ಸೂಪರ್ ಸಪೋರ್ಟ್ ಸಪೋರ್ಟ್ ಮಾಡಿಲ್ಲ ಬಾಯ್ ವರ್ಸಸ್ ಸಪೋರ್ಟ್ ಆಗ್ತೈತಿ ನನಗೆ ತೀರು ದಿವಸ ಅಂದಿತ್ತು ಆಯ್ತ ಪಲ್ಲಿ ಬರ್ಬೋದು ನಾವು ಮಂಡೆ ಅಂಚು ಬಾಂಡ ಪಲ್ಲಿ ಹೋಯ್ತು ಹಾ ಅಮ್ಮ ಬಲ್ಲೇಪ ಚರಿ ಚೂಚು ಚೂಡ ಜಿಪ್ಪು ಮೇ ಹಾ ಜರ ದೇವ ತುವಾರ ಹಾಯ್ ಬೆಸ್ಟ್ ಹಾಯ್ ನಿನ್ನೆ ಕೂಡ ಬಂದೀಯಾ ಫಸ್ಟ್ ನಂಬರ್ ನಿಂದೆ ಬೆಸ್ಟ್ ಇದ್ದು ಫಸ್ಟ್ ಹೌದು ಬೆಸ್ಟ್ ನೀನೇ ಫಸ್ಟು ಹೌದಲ್ವಾ ಬೆಸ್ಟ್ ಅಕ್ಕ ನಾನು ಫಸ್ಟ್ ಹೌದು ನಿನ್ನೆ 100 ಆಗಿದೆ ಇವತ್ತು ನೀನು ಫಸ್ಟ್ ಬಂದು ಎಷ್ಟಾಗುತ್ತೆ ಅಂತ ನೋಡಬೇಕು ನನಗೆ ಹಾಂ ನೀನೇ ಫಸ್ಟು ಗೊತ್ತಾಯಿತು ತಮ್ಮ ನೀನೇ ನನ್ನ ತಮ್ಮ ಫಸ್ಟು ಇಲ್ಲಾಂದರೆ ನಮ್ಮದು ರೇವತಿ ಸಿಸ್ ಬರ್ತಿದ್ರು ಬಂದರು ಅವರು ಕೂಡ ಹಾಯ್ ರೇವತಿ ಅಕ್ಕ ಇಲ್ಲ ಬರ್ತ್ಡೇ ಗಮ್ಮತ್ತು ಮಲ್ದಾರೆ ನಾನು ವೆಯ್ಟಿಂಗ್ ಮಾಡ್ತಾ ಇದ್ದೆ ಹೌದಾ ಬೆಸ್ಟ್ ವೆಯ್ಟಿಂಗ್ ಮಾಡ್ತಿದ್ದೀಯಾ ಹೌದಾ ಹಾಂ ಬೆಸ್ಟ್ ಲೈಕ್ ಡನ್ ಹಾಂ ಥ್ಯಾಂಕ್ ಯು ರೇವತಿ ಸಿಸ್ ಬರ್ಡೇ ಜೋರಿತ್ತಂಡೆ ಲೈಕ್ ಡನ್ ಥ್ಯಾಂಕ್ ಯು ಊಟ ಆಯ್ತಾ ಬೆಸ್ಟ್ ಅವರೇ ರೇವತಿ ಅವರೇ ನಿಮ್ಮದೇ ಆಯ್ತಾ ಇರ್ನಾಡೆ ಒಣಸು ನಾನು ಅಂದ್ಕೊಂಡೆ ಈಗ ಬರ್ಬೋದು ಬೆಸ್ಟ್ ಅಂತ ಅಂದ್ಕೊಂಡೇ ಇದ್ದೆ ಹಾಗೆ ನೋಡುವಾಗ ಬೆಸ್ಟ್ ಎಂಟ್ರಿ ಎಲ್ಲಿ ಓದಿ ಬೆಸ್ಟ್ ಅಕ್ಕ 1 ವೀಕ್ ಬ್ಯುಸಿ 1 ಈಸ್ ಸಪೋರ್ಟ್ ಮೆಸೇಜ್ ಅಕ್ಕ ಓಕೆ 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 ನೀವು ಓದಲಿಕ್ಕಿದ್ರೆ ಓದು ಆಯಿತಾ ಓದು ಆಯಿತಾ ತೊಂದರೆ ಇಲ್ಲ ವಿಡಿಯೋ ಎಲ್ಲ ನೋಡಬೇಕಂತೇನಿಲ್ಲ ಓದು ನಿನ್ನ ಓದಿನ ಟೈಮಲ್ಲಿ ಓದಬೇಕು ಕಾಲೇಜ್ ಹೋಗೋ ಟೈಮಲ್ಲಿ ಹೋಗ್ಬೇಕಲ್ವಾ ಅದೇನು ತೊಂದರೆ ಇಲ್ಲಪ್ಪ ಇಷ್ಟು ದಿನ ಸಪೋರ್ಟ್ ಮಾಡಿದ್ಯಾ ನೀನು ಲೈವ್ ಸ್ಟಾರ್ಟ್ ಮಾಡು ನಾನು ಖಂಡಿತವಾಗಿ ನಿನಗೆ ಸಪೋರ್ಟ್ ಬಂದೇ ಬರ್ತೀನಿ ಇಜ್ಜಿ ಸಂಕಷ್ಟಿ ಸಿಸ್ ಎಂಕ್ಲೆ ಮುಲ್ಪ ಕೋಡೆ ಸಂಕಷ್ಟಿ ಹೌದಾ ನೀನು ಅಲ್ಪ ಎಂಕ್ಲೆ ಮುಲ್ಪ ಕೋಡೆ ಸಂಕಷ್ಟಿ ಉಪವಾಸ ಅಂದ ಇಲ್ಲ ಅಲ್ಪ ಅಮ್ಮ ಚೆಕಪ್ ಅಕ್ಕ ಇಲ್ಲ ಅಮ್ಮ ಅಪ್ಪ ಅಮ್ಮ ಚೆಕಪ್ ಅಕ್ಕ ಚೆಕಪ್ ಮಾಡಬೇಕು ಮತ್ತೆ ಕಳ್ಸಲ್ವಾ ಪಾಪ ಎಂತಕ್ಕೆ ಹಾಸ್ಪಿಟಲ್ಗೆ ಅಮ್ಮನಿಗೆ ಅಪ್ಪ ಅಮ್ಮನಿಗೆ ಏನಾಯ್ತು ಅಮ್ಮ ಅಪ್ಪನಿಗೆ ಹಾಸ್ಪಿಟಲ್ ರೆಗ್ಯುಲರ್ ಚೆಕಪ್ಪು ಏನಾಗಿದೆ ಅಮ್ಮ ಅಪ್ಪಪ್ಪನಿಗೆ ಏ ಎಂತದ ರೇವತಿ ಸಿಸ್ ಮುಲ್ಪ ಕೋಡಿ ಅಪ್ಪ ಓದ್ತಿಂದ ಇನಿ ಸಿಸ್ ಇಜ್ಜಿ ನಮಕ್ ಕೋಡೆ ಮುಲ್ಪದಗುಲು ಕೋಡೆ ಸಂಕಷ್ಟಿ ಕೋಡೆ ಎಂಕುಲು ಕುಲ್ಲುದ ಯಾನ್ ಕುಲ್ಲುದು ಸಂಕಷ್ಟಿ ಮಲ್ತೆ ಕೋಡೆ ಮುಂಬೈ ಕೋಡೆ ಇತ್ತು ಸಂಕಷ್ಟಿ ಊರು ಇನ್ನಿಂದು ಬಂಡೇರೇರ ಪ್ರೀತಿ ಕುಮಾರ್ ಸೂಪರ್ ಸಪೋರ್ಟ್ ಓಕೆ ಬನ್ನಿ ಬನ್ನಿ ಪ್ರೀತಿ ಕುಮಾರ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಊಟ ಆಗಿಲ್ಲ ಲೈಕ್ ಕೊಡಿ ಪ್ಲೀಸ್ ಅಂದು ಕೋಡೆ ಏನು ಸಂಕಷ್ಟಿ ಇಂಕ್ ಕೋಡೆ ಸಂಕಷ್ಟಿ ಇತ್ತು ಬೊಕ್ಕ ಬೆಸ್ಟ್ ಏನಾಯಿತು ಅಮ್ಮ ಪಪ್ಪನಿಗೆ ಏನು ಎಂತ ಪ್ರಾಬ್ಲಮ್ ಲೈಫ್ ಇದ್ದು ರಂಜು ಆಯ್ ಅಕ್ಕ ಆಯ್ ರಂಜು ಬನ್ನಿ ಪ್ರೀತಿ ಅವರೇ ಒಂದು ಲೈಕನ್ನು ಕೊಡಿ ರಂಜು ಅವರೇ ಒಂದು ಲೈಕ್ ಕೊಡಿ ಲೈಕ್ ಡನ್ ಥ್ಯಾಂಕ್ ಯು ರಂಜು ಪ್ರೀತಿ ಅವರೇ ಒಂದು ಲೈಕ್ ಕೊಡಿ ಹಾಗೆ ರೇವತಿ ಅಕ್ಕ ಮುಲ್ಪನೆ ಕೋಡೆನೆ ಸಂಕಷ್ಟಿ ಇತ್ತಂದು ಮುಲ್ಪ ಕೋಡೆ ಸಂಕಷ್ಟಿ ಎಂಕ್ಲೆಗೆ ಆಯ್ ಬೆಸ್ಟ್ ತಮ್ಮ ಅಂತಿದ್ದಾರೆ ನೋಡಿ ನಿನಗೆ ಎಲ್ಲರೂ ತಮ್ಮ ಅಂತಲೇ ಕರೆಯೋದು ನೀವು ನೋಡಿ ರೇವತಿ ಸಿಸ್ ಕರೆದ್ರು ನೋಡಿ ನಿನಗೆ ಹಾಯ್ ಬೆಸ್ಟ್ ತಮ್ಮ ಅಂತ ಅವರೇ ಚೆಕಪ್ ಅಷ್ಟೇ ಅಕ್ಕ ಹೌದಾ ಚೆಕಪ್ ಅಷ್ಟೇ ಮಾಡು ಅವರಿಗೆ ಚೆಕಪ್ ಮಾಡಾಯ್ತಾ ಅದೇ ಅಮ್ಮ ಪಪ್ಪ ಫಸ್ಟ್ ಬೇಕಲ್ವ ನಮಗೆ ಹಾಯ್ ಬೆಸ್ಟ್ ತಮ್ಮ ಅಂತಿದ್ದಾರೆ ನೋಡಿ ರೇವತಿ ಸಿಸ್ ಶಾಂತಿ ಕನ್ನಡ ಅವರು ಬಂದರು ಹಾಯ್ ಸಿಸ್ ಹಾಯ್ ವೆಲ್ಕಮ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ ಆಯಿತಾ ಊಟ ಆಯ್ತಾ ಸಿಸ್ ಊಟ ಆಗಿಲ್ಲ ಸಿಸ್ ಇನ್ನು ಆಗಬೇಕು ಹಸಿವಾಗ್ತಿರ್ಲಿಲ್ಲ ಅದಕ್ಕೆ ಬಂದು ಎಪಿ ಡೇ ಅವರು ಬಂದರು ಆಯ್ ಸೂಪರ್ ಸಪೋರ್ಟಲ್ಲಿದ್ದಾರೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಎಪಿ ಡೇ ಅವರೇ ಲೈಫ್ ಇದ್ದು ಅವರು ಸೂಪರ್ ಸಪೋರ್ಟಲ್ಲಿದೆ ಬೆಸ್ಟ್ ಅವರು ಹಾಯ್ ರೇವತಿ ಅಕ್ಕ ಅಂತಿದ್ದಾರೆ ನೋಡಿ
ಪ್ರೀತಿ ಕುಮಾರ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ನಾಗರತ್ನ ಅವರು ಬಂದರು, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ನಾಗರತ್ನ ಅವರೇ ವೆಲ್ಕಮ್ ನಿಮಗೆ. ಪ್ರೀತಿ ಕುಮಾರ್ ಅವರೇ ವೆಲ್ಕಮ್ ನಿಮಗೆ. ಬೆಸ್ಟ್ ಅವರೇ ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಕುಮಾರ ನಾಗರತ್ನ ಸಿಸ್ ನನಗೆ ರಿಟರ್ನ್ ಮಾಡಿದ್ದೀರಾ ಅಂತಿದ್ದಾರೆ ನೋಡಿ. ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್. ಶಾಂತಿ ಸಿಸ್ ಗಿಫ್ಟ್ ಕೊಡಿ ಅಂತಿದ್ದಾರೆ ಪ್ರೀತಿ ಕುಮಾರ್ ಅವರು. ಲೈಕ್ ಡನ್ ಅಂತಿದ್ದಾರೆ ಪ್ರೀತಿ ಕುಮಾರ್ ಅವರು. ಲೈಫ್ ಇದ್ದು ರಂಜು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಜ್ಕುಮಾರ್ ಅವರು ಬಂದರು, ರಾಮ್ ಅಂತಿದ್ದಾರೆ. ರಾಮ್ ರಾಜ್ಕುಮಾರ್ ಅವರೇ ವೆಲ್ಕಮ್ ರಾಜ್ಕುಮಾರ್. ಪ್ಲೀಸ್ ಗಿವ್ ಮಿ ಲೈಕ್. ಮಮತಾ ಬಂದರು. ಸ್ಟಾರ್ ಐ ವೆಲ್ಕಮ್ ಮಮತಾ ಅವರೇ, ವೆಲ್ಕಮ್ ಮಮತಾ ಅವರೇ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಬೆಸ್ಟ್ ಅವರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಫ್ ಇದ್ದು ರಂಜು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ರೀತಿ ಅವರು ರಾಜ್ಕುಮಾರ್ ಗಿಫ್ಟ್ ಡನ್, ಗಿಫ್ಟ್ ಮೀ ಅಂತಿದ್ದಾರೆ. ಏಜೆಸ್ ಅಕ್ಕ ಎಲ್ಲಿ ಹೋದ್ರು? ಏಜೆಸ್ ಅಕ್ಕ ಮಗುವಿಗೆ ಊಟ ಮಾಡಿಸ್ತಿದ್ರೇನಾ? ಕಾಲ್ ಮಾಡಿಲ್ಲ ಇವತ್ತು ನಾನು. ಹೆಲೋ ಸಿಸ್ ಗೀತಾ ಅವರು ಬಂದರು. ಗೀತಾ ಅವರೇ ವೆಲ್ಕಮ್ ನಿಮಗೆ, ವೆಲ್ಕಮ್. ಲೈಫ್ ಇದ್ದು ರಂಜು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಗೀತಾ ಅವರು ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಗೀತಾ ಅವರೇ ವೆಲ್ಕಮ್. ಬನ್ನಿ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಜ್ಕುಮಾರ್ ಅವರು ರಾಮ್ ಜಿ ಭಯ್ಯ, ರಾಮ್ ಜಿ ಅಪ್ಕ ಖಾನ ಹೋಗಯಾ. ಪ್ರೀತಿ ಕುಮಾರ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಲ್ರದ್ದು ಊಟ ಆಯ್ತಾ ಸಿಸ್ ಅಂತಿದ್ದಾರೆ ಗೀತಾ ಅವರು. ಊಟ ಆಗಿಲ್ಲ ಸಿಸ್, ಇನ್ನಾಗಬೇಕಷ್ಟೇ. ರೇವತಿ ಸಿಸ್ ಹಾಯ್ ಬೆಸ್ಟ್ ತಮ್ಮ. ಇನ್ನ ಬ್ಲಾಗ್ ಯಾಪಲ ತೂಪೆ ಲೈಕ್ ಕೊರ್ಪೆ. ರೇವತಿ ಸಿಸ್ ಅರೆಗ ತುಳು ಬರ್ಬುಜಿ ತಮ್ಮಗ ತುಳು ಬರ್ಬುಜಿ ಕನ್ನಡ. ರೇವತಿ ಬೆಸ್ಟ್ ತಮ್ಮ, ನಿಮ್ಮದು ವಿಡಿಯೋ ಎಲ್ಲ ಅವ್ರು ನೋಡ್ತಾರಂತೆ. ರೇವತಿ ಸಿಸ್ ಲೈಕ್ ಕೊಡ್ತಾರಂತೆ ಗೊತ್ತಾ. ಬೆಸ್ಟ್ ತಮ್ಮ, ನಿಂದು ವಿಡಿಯೋ ಎಲ್ಲ ನೋಡ್ತಾರಂತೆ ನೋಡು. ರಾಜ್ಬ್ರು ಗಿಫ್ಟ್ ಕೊಡಿ ಅಂತಿದ್ದಾರೆ ಪ್ರೀತಿ ಕುಮಾರ್ ಅವರು. ರೇವತಿ ಸಿಸ್ ಗಿಫ್ಟು ಮೀ ಅಂತಿದ್ದಾರೆ ನೋಡಿ ಪ್ರೀತಿ ಕುಮಾರ್ ಅವರು. ಶಾಂತಿ ಅವರು ಪಿನ್ ಮಾಡಿ ಸಿಸ್. ಓಕೆ ಮಾಡುವ ಸಿಸ್, ಮಾಡುವ, ಅದಕ್ಕೇನು ಮಾಡುವ. ಇರಿ ಆಯಿತಾ, ಪಿನ್ ಮಾಡಿದರೆ ಇರಬೇಕು. ಮಮತಾ ಅವರು ಊಟ ಆಯ್ತಾ ಫ್ರೆಂಡ್ಸ್ ಅಂತಿದ್ದಾರೆ. ನಮ್ಮದು ಊಟ ಆಗಿಲ್ಲ ಸಿಸ್, ನಿಮ್ಮ ಫ್ರೆಂಡ್ಸ್ ಇದೆಲ್ಲ ಊಟ ಆಯಿತಾ? ಗೀತಾ ಅವರು ಸೂಪರ್ ಅಂತಿದ್ದಾರೆ. ಪ್ರೀತಿ ಕುಮಾರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಗೀತಾ ಅವರು ಥ್ಯಾಂಕ್ ಯು ಸೋ ಮಚ್ ಗೀತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಮಮತಾ ಅವರು ಗಿಫ್ಟ್ ಕೊಡಿ ಪ್ಲೀಸ್ ಅಂತಿದ್ದಾರೆ ನೋಡಿ. ಮಮತಾ ಇದ್ದಾರೆ, ಅವರಿಗೆ ಗಿಫ್ಟು ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಗೀತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಗೀತಾ ಥ್ಯಾಂಕ್ ಯು ಸೋ ಮಚ್ ಗೀತಾ ಅವರೇ, ಥ್ಯಾಂಕ್ ಯು. ಲೈಫ್ ಇದ್ರಂಜ್ ಅವರು ರಾಜ್ ಸರ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ರಾಜ್ಕುಮಾರ್ ಸರ್ ಪ್ಲೀಸ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಕೀಜಿಯೇ. ಲೈಫ್ ಇದ್ ರಂಜು. ಶಾಂತಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪಿನ್ ಮಾಡಿ ಸಿಸ್. ಇವಾಗ ಅಷ್ಟೇ ಶಾಂತಿ ಕುಮಾರ್ ಅವ್ರದ್ದು ಪಿನ್ ಮಾಡಲಿಕ್ಕೆ ಅಂದ್ರೆ ಅವ್ರದ್ದು ಮಾಡಿದೆ. ಪ್ರೀತಿ ಕುಮಾರ್ ಅವರೇ ನಿಮ್ದು ಮಾಡ್ತೀನಿ ಈಗ. ಶಾಂತಿ ಕನ್ನಡ ಬ್ಲಾಗ್ಸ್ ಅವ್ರದ್ದು ಮಾಡಿದ್ದೇನೆ. ಈಗ ಒಂದು 5 ನಿಮಿಷ ಬಿಟ್ಟು ನಿಮ್ಮದು ಮಾಡ್ತೀನಿ. ರಾಜಕುಮಾರ್ ಅವರು ರೋಟಿ ಕಹಾ ರಹಾ ಹೂँ मैं अभी. भैया राजकुमार भैया आपको लाइफ इद रंजू गिफ्ट डन हो गए, प्लीज़ रिटर्न कीजिए. ಲೈಫ್ ಇದ್ ರಂಜು ಸೂಪರ್ ಸಪೋರ್ಟಲ್ಲಿದ್ದಾರೆ. ಶಾಂತಿ ಸಿಸ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ಶಾಂತಿ ಅವರು ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ, ಥ್ಯಾಂಕ್ ಯು ವೆಲ್ಕಮ್. ರಮ್ಯಾ ಕನ್ನಡ ಬ್ಲಾಗ್ಸ್ ಅವರು ಬಂದರು. ಹಲೋ ಸಿಸ್, ಹಲೋ ವೆಲ್ಕಮ್ ಸಿಸ್, ವೆಲ್ಕಮ್. ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರೇ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಫ್ ಇದ್ ರಂಜು ಅವರು. ನಾಗರತ್ನ ಅವರು ಶಾಂತಿ ಡನ್ ಓಕೆ ಅಂತಿದ್ದಾರೆ ನೋಡಿ. ಶಾಂತಿ ಅವರೇ ನಿಮಗೆ ಕೊಟ್ಟಿದ್ದಾರೆ ನಾಗರತ್ನ ಅವರು. ಗೀತಾ ಅವರು ಎಲ್ಲೋ ಊಟ ಆಯ್ತಾ ಎಲ್ರದ್ದು ಅಂತಿದ್ದಾರೆ ಗೀತಾ ಅವರು. ಗೀತಾ ಪ್ರೀತಿ ಕುಮಾರ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಮತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಲ್ಲರೂ ಒಬ್ರಿಗೊಬ್ರು ಕನೆಕ್ಟ್ ಆಗಿ ನೋಡಿ. ಗೀತಾ ಅವರಿದ್ದಾರೆ, ಮಮತಾ ಅವರಿದ್ದಾರೆ, ರಮ್ಯಾ ಅವರಿದ್ದಾರೆ. ಪಿನ್ ID ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಶಾಂತಿ ಕುಮಾರ್ ಅವರೇ ರಮ್ಯಾ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ಚೆಕ್ ಮಾಡಿ ರಿಟರ್ನ್ ಕೊಡಿ. ಲೈಫ್ ಇದ್ ರಂಜು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಗೀತಾ ಅವರೇ ಗಿಫ್ಟ್ ಕೊಡಿ ಅಂತಿದ್ದಾರೆ. ಮಮತಾ ಅವರು ರಮ್ಯಾ ಅವರು ಪಿನ್ ID ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಮಾಡಿ ರಮ್ಯಾ ಅವರಿಗೆ. ವಿಡಿಯೋ ನೋಡಿ, ವಿಡಿಯೋ ರಿಲೇಟೆಡ್ ಕಮೆಂಟ್ ಹಾಕಿ ರಿಟರ್ನ್ ಬರುತ್ತೆ ಅಂತಿದ್ದಾರೆ. ಹೌದು, ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಶಾಂತಿ ಗಿಫ್ಟ್ ಕೊಟ್ಟ ಮೇಲೆ ಮೆಸೇಜ್ ಮಾಡಿ ಪ್ಲೀಸ್. ಮೆಸೇಜ್ ಮಾಡಿದ್ರೆ ಅಂತೆ ರಮ್ಯಾ ಅವರು ನೋಡಿ, ಅವರಿಗೆ ರಿಟರ್ನ್ ಕೊಡಿ. ರೇವತಿ ಸಿಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ರೇವತಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಪಿನ್ ID ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಮಾಡಿ ರಮ್ಯಾ ಅವರಿಗೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದೆ. ಬೆಸ್ಟ್ ಅವರೇ ನಿಮ್ಮ ವಿಡಿಯೋವನ್ನು ರೇವತಿ ಸಿಸ್ ಎಲ್ಲ ನೋಡ್ತಾರಂತೆ, ಲೈಕ್ ಕೊಡ್ತಾರಂತೆ ಗೊತ್ತಾಯ್ತಾ. ಉಡುಪಿ ನಾಯಕ್ ಅವರು ಬಂದರು. ಹಾಯ್ ವೆಲ್ಕಮ್ ಉಡುಪಿ ಅವರೇ ವೆಲ್ಕಮ್. ಊಟ ಆಯ್ತಾ ನಿಮ್ಮದು? ರೇವತಿ ಸಿಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ ಉಡುಪಿ ಅವರು. ಥ್ಯಾಂಕ್ ಯು ಸೋ ಮಚ್. ಊಟ ಆಯ್ತಾ ಸಿಸ್? ಊಟ ಆಗಿಲ್ಲ ಸಿಸ್, ಇನ್ನಾಗಬೇಕಷ್ಟೇ.
ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ರೀತಿ ಕುಮಾರ್ ಅವರು ಸೂಪರ್ ಸಪೋರ್ಟಲ್ಲಿದೆ. ಬೆಸ್ಟ್ ಅವರು ಗಿಫ್ಟ್ ಬೇಕಾದವರು ಸಂಪರ್ಕಿಸಿ ನೋಡಿ. ಗಿಫ್ಟ್ ಬೇಕಾದವರು ಸಂಪರ್ಕಿಸಿ. ನಮ್ಮ ಬೆಸ್ಟ್ ತಮ್ಮ ಇದ್ದಾರೆ ನೋಡಿ. ನಿನ್ನೆ ಕೂಡ ಬೆಸ್ಟ್ ತಮ್ಮ ಫಸ್ಟ್ ಬಂದಿದ್ದ, ಇವತ್ತು ಕೂಡ ಲೈಫ್ ಇದ್ದು ಪಿನ್ ಐ ಡಿ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ಪಿನ್ ಐ ಡಿ ಶಾಂತಿ ಅವರೇ ಪ್ಲೀಸ್ ಲೈಫ್ ಇದ್ದು ರಂಜು ಅವರಿಗೆ ಮತ್ತು ರಮ್ಯ ಅವರಿಗೆ ರಿಟರ್ನ್ ಕೊಡಿ. ರೇವತಿ ಅವರೇ ಗಿಫ್ಟ್ ಕೊಡ್ತೀನಿ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ರೇವತಿ ಅವ್ರದ್ದು ಸಪೋರ್ಟ್ ಐ ಡಿ ಕೊಟ್ಟರೆ ಕೊಡ್ಬೋದು, ಕೇಳಿ ಅವ್ರ ಹತ್ರ. ಬೆಸ್ಟ್ ಅವರು ಆಲ್ರೆಡಿ ಆಲ್ ಕನೆಕ್ಟೆಡ್ ಅಂತಿದ್ದಾರೆ. ಪ್ರೀತಿ ಕುಮಾರ್ ಅವರು ಶಾಂತಿ ಸಿಸ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯ ಅವರು ಪಿನ್ ಐ ಡಿ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ಪಿನ್ ಐ ಡಿ ಶಾಂತಿ ಅವರೇ ಇದ್ದೀರಾ ಪ್ಲೀಸ್ ರಿಟರ್ನ್ ಕೊಡಿ. ನಾಗರತ್ನ ಮಮತಾ ಡನ್ ಓಕೆ ರಿಟರ್ನ್ ಮೀ ಅಂತಿದ್ದಾರೆ. ಮಮತಾ ಅವರೇ ನಿಮಗೆ ನಾಗರತ್ನ ಅವರು ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಓಕೆ ಅಕ್ಕ ಓಕೆ ಅಕ್ಕ ಅಂತಿದ್ದಾರೆ. ಬೆಸ್ಟ್ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಓಕೆ ಅಕ್ಕ ಅಂತ ಅಲ್ಲ, ಬೆಸ್ಟ್ ಅವರೇ ರೇವತಿ ಸಿಸಿಗೆ ಒಂದು ಥ್ಯಾಂಕ್ಸ್ ಅಂತ ಇದು ಮಾಡಿ. ಅವ್ರದ್ದು ಚಾನಲ್ ಇಲ್ಲ, ಆದರೂ ನಿಮ್ಮದು ನೋಡ್ತಾರೆ ವಿಡಿಯೋ ನೋಡಿ. ರಾಜಕುಮಾರ್ ಗಿಫ್ಟ್ ಡನ್ ಅಂತಿದ್ದಾರೆ ಉಡುಪಿ ಅವರು. ಥ್ಯಾಂಕ್ ಯು ಸೋ ರಾಜಕುಮಾರ್ ಭಯ್ಯ आपको ಗಿಫ್ಟ್ ಡನ್ हो गया ಪ್ಲೀಸ್ ರಿಟರ್ನ್ कीजिए ಉಡುಪಿ ನಾಯಕ್. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಗೀತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಉಡುಪಿ ಅವರೇ ನನಗೆ ರಿಟರ್ನ್ ಮಾಡಿದ್ರಲ್ವಾ ಅಂತಿದ್ದಾರೆ ನಮ್ಮ ಪ್ರೀತಿ ಕುಮಾರ್ ಅವರು. ಅಕ್ಕ ವಿಡಿಯೋ ಏನು ಆಗಿದೆ ಅಕ್ಕ ವಿಡಿಯೋ ಏನೋ ಆಗಿದೆ. ಯಾರ್ದು ವಿಡಿಯೋ ಬೆಸ್ಟ್? ಯಾರ್ದು ವಿಡಿಯೋ? ಚೆನ್ನಾಗಿ ಬಂದಿದೆ ವಿಡಿಯೋ ನಿಂದು ಬೆಸ್ಟ್, ಚೆನ್ನಾಗಿ ಆಗ್ತಾ ಉಂಟು. ಈಗ ನೀನು ಬೇರೆ ಬೇರೆ ತೆಗೆದು ಹಾಕ್ತೀಯಲ್ವ, ಅದು ಇದು ನೀನು ಸ್ವಂತ ಓನ್ ಮಾಡ್ತೀಯಲ್ವ, ತುಂಬ ಚೆನ್ನಾಗಿದೆ. 900 ಇದ್ದೀನಿ ಪಿನ್ ಮಾಡಿ ಅಂತಿದ್ದಾರೆ. ಮಾಡ್ತೀನಿ ಇರಿ, ಮಾಡ್ತೀನಿ ಒಂದು 2 ನಿಮಿಷ ಮಾಡ್ತೀನಿ. ಅವ್ರದ್ದು ಈಗ ಅಷ್ಟೇ ಮಾಡಿದಲ್ವ, ಮಾಡ್ತೀನಿ. ಅವ್ರು ಇದ್ದಾರೆ ನೋಡ್ತೀನಿ. ಬೆಸ್ಟ್ ಅವ್ರು ಸೂಪರ್ ಸಪೋರ್ಟಲ್ಲಿದೆ. ನಾಗರತ್ನ ಸೂಪರ್ ಸಪೋರ್ಟ್. ಸ್ವಾತಿ ಬ್ಲಾಗರ್ ಫಸ್ಟ್ ಸೂಪರ್ ಅಂತಿದ್ದಾರೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಎಲ್ಲರೂ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾಗರತ್ನ ಅವರು ಸೂಪರ್ ಸಪೋರ್ಟ್. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಹೆಲೋ ನಿವಿ ಅವರೇ, ನಿವಿ ಆಯ್ ವೆಲ್ಕಮ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಊಟ ಆಯ್ತು ಸಿಸಿ? ಇಲ್ಲ, ಇನ್ನಾಗಬೇಕು. ನಿವಿ ಅವರೇ ಒಂದು ಲೈಕ್ ಕೊಡಿ. ಉಡುಪಿ ನಾಯಕ್ ಮಮತಾ 139 ಗಿಫ್ಟ್ ಡನ್ ನೋಡಿ. ಮಮತಾ ನಿಮಗೆ ಗಿಫ್ಟ್ ಡನ್ ಅಂತೆ 39. ಉಡುಪಿ ನಾಯಕ್ ಪ್ಲೀಸ್ ರಿಟರ್ನ್ ಕೊಡಿ. ನಾಗರತ್ನ ಅವರೇ ಕನೆಕ್ಟ್ ಆಗಿ ನಾನು ಕನೆಕ್ಟ್ ಆಗ್ತೀನಿ ಅಂತಿದ್ದಾರೆ. ಸ್ವಾತಿ ಅವರು ಮಮತಾ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಮಮತಾ ಅವರಿಗೆ ಸ್ವಾತಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಮಮತಾ ನಾಗರತ್ನ ಸಿಸ್ಟರ್ ಗಿಫ್ಟ್ ಕೊಟ್ಟಿದ್ದೀನಿ ಅಂತಿದ್ದಾರೆ. ಮಮತಾ ಅವರೇ ನಿಮಗೆ ಇವರು ಯಾರು ಸ್ವಾತಿ ಅವರು ಕೊಟ್ಟಿದ್ದಾರೆ, ಮತ್ತು ಯಾರೋ ಕೊಟ್ಟಿದ್ದಾರೆ ಉಡುಪಿ ನಾಯಕ್ ಅವರು ಕೊಟ್ಟಿದ್ದಾರೆ, ಅವರಿಗೆ ರಿಟರ್ನ್ ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶಾಂತಿ ಅವರು ಪ್ರೀತಿ ಕುಮಾರ್ ಗಿಫ್ಟ್ ಡನ್ ಅಂತಿದ್ದಾರೆ. ಶಾಂತಿ ಅವರೇ ನಿಮಗೆ ರಮ್ಯ ಅವರು ಕೂಡ ಕೊಟ್ಟಿದ್ದಾರೆ, ಅವರಿಗೆ ಕೊಟ್ರಾ ಪಿನ್ ಐ ಡಿ? ಓಕೆ ಶಾಂತಿ ಅವರೇ ರಿಟರ್ನ್ ಮಾಡ್ತೀನಿ ಕಮೆಂಟ್ ಮಾಡಿ ಅಂತಿದ್ದಾರೆ. ಶಾಂತಿ ಅವರೇ ನಿಮಗೆ ಯಾವಾಗದಿಂದ ಇದು ಮಾಡ್ತಿದ್ದೀನಿ ನೋಡಿ. ರಮ್ಯ ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ, ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ ಪ್ಲೀಸ್, ಒಂದು ರಿಟರ್ನ್ ಕೊಡಿ. ನೀವೇ ಅವರು ಪಿನ್ ಮಾಡಿದಾಗ ಟಪ್ಪ ಅಂತ ರಿಟರ್ನ್ ಕೊಡಬೇಕು ಎಲ್ರಿಗೂ ಅವರದ್ದು. ಮತ್ತು ವಿಡಿಯೋ ಸ್ವಲ್ಪ ನೋಡಿ ಕೊಡಿ ಸ್ವಲ್ಪ, ಇಲ್ಲಾಂದ್ರೆ ಬ್ಲೆಸ್ ಆಗುತ್ತೆ ನಿಮಗೂ. 14th ಲೈಕ್ ಡನ್ ಅಂತಿದ್ದಾರೆ. ಮಲ್ಟಿ ಅವರು ಬಂದರು ಲೈಕ್ ಡನ್ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಮಲ್ಟಿ ಅವರೇ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು ಥ್ಯಾಂಕ್ ಯು ಸೋ ಮಚ್. ಮಲ್ಟಿ ಅವರು ನೈಸ್ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಲ್ಟಿ ನೈಸ್ ಅಂತಿದ್ದಾರೆ. ಗೀತಾ ಅವರು ನೈಸ್. ಶಾಂತಿ ಸಿಸ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ರಮ್ಯಾ ನ್ಯೂ ಮೆಂಬರ್ ಕನೆಕ್ಟ್ ಮೈ ಚಾನಲ್. ಗೀತಾ ಸೂಪರ್ ಅಂತಿದ್ದಾರೆ. ರೇವತಿ ಸಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ರೀತಿ ಕುಮಾರ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಮತಾ ಕನೆಕ್ಟ್ ಆಗಿ ಅಂತಿದ್ದಾರೆ. ನಿವಿ ಅವರು ಶಾಂತಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ಲೀಸ್ ರಿಟರ್ನ್ ಕೊಡಿ ಶಾಂತಿ ಅವರೇ. ರಮ್ಯಾ ಕನ್ನಡ ಶಾಂತಿ ಸಿಸ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ಸ್ವಾತಿ ಬ್ಲಾಗರ್ ವಾವ್ ಅಂತಿದ್ದಾರೆ. ಶಾಂತಿ ಅವರೇ ಕನೆಕ್ಟ್ ಆಗಿ ನಾನು ಕನೆಕ್ಟ್ ಆಗ್ತೀನಿ ಅಂತಿದ್ದಾರೆ. ರಿಟರ್ನ್ ಮಾಡಿ ಶಾಂತಿ ಸಿಸ್ ರಿಟರ್ನ್ ಕೊಡಿ. ತುಂಬ ಸರಿ ಹೌದು ಕೇಳಿದ್ದೀನಿ. ಶಾಂತಿ ಅವರೇ ರಿಟರ್ನ್ ಕೊಡಿ ಪ್ಲೀಸ್. ಒಂದು 7-8 ಮೆಸೇಜ್ ಹಾಕಿದ್ದಾರೆ ಅವರು, ಕೊಡಿ. ಮಲ್ಟಿ ಅವರೇ ನೈಸ್ ಮಲ್ಟಿ ಅವರ್ ನೈಸ್ ಥ್ಯಾಂಕ್ ಯು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಶಾಂತಿ ಅವರೇ ರಿಟರ್ನ್ ಡನ್ ನೋಡಿ. ಪ್ರೀತಿ ಅವರೇ ಒಂದು ಮೆಸೇಜ್ ಹಾಕಿ ನಿಮ್ಮದು ಪಿನ್ ಮಾಡ್ತೀನಿ. ಮಲ್ಟಿವರ್ ಸೂಪರ್ ಸಪೋರ್ಟದಲ್ಲಿ ಮಲ್ಟಿ ಕನೆಕ್ಟೆಡ್ ಆಗಿ ಅಂತಿದ್ದಾರೆ ನೋಡಿ. ಥ್ಯಾಂಕ್ ಯು ಪ್ರೀತಿ. ಮಲ್ಟಿ ಅವರೇ ಗಿಫ್ಟ್ ರಿಟರ್ನ್ ಮಾಡಿದ್ದೀರಾ ನನಗೆ. ಶಾಂತಿ ಅವರೇ ರಮ್ಯಾ ಗಿಫ್ಟ್ ಡನ್ ಅಂತಿದ್ದಾರೆ. ಪ್ರೀತಿ ಕುಮಾರ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯಾ ಅವರು ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ. ಸ್ವಾತಿ ಅವರು ಲೈಕ್ ಡನ್. ಜನರಲ್ ನಾಲೆಜ್ ಭಯ್ಯ ಬಂದರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.
ಮಲ್ಟಿ ಅವರೇ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಸ್ವಾತಿ ಅವರು ಮಲ್ಟಿ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಸ್ವಾತಿ ಬ್ಲಾಗರ್ ಅವರು ಅವರಿಗೆ ರಿಟರ್ನ್ ಕೊಡಿ. ಈಗ ಪ್ರೀತಿ ಸಿಸಿದ್ದು ಪಿನ್ ಮಾಡ್ತಿದ್ದೀನಿ. ಪ್ರೀತಿ ಸಿಸ್ ಹೋಗಬೇಡಿ, ಪಿನ್ ಮಾಡಿದಾಗ ಇರಬೇಕು, ಪಿನ್ ಮಾಡಿದಾಗ ಹೋಗಬಾರ್ದು. ಗಿಫ್ಟ್ ಕೊಟ್ಟರೆ ಅವರಿಗೆ ರಿಟರ್ನ್ ಕೊಡಬೇಕು ಬೇಗ. ಜನರಲ್ಲಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿವಿ ಅವರು ಶಾಂತಿ 192 ಡನ್. ಜಾಮೂನು ವಿಡಿಯೋಗೆ ಕಮೆಂಟ್ ಹಾಕಿದೆ ನೋಡಿ. ಶಾಂತಿ ಅವರೇ ನಿಮಗೆ ನಿವಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ಅವರಿಗೆ ರಿಟರ್ನ್ ಕೊಡಿ. ರಮ್ಯ ಅವರು ಸೂಪರ್ ಸಪೋರ್ಟಲ್ಲಿ, ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್, ರಮ್ಯ ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿವಿ ಅವರು ಮಲ್ಟಿ ಅವರೇ ಗಿಫ್ಟ್ ರಿಟರ್ನ್ ಮಾಡಿ. ಮಲ್ಟಿ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ನಿವಿ ಅವರು ನೋಡಿ. ರಮ್ಯ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ರಮ್ಯ ಅವರೇ, ಥ್ಯಾಂಕ್ ಯು. ನಿವಿ ಅವರೇ ಬ್ಲಾಗ್ಸ್ ಗಿಫ್ಟ್ ಡನ್ ಅಂತಿದ್ದಾರೆ. ನಿವಿ ಅವರಿಗೆ ಶಾಂತಿ ಅವರು ಡನ್ ಕೊಟ್ಟರು ನೋಡಿ. ಮಮತಾ ಅವರು ಮಲ್ಟಿ ಅವರೇ ಗಿಫ್ಟ್ ಕೊಟ್ಟಿದ್ದೀನಿ, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಮಲ್ಟಿ ಅವರೇ ನಿಮಗೆ ಮೂರು ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ ಎಲ್ರಿಗೂ. ಮಮತಾ ಅವರಿಗೆ ನಿವಿ ಅವರಿಗೆ ಮತ್ತೊಬ್ಬರು ಕೊಟ್ಟಿದ್ದಾರೆ ನೋಡಿ, ಚೆಕ್ ಮಾಡಿ ರಿಟರ್ನ್ ಕೊಡಿ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿ, ಜನರಲ್ ನಾಲೆಜ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಶಾಂತಿ ಅವರೇ 191 ಗಿಫ್ಟ್ ಡನ್, ಚೆಕ್ ಮಾಡಿ ರಿಟರ್ನ್ ಮಾಡಿ ಅಂತಿದ್ದಾರೆ. ಲೈಫ್ ಇದ್ದು ರಂಜು ಅವರಿಗೆ ಶಾಂತಿ ಅವರೇ ರಿಟರ್ನ್ ಕೊಡಿ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಲ್ಟಿ ಅವರು ನಿವಿ ಡನ್ ರಿಟರ್ನ್ ಮೀ ಅಂತಿದ್ದಾರೆ. ನಿಮಿ ಅವರು ಕೊಟ್ಟಿದ್ದಾರಂತೆ ಆಲ್ರೆಡಿ ನೋಡಿ. ನಿಮಿ ಡನ್ ಅಂತೆ ನೋಡಿ. ಮಲ್ಟಿ ಅವರು ನೀವು ಕೊಟ್ಟಿಲ್ಲ ಅಂದರೆ ಜನರಲ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಮತಾ ರಿಟರ್ನ್ ಮಾಡಿ ಅಂತಿದ್ದಾರೆ. ಮಮತಾ ಅವರೇ ನೋಡಿ, ನಿವಿ ಅವರಿಗೆ ರಿಟರ್ನ್ ಮಾಡಿ. ಶಾಂತಿ ಅವರು ಥ್ಯಾಂಕ್ಸ್ ಫ್ರೆಂಡ್ಸ್ ಅಂತಿದ್ದಾರೆ. ಪ್ರೀತಿ ಕುಮಾರ್ ಅವರು ಮಲ್ಟಿ ಅವರೇ ನನಗೆ ರಿಟರ್ನ್ ಮಾಡಿದ್ದೀರಾ ಅಂತಿದ್ದಾರೆ ನೋಡಿ. ಜನರಲ್ನಲ್ಲಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಉಡುಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಮಿ ಅವರು ಮಲ್ಟಿ ತೊಗರಿ ಕಾಳು ಸಾಂಬಾರ್ ಕಮೆಂಟ್ ಹಾಕಿದೆ ಆಲ್ರೆಡಿ ನೋಡಿ ಅಂತಿದ್ದಾರೆ ನೋಡಿ. ನಿಮಿ ಸುರೇಶ್ ಅವರೇ ಆಲ್ರೆಡಿ ಕೊಟ್ಟಿದ್ದೀನಿ ನೋಡಿ ಅಂತಿದ್ದಾರೆ. ನಿಮಿ ಅವರೇ ನಿಮಗೆ ಮಮತಾ ಅವರು ಆಲ್ರೆಡಿ ಕೊಟ್ಟಿದ್ದಾರೆ ನೋಡಿ, ಚೆಕ್ ಮಾಡಿ. ಉಡುಪಿ ಸಿಸಿದ್ದಾರೆ ನೋಡಿ. ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಉಡುಪಿಯವರು ಸೂಪರ್ ಜನರಲ್ ನಾಲೆಜ್ ಭಯ್ಯ ಇದ್ದಾರೆ ನೋಡಿ, ಅವರು ಕೂಡ ರಿಟರ್ನ್ ಕೊಡ್ತಾರೆ. ಜನರಲ್ ನಾಲೆಜ್ ಭಯ್ಯ ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ, ಕನೆಕ್ಟ್ ಆಗಿರಿ. ಪಿನ್ ಐಡಿಗೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಮತಾ ಅಕ್ಕ ಕನೆಕ್ಟ್ ಆಗಿದ್ದೀನಿ ಅಂತಿದ್ದಾರೆ ನೋಡಿ. ಮಮತಾ ಸಿಸಿ ನಿಮಗೆ ಕನೆಕ್ಟ್ ಆಗಿದ್ದಾರಂತೆ, ಅವರು ಕೂಡ ಆಲ್ರೆಡಿ ಡನ್ ಅಂತೆ ನಿಮಗೆ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ರಂಜು ಅವರು ಥ್ಯಾಂಕ್ ಯು ಸೋ ಮಚ್. ರಂಜು ಅವರೇ ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಂಜು ಅವರೇ, ಥ್ಯಾಂಕ್ ಯು. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಬೆಸ್ಟ್ ತಮ್ಮ ಎಲ್ಲಿ ಹೋದ್ಯಾ, ಊಟ ಮಾಡಿದ್ಯಾ? ಎಲ್ರದ್ದು ಊಟ ಎಲ್ಲ ಆಯ್ತಾ? ಲೈಫ್ ಇದ್ದು ರಂಜು ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಮಮತಾ ಅವರು ನಾನು ಗಿಫ್ಟ್ ಕೊಟ್ಟಿದ್ದೀನಿ ನೋಡಿ. ನಿಮಿ ಸುರೇಶ್ ಅವರೇ ಅವರು ಮಮತಾ ಅವರು ಕೊಟ್ಟಿದ್ದಾರೆ ನೋಡಿ, ಅವರು ಆವಾಗಲೇ ಡನ್ ಅಂದರು. ಥ್ಯಾಂಕ್ ಯು ಶಾಂತಿ ಅವರೇ ಅಂತಿದ್ದಾರೆ ನೋಡಿ. ಈಗ ತುಂಬ ಖುಷಿ ಆಯಿತು, ಎಲ್ರಿಗೂ ಗಿಫ್ಟ್ ಕೊಟ್ಟರು ನೋಡಿ. ಪ್ರೀತಿ ಅವರಿಗೆ ಜನರಲ್ ನಾಲೆಜ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನೋಡಿ. ಜನರಲ್ ನಾಲೆಜ್ ಭಯ ಇದ್ದಾರೆ, ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರು ರಿಟರ್ನ್ ಕೊಡ್ತಾರೆ. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಲ್ಟಿ ವರ್ಸಸ್ ಮಮತಾ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ಮಮತಾ ಅವರೇ ನಿಮಗೆ ರಿಟರ್ನ್ ಡನ್ ಅಂತೆ. ನಮ್ಮ ರಾಜೇಂದ್ರ ದೇಸಾಯಿ ಅವರು ಬಂದರು. ಹಾಯ್ ರಾಜೇಂದ್ರಣ್ಣ, ಹಾಯ್ ನಮಸ್ತೆ ವೆಲ್ಕಮ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಬ್ರದರ್. ಅಶ್ವಿನಿ ಸಿಸ್ ಬಂದರು. ಹಾಯ್ ಸಿಸ್, ಹಾಯ್ ವೆಲ್ಕಮ್ ಸಿಸ್. ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಸಿಸ್. ರಾಜೇಂದ್ರ ದೇಸಾಯಿಯನ್ನು ಒಂದು ಲೈಕನ್ನು ಕೊಡಿ. ಲೈಫ್ ಇದು ರಂಜು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಡನ್ ಅಂದಿದ್ದಾರೆ ನಮ್ಮ ಅಶ್ವಿನಿ ಅವರು. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ. ಆದರೆ ಶೋ ಆಗ್ತಿಲ್ಲ ಏನಂತ ಗೊತ್ತಿಲ್ಲ. ರಾಜೇಂದ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಶ್ವಿನಿ ಅವರು ಮಮತಾ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಉಡುಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಉಡುಪಿ ಅವರನ್ನು ತುಂಬ ಮಿಸ್ ಮಾಡಿಕೊಂಡೆ ತುಂಬ ದಿನದಿಂದ. ವಿಡಿಯೋ ಹಾಕಿದ್ದೀರಾ ಉಡುಪಿ? ಶಾಂತಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಜೇಂದ್ರ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ನಿಮಗೆ ಲೈಫ್ ಇದ್ದು ರಂಜು ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ಲೈಫ್ ಇದ್ದು ರಂಜು ಅವರೇ ಗಿಫ್ಟ್ ಕೊಡಿ ಅಂತಿದ್ದಾರೆ ನೋಡಿ. ಅಶ್ವಿನಿ ಅವರು ರಿಟರ್ನ್ ಮಾಡ್ತಾರಂತೆ. ಉಡುಪಿ ಅವರು ಎಲ್ಲರೂ ಕನೆಕ್ಟೆಡ್ ಸಿಸ್. ಹೌದಾ ನೋಡಿ, ಅಶ್ವಿನಿ ಅವರು ಇದ್ದಾರಾ? ಅವರು ಕನೆಕ್ಟ್ ಆಗಿದ್ದಾರಾ? ಶಾಂತಿ ಅವರು, ಮಲ್ಟಿ ಅವರು
ಏನ ಏಕೆ ರಿಟರ್ನ್ ಮಾಡಬೇಕು ಹೇಳಿ ಮಾಡ್ತೀನಿ. ಇನ್ನು ಯಾರಿಗೆ ರಿಟರ್ನ್ ಮಾಡಬೇಕು ಮಲ್ಟಿ ಅವರು ನೋಡಿ, ಅವ್ರು ರಿಟರ್ನ್ ಮಾಡ್ತಾರಂತೆ. ಯಾರಿಗೆ ಬಾಕಿ ಇದೆ ನೋಡಿ ಚೆಕ್ ಮಾಡಿ. ಅಶ್ವಿನಿ ಅವರೇ ಗಿಫ್ಟ್ ಕೊಟ್ಟಿದ್ದೀನಿ, ರಿಟರ್ನ್ ಪ್ಲೀಸ್. ಅಶ್ವಿನಿ ಅವರೇ ನೋಡಿ, ಮಮತಾ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ಅವರಿಗೆ ರಿಟರ್ನ್ ಕೊಡಿ. ಜನರಲ್ ನಾಲೆಜ್ ಭಯ್ಯ ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ಜನರಲ್ ನಾಲೆಜ್ ಭಯ್ಯ ಇದ್ದಾರೆ, ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜನರಲ್ ನಾಲೆಜ್ ಭಯ್ಯ, ಥ್ಯಾಂಕ್ ಯು. ರಾಜೇಂದ್ರ ದೇಸಾಯಿ ಅವರಿದ್ದಾರೆ, ಮಮತಾ ಅವರಿದ್ದಾರೆ ನೋಡಿ, ಅಶ್ವಿನಿ ಅವರಿದ್ದಾರೆ. ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಪ್ರೀತಿ ಅವರಿದ್ದಾರೆ, ಆಲ್ ಇನ್ ಒನ್ ಬಂದರು, ಆಲ್ ಇನ್ ಒನ್. ಹಾಯ್ ಸಿಸ್ಟರ್, ಹಾಯ್, ವೆಲ್ಕಮ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ವೆಲ್ಕಮ್. ನಿಮಗೆ ಊಟ ಆಯಿತಾ? ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಲ್ ಇನ್ ಒನ್ ಆಲ್ ಇನ್ ಒನ್ ಜನರಲ್ ನಾಲೆಜ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಭಯ್ಯ. ನೋಡಿ ಜನರಲ್ ನಾಲೆಜ್ ಭಯ್ಯ ಆಲ್ ಇನ್ ಒನ್ ಇದ್ದಾರೆ ನೋಡಿ, ಹೊಸದಾಗಿ ಬಂದಿದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ. ಜನರಲ್ ನಾಲೆಜ್ ಭಯ್ಯ ಇದ್ದಾರೆ, ಅಶ್ವಿನಿ ಅವರಿದ್ದಾರೆ ನೋಡಿ, ಹಾಗೆಯೇ ನಮ್ಮ ಮಲ್ಟಿ ಅವರಿದ್ದಾರೆ ನೋಡಿ, ಮತ್ತು ಉಡುಪಿ ಅವರಿದ್ದಾರೆ, ಶಾಂತಿ ಅವರಿದ್ದಾರೆ, ಪ್ರೀತಿ ಕುಮಾರ್ ಅವರಿದ್ದಾರೆ. ಕನೆಕ್ಟ್ ಆಗಿ ರಿಟರ್ನ್ ಕೊಡ್ತೇನೆ ಅಂತಿದ್ದಾರೆ ರಾಜೇಂದ್ರ ಅವರು ನೋಡಿ. ಮಮತಾ ಅವರಿದ್ದಾರೆ. ಜನರಲ್ ನಾಲೆಜ್ ಅವರೇ ಗಿಫ್ಟ್ ಕೊಟ್ಟಿದ್ದೀನಿ, ರಿಟರ್ನ್ ಮಾಡಿ. जनरल नॉलेज भैया नेपाल प्लीज़ रिटर्न कीजिए. ममता प्लीज़ रिटर्न कीजिए, आपको डन हो गया, प्लीज़ रिटर्न कीजिए. राजेंद्र देसाई ಅವರು ಸೂಪರ್ ಸಪೋರ್ಟ್ ಅಲ್ಲಿದೆ. ಪ್ರೀತಿ ಕುಮಾರ್ ಅವರು, ಶಾಂತಿ ಅವರೇ 193 ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ನಿಮಗೆ ಕೊಟ್ಟರಂತೆ ನೋಡಿ ಪ್ರೀತಿ ಕುಮಾರ್ ಅವರು ನೋಡಿ. ರಾಜೇಂದ್ರ ಬ್ರದರ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ. ಅಶ್ವಿನಿ ಅವರಿದ್ದಾರೆ, ಎಲ್ಲರೂ ಇದ್ದಾರೆ, ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಮಮತಾ ಅವರಿದ್ದಾರೆ ನೋಡಿ, ಪ್ರೀತಿ ಕುಮಾರ್ ಅವರಿದ್ದಾರೆ, ಆಲ್ ಇನ್ ಒನ್ ಅವರಿದ್ದಾರೆ. ಮತ್ತು ಫ್ರೆಂಡ್ಸ್ నాకు ಗಿಫ್ಟ್ ಇವಂಡಿ, ನಾನು ಕೂಡ ರಿಟರ್ನ್ ಇಸ್ತಾನು. ಅವರಿಗೆ ಗಿಫ್ಟ್ ಕೊಟ್ಟರೆ ಅವರು ಕೂಡ ರಿಟರ್ನ್ ಕೊಡ್ತಾರಂತೆ ಆಲ್ ಇನ್ ಒನ್ ಅವರು. ಮಮತಾ ಗಿಫ್ಟ್ ಬಂದಿಲ್ಲ ನೋಡಿ ಅಂತಿದ್ದಾರೆ. ಮಮತಾ ಗಿಫ್ಟ್ ಬಂದಿಲ್ಲ ಅಂತೆ ನೋಡಿ ಅವರಿಗೆ. ಅಶ್ವಿನಿ ಅವರಿಗೆ ಸ್ವಲ್ಪ ಚೆಕ್ ಮಾಡಿ. ಮಮತಾ ಅವರೇ ಗಿಫ್ಟ್ ಬಂದಿಲ್ಲಂತೆ ಅವರಿಗೆ, ಸ್ವಲ್ಪ ಚೆಕ್ ಮಾಡಿ ಆಯಿತಾ, ಚೆಕ್ ಮಾಡಿ ನೋಡಿ. ರಾಜೇಂದ್ರ ದೇಸಾಯಿ ಅವರೇ ಗಿಫ್ಟ್ ಕೊಟ್ಟಿದ್ದೀನಿ, ರಿಟರ್ನ್ ಮಾಡಿ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ರಾಜೇಂದ್ರ ಬ್ರದರ್ ಅವರು. ರಾಜೇಂದ್ರ ದೇಸಾಯಿ ಬ್ರದರ್ ಅವರೇ ನಿಮಗೆ ನೋಡಿ ಮಮತಾ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ ಆಯಿತಾ. ಮಮತಾ ಥ್ಯಾಂಕ್ ಯು ಸೋ ಮಚ್. ಓಕೆ ಅಂತಿದ್ದಾರೆ, ಕೊಡ್ತಾರಂತೆ, ಅವರು ಕೊಡ್ತಾರೆ. ಎಲ್ರಿಗೂ ಅವರವರ ಗಿಫ್ಟನ್ನು ವಾಪಸ್ ಕೊಡಿ ಆಯಿತಾ. ವಿಡಿಯೋವನ್ನು ನೋಡಿ ಕೊಡಿ, ಎಲ್ರಿಗೂ ಉಪಯೋಗ ಆಗಬೇಕು. ರಾಧಮ್ಮ ಬಂದರು, ಅಮ್ಮ ಬಂದರು. ರಾಧಮ್ಮ ಅವರೇ ಲೈಕನ್ನು ಕೊಡಿ ಒಂದು ಪ್ಲೀಸ್. ಲೈಕ್ ನಿಮ್ಮ ಕಡೆಯಿಂದ ಬರಲಿ ಒಂದು. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದೆ. ಲೈಫ್ ಇತ್ತು. ರಂಜು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟು. ಅಶ್ವಿನಿ ಅವರೇ ಗಿಫ್ಟ್ ಕೊಟ್ಟಿದ್ದೀನಿ ಅಂತಿದ್ದಾರೆ ಮಮತಾ ಅವರು ನೋಡಿ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಲೈಫ್ ಇದ್ದು ರಂಜು ಅವರು ಸೂಪರ್ ಸಪೋರ್ಟ್. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟ್. ತಿನ್ನಾರಾ ಸಿಸ್ಟರ್ ಅಂತಿದ್ದಾರೆ. ತಿಂದೆ ಸಿಸ್ಟರ್, ನಿಮ್ದಾಯ್ತಾ ಸಿಸ್ಟರ್. ಲೈಫ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಉಡುಪಿ ಅವರು ಆಲ್ ಇನ್ ಒನ್ ಗಿಫ್ಟ್ ಡನ್. ಆಲ್ ಇನ್ ಒನ್ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಉಡುಪಿ ನಾಯಕ್. ಆಲ್ ಇನ್ ಒನ್ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಉಡುಪಿ ನಾಯಕ್. ರಾಧಮ್ಮ ಲೈಕ್ ಡನ್. ಥ್ಯಾಂಕ್ ಯು ರಾಧಮ್ಮ. ನೋಡಿ ರಾಧಮ್ಮ ಅವರಿದ್ದಾರೆ, ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರಿಗೆ ಅವರು ಕೂಡ ರಿಟರ್ನ್ ಕೊಡ್ತಾರೆ. ರಾಧಮ್ಮ ಅವರು ರಿಟರ್ನ್ ಡನ್. ಮಮತಾಜಿ ರಿಟರ್ನ್ ಡನ್. ಜನರಲ್ ನಾಲೆಜ್ ಭಯ್ಯ ಆಲ್ ಇನ್ ಒನ್ 898 ಗಿಫ್ಟ್ ಡನ್. ಆಲ್ ಇನ್ ಒನ್ 898 ಗಿಫ್ಟ್ ಡನ್. ಉಡುಪಿ ನಾಯಕ್ ಪ್ಲೀಸ್ ರಿಟರ್ನ್. ಸೂಪರ್ ಥ್ಯಾಂಕ್ ಯು ಸೋ ಮಚ್ ರಾಧಮ್ಮ ಅವರಿದ್ದಾರೆ ನೋಡಿ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರಿಗೂ ಕೂಡ ರಾಜೇಂದ್ರ ದೇಸಾಯಿ ಅವರೇ ಗಿಫ್ಟ್ ಕೊಟ್ಟಿದ್ದೀನಿ, ರಿಟರ್ನ್ ಮಾಡಿ ಅಂತಿದ್ದಾರೆ. ಅವ್ರು ಮಾಡಲಿಕ್ಕೆ ಹೋದ್ರು ಮಾಡ್ಬೋದು, ಈಗ ಮಾಡಲಿಕ್ಕೆ ಹೋದರು. ಓಕೆ ಅಂದು ಹೋದ್ರು ಅವರು. ಕಮೆಂಟ್ ರಾವಳಿ ಇಸ್ತಾನು ಅಂತಿದ್ದಾರೆ. ಕಮೆಂಟನ್ನು ಹಾಕಿ ಅವರು ಕೊಡ್ತಾರಂತೆ. ನನಗೆ ಅರ್ಥ ಆಗುತ್ತೆ ಒಮ್ಮೊಮ್ಮೆ. ಈಗ ಯೂಟ್ಯೂಬ್ ಮಾಡಿದ ಮೇಲೆ ತೆಲುಗು ಅರ್ಥ ಆಗುತ್ತೆ ಸ್ವಲ್ಪ. ಕಮೆಂಟ್ ಮಾಡಿ ಗಿಫ್ಟ್ ಕೊಡಿ ಪ್ಲೀಸ್ ಅಂತಿದ್ದಾರೆ. ಲೈಫ್ ಇದ್ದು ರಂಜು ಅವರು. ಮಮತಾ ರಿಟರ್ನ್ ಮಾಡಿ ಅಂತಿದ್ದಾರೆ. ರಿಟರ್ನ್ ಕೊಟ್ಟರಂತೆ ಅಶ್ವಿನಿ ಅವರೇ, ಸ್ವಲ್ಪ ಚೆಕ್ ಮಾಡಿ ನೋಡಿ. ರಾಜೇಂದ್ರ ಅವರು ಸೂಪರ್ ಸಪೋರ್ಟರ್. ರಾಜೇಂದ್ರ ಅವರೇ ಮಮತಾ ಅವರಿಗೆ ಕೊಟ್ರ ನೀವು ಗಿಫ್ಟ್. ಲೈಕ್ ಅಂತಿದ್ದಾರೆ ನಮ್ಮ ರಾಧಮ್ಮ ಅವರು. ಥ್ಯಾಂಕ್ ಯು ಸೋ ಮಚ್ ರಾಧಮ್ಮ ಅವರೇ.
ರಾಜೇಂದ್ರ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಆಲ್ ಇನ್ ಒನ್ ಉಡುಪಿಗಾರು ಗಿಫ್ಟ್ ಡನ್ 406. ಉಡುಪಿ ನಿಮಗೆ ಗಿಫ್ಟ್ ಕೊಟ್ರಂತೆ ನೋಡಿ, ಆಲ್ ಇನ್ ಒನ್ ಅವರು 406 ಅಂತೆ. ಅಕ್ಕ ಗಿಫ್ಟು ಯಾರಾದರೂ ಅಂತ ಗೊತ್ತಾಗ್ತಿಲ್ಲ, ಕಮೆಂಟ್ ಇಲ್ಲ. ಗಿಫ್ಟ್ ಲೈಫ್ ಇದ್ದು ರಂಜು ಅವ್ರಿಗೆ ಯಾರು ಗಿಫ್ಟ್ ಕೊಟ್ಟಿದ್ದೀರಿ ಪ್ಲೀಸ್ ಕಮೆಂಟ್ ಹಾಕಿ. ಅವರಿಗೆ ಗೊತ್ತಾಗ್ತಿಲ್ಲ ಅಂತೆ ನೋಡಿ, ಕಮೆಂಟ್ ಹಾಕಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ರಾಧಮ್ಮ ಅವರು. ರಾಧಮ್ಮ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಮೈ ವಿಲೇಜ್ ಓಮ್ ಅವರು ಬಂದರು. ಮಮತಾ ಅಂತಿದ್ದಾರೆ ನೋಡಿ. ಮೈ ವಿಲೇಜ್ ಓಮ್ ಅವರೇ ಒಂದು ಕಡೆಯಿಂದ ಒಂದು ಲೈಕ್ ಬರಲಿ. ಲೈಫ್ ಇದ್ದು ರಂಜು ಅವರು ಸೂಪರ್ಸಲ್ಲಿದ್ದಾರೆ. ಶಾಂತಿ ಕನ್ನಡ ಬ್ಲಾಗ್ಸ್ ಅವರು ಪ್ರೀತಿ ಕುಮಾರ್ ಗಿಫ್ಟ್ ಕೊಟ್ಟಿದ್ದೀನಿ ಅಂತಿದ್ದಾರೆ. ಅಚ್ಚು ಅವರು ಹಾಯ್ ಅಂತಿದ್ದಾರೆ. ಅಚ್ಚು ಪ್ರಪಂಚ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಬಿಡಿ ಪ್ಲೀಸ್. ಹಾಯ್ ವೆಲ್ಕಮ್, ನಿಮಗೆ ವೆಲ್ಕಮ್. ಮೈ ವಿಲೇಜ್ ಓಮ್ ಅವರು ವೆಲ್ಕಮ್, ನಿಮಗೆ ವೆಲ್ಕಮ್. ಅಚ್ಚು ಪ್ರಪಂಚ ಪ್ಲೀಸ್ ಲೈಕ್ ಕೊಡಿ. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟ್. ಜನರಲ್ ನಾಲೆಜ್ ಬೈಯ ಸೂಪರ್ ಸಪೋರ್ಟ್. ಪ್ರೀತಿ ಕುಮಾರ್ ಓಕೆ ಶಾಂತಿ ಅವರೇ ಅಂತಿದ್ದಾರೆ. ಅಶ್ವಿನಿ ಅವರು ವಿತ್ ಲೈಫ್ ಇದ್ದು ರಂಜು ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಲೈಫ್ ಇದ್ದು ರಂಜು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಅಶ್ವಿನಿ ಅವರು ಸೂಪರ್ ಅಂತಿದ್ದಾರೆ. ರಾಧಮ್ಮ ಅವರಿದ್ದಾರೆ, ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಪ್ರೀತಿ ಕುಮಾರ್ ಅವರು ರಾಧಾ ಸಿಸ್ ಗಿಫ್ಟ್ ಡನ್ ಮೀ ಅಂತಿದ್ದಾರೆ ನೋಡಿ. ರಾಧಾ ಸಿಸ್ ಗಿಫ್ಟ್ ಮೀ ಅಂತಿದ್ದಾರೆ ಅವರು. ಏಜಸ್ ಅವರು ಆಯ್ ಅಂತಿದ್ದಾರೆ ನೋಡಿ. ಮಮತಾ ಅಶ್ವಿನಿ ಸಿಸ್ಟರ್ ಕಮೆಂಟ್ ಮಾಡಿದ್ದೀನಿ ಅಂತಿದ್ದಾರೆ. ಕಮೆಂಟ್ ಮಾಡಿದ್ದಾರಂತೆ ನೋಡಿ. ಪ್ಲೀಸ್ ಯಾರೆಲ್ಲ ಒಮ್ಮೆಲೆ ಯಾರ್ದು ಲೆಸ್ ಮಾಡಲಿಕ್ಕೆ ಹೋಗಬೇಡಿ, ಅವರು ಕಮೆಂಟ್ ಮಾಡಿರ್ತಾರೆ. ಒಮ್ಮೊಮ್ಮೆ ಶೋ ಆಗ್ತಿಲ್ಲ ಮೆಸೇಜ್ ಯಾವ ವಿಡಿಯೋಗೆ ಹಾಕಿದ್ರಿ ಕಮೆಂಟ್ ಅಂತ. ಮಮತಾ ಅವರೇ ಸ್ವಲ್ಪ ಅವ್ರಿಗೆ ಇದು ಮಾಡಿ, ಇಲ್ಲಾಂದರೆ ಲೆಸ್ ಆದರೆ ನಿಮಗೆ ಲಾಸ್ ಆಗುತ್ತೆ. ಅದಕ್ಕೆ ಅಂದಿದ್ದು ಯಾವ ವಿಡಿಯೋಗೆ ಹಾಕಿದ್ರಿ ಅಂತ ಅವರಿಗೆ ಕೊಡಿ, ಅವ್ರಿಗೆ ನೋಡಲಿ ಸ್ವಲ್ಪ. ಏಜಸ್ ಅವರು ಬಂದರು. ಆ ಏಜಸ್ ಅವರೇ ವೆಲ್ಕಮ್, ನಿಮಗೆ ವೆಲ್ಕಮ್. ಉಡುಪಿ ಅವರು ಆಲ್ ಇನ್ ಒನ್ ಓಯೇರಾ ಉಲ್ಲೇರು ಕೊರಿಯರಿಗೆ ತುಲೆ ಉಡುಪಿ ನೀರಿಗೆ ಕೊರಿಯರಿಗೆ ಆಲ್ ಇನ್ ಒನ್ ಡನ್ ಬಂಡೇರಾರು. ಶಾಂತಿ ಥ್ಯಾಂಕ್ ಯು ಪ್ರೀತಿ ಸಿಸ್ ಅಂತಿದ್ದಾರೆ. ಅಶ್ವಿನಿ ಅವರು ಗಿಫ್ಟ್ ಬಂದಿಲ್ಲ ಕಮೆಂಟ್ ಇದೆ, ಗಿಫ್ಟ್ ಬಂದಿಲ್ಲ ಅಂತೆ ಕಮೆಂಟ್ ಇದೆ ನೋಡಿ. ಮಮತಾ ಅವರೇ ಒಂದು ಸರಿ ಅನ್ಸಬ್ ಮಾಡಿ ಅವರು ಅಶ್ವಿನಿ ಅವರೇ ನೀವು ಒಂದು ಸರಿ ಚೆಕ್ ಮಾಡಿ, ಅವರು ಅನ್ಸಬ್ ಮಾಡಿ ಮಮತಾ ಅವರೇ ಮಾಡುವಾಗ ಅವರಿಗೆ ಇದು ಮಾಡಿ, ಅವರು ನೋಡಲಿ ಯಾರ್ದು ಗಿಫ್ಟ್ ಲೆಸ್ ಆಗಿದೆ ಅಂತ ಗೊತ್ತಾಗುತ್ತೆ ಅದಕ್ಕಾಗ. ಲೈಕ್ ಡನ್ 2022 ಅಂತಿದ್ದಾರೆ. ಯಾರಿಗೆ? ಅಚ್ಚು ಅವರೇ ಓಕೆ. ಅಶ್ವಿನಿ ಸಿಸ್ 1 ಮಿನಿಟ್ ಅಂತಿದ್ದಾರೆ. ಲೈಫ್ ಇದ್ದು ರಂಜು ಅವರು. ವೈಶು ಬಂದರು. ಆಯ್ ಅಕ್ಕ ಆಯ್ ವೆಲ್ಕಮ್. ಉಡುಪಿಗಾರು ಗಿಫ್ಟ್ ಡನ್ ಅಂತಿದ್ದಾರೆ. ಉಡುಪಿಗಾರು ಗಿಫ್ಟ್ ಡನ್ ಆಲ್ ಇನ್ ಒನ್. ವೈಶು ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್ ವೈಶು. ಏಜಸ್ ಅವರು ಥ್ಯಾಂಕ್ ಯು ಸೋ ಮಚ್. ಇರುವೆಗಳು ಸಂಗ್ರಹಿಸ್ತಾ ಕಾಲು ಜೇನುನೊಣಗಳ ಕೂಡಿಟ್ಟಂದು ಜಿಪ್ನ ಸಂಪತ್ತು ಇವೆಲ್ಲ ಸಂಪೂರ್ಣ ನಾಶವಾಗುವು ಅಂತಿದ್ದಾರೆ. ಪ್ರೀತಿ ಕುಮಾರ್ ಅವರು ಆಲ್ ಇನ್ ಒನ್ ಗಿಫ್ಟ್ ಮೀ ಅಂತಿದ್ದಾರೆ. ಆಲ್ ಇನ್ ಒನ್ ಗಿಫ್ಟ್ ಮೀ ಅಂತಿದ್ದಾರೆ ಅವರು. ಏಜಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ರಾಧಮ್ಮ ಅವರು ಕಮೆಂಟ್ ರಾವಳಿ ಇಸ್ತಾನು ಅಂತಿದ್ದಾರೆ. ಕಮೆಂಟ್ ಹಾಕಿ ಅವರು ಕೊಡ್ತಾರಂತೆ. ರಾಧಮ್ಮ ಅವರು ಅವರಾಗಿ ಕನೆಕ್ಟ್ ಆಗಲ್ಲ, ಅವರಿಗೆ ಗೊತ್ತಾಗಲ್ಲ, ಏನೋ ಗೊತ್ತಿಲ್ಲ ನನಗೆ, ಆದರೆ ಕಮೆಂಟ್ ಹಾಕಿ ಅವ್ರು ಕೊಡ್ತಾರಂತೆ. ಅವ್ರು ಖಂಡಿತ ಕೊಡ್ತಾರೆ ವಾಪಸ್ಸು. ನಾನು ಎಷ್ಟು ದಿನ ಬರ್ತಾರೆ ಅವರು ಕಮೆಂಟ್ ಹಾಕಿದರೆ ಮಾತ್ರ ಹೋಗೋದು, ಇಲ್ಲಾದರೆ ಸಪೋರ್ಟ್ ಮಾಡಿ ಹೋಗ್ತಾರೆ ಅವರು. ಹಾಗೆ ಬರುವಾಗ ಲೇಟ್ ಆಯಿತು, ಮತ್ತು ಊಟ ಪಲ್ಯ ಆಗಬೇಕಿತ್ತು, ಅದೆಲ್ಲ ಮಾಡುವಾಗ ಲೇಟ್ ಆಯಿತು. ಜನನ ಮರಣಗಳ ನಡುವೆ ದಾರಿಯೇ ಜೀವನ ಅಂತಿದ್ದಾರೆ. ಏಜಸ್ ಅವರು. ಕನಿಷ್ಕಾ ಆ್ಯಂಡ್ ನಿಹಾಲ್ ಅವರು ಬಂದರು. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಕನಿಷ್ಕಾ ಅವರೇ. ಏಜಸ್ ಅವರೇ ಊಟ ಆಯ್ತಾ ನಿಮ್ಮದು? ಅವನು ರಾಲಿಯಾ ಅದು ಎಂತ ಗೊತ್ತಾಗಿಲ್ಲ. ರಾಧಮ್ಮ ಅಂದು ಕೆಲವೊಂದು ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ ನನಗೆ, ಕೆಲವೊಂದು ಅರ್ಥ ಆಗಲ್ಲ. ಏಜಸ್ ಅವರು ಆಯ್ ರಂಜು ವಶು ಅಂತಿದ್ದಾರೆ. ಉಡುಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. LM ಬ್ಲಾಗ್ಸ್ ಅವರು ಬಂದರು. ಆಯ್ ಸಿಸ್ಟರ್ ಆಯ್ ವೆಲ್ಕಮ್ ನಿಮಗೆ. ಪ್ರೀತಿ ಕುಮಾರ್ ಅವರು ನ್ಯೂ ಮೆಂಬರ್ ಕನೆಕ್ಟ್ ಮೈ ಚಾನಲ್ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ರಾಧಮ್ಮ ಅವರು ಎಲ್ಲಮ್ ಊಟ ಆಯ್ತಾ ಸಿಸ್ಟರ್? ಊಟ ಆಗಿಲ್ಲ ಸಿಸ್ಟರ್, ಇನ್ನು ಆಗಬೇಕಷ್ಟೇ. ಶಾಂತಿ ಕನ್ನಡ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಏಜಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಮತಾ ಅವರು ಅಶ್ವಿನಿ ಲಾಂಗ್ ವಿಡಿಯೋಗೆ ಕಮೆಂಟ್ ಡನ್ ಮಾಡಿದ್ರಲ್ವಾ, ಅದು ವಿಡಿಯೋಗೆ ನೋಡಿ. ಅಶ್ವಿನಿ ಲಾಂಗ್ ವಿಡಿಯೋಗೆ ಕಮೆಂಟ್ ಡ್ಯಾನ್ಸ್ ಮಾಡಿದ್ರಲ್ವಾ, ಆ ವಿಡಿಯೋದಲ್ಲಿ ನೋಡಿದ್ದಾರಂತೆ ನೋಡಿ. ಲಾಂಗ್ ವಿಡಿಯೋಗೆ ಹಾಕಿದ್ದಾರೆ, ಆ ಡ್ಯಾನ್ಸ್ ಮಾಡಿದ ವಿಡಿಯೋಲ್ಲಿ ಇದೆ ಅಂತೆ. ಅವರಿಗೆ ಕಮೆಂಟ್ ಬಂದಿದೆ ಅಂತೆ ಸಿಸ್, ಅವರಿಗೆ ಗಿಫ್ಟ್ ಯಾಡ್ ಆಗಿಲ್ಲ ಅಂತ ಅಂದರು ಅವರು. ಆಲ್ ಇನ್ ಒನ್ ಡನ್ ಪ್ಲೀಸ್ ರಿಟರ್ನ್. ಆಲ್ ಇನ್ ಒನ್ ಪ್ಲೀಸ್, ಆಲ್ ಇನ್ ಒನ್ ಡನ್ ಪ್ಲೀಸ್ ಕನಿಷ್ಕಾ.
ಆ್ಯಂಡ್ ಕನಿಷ್ಕಾ ಆ್ಯಂಡ್ ನಿಹಾಲ್ ಪ್ಲೀಸ್ ರಿಟರ್ನ್ ಆಲ್ ಇನ್ ಒನ್. ಪ್ರೀತಿ ಎಲ್.ಎಂ ಕನೆಕ್ಟ್ ವಿತ್ ಮೈ ಚಾನಲ್ ಅಂತಿದ್ದಾರೆ ಕನಿಷ್ಕಾ ಅವರು. ಆಲ್ ಇನ್ ಒನ್ ಡನ್, ಪ್ಲೀಸ್ ರಿಟರ್ನ್. ಆಲ್ ಇನ್ ಒನ್ ಪ್ಲೀಸ್ ರಿಟರ್ನ್ ಕನಿಷ್ಕಾ ಆ್ಯಂಡ್ ನಿಹಾಲ್. ಥ್ಯಾಂಕ್ ಯು ರಾಜೇಂದ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮೈ ವಿಲೇಜ್ ಹೋಮ್ ಟೂರ್ ಅವರೇ. ಎಲ್.ಎಂ ಬ್ಲಾಗ್ಸ್ ಡನ್ ಅಂತಿದ್ದಾರೆ ನೋಡಿ. ಎಲ್.ಎಂ ಬ್ಲಾಗ್ಸ್ ಅವರೇ ನಿಮಗೆ ಡನ್ ಮಾಡಿದ್ದಾರೆ. ಮೈ ವಿಲೇಜ್ ಹೋಮ್ ಟೂರ್ ಅವರು ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ಅವನು ತಿಂಗಳು ಚಿನ್ನಾರು. ರಾಧಮ್ಮ ನನಗೆ ಬರಲ್ಲ. ರಾಧಮ್ಮ ನನಗೆ ತೆಲುಗು ನಿಮ್ಮದು ಒಂದೊಂದು ಅರ್ಥ ಆಗ್ತದೆ. ಅವರು ಡಿನ್ನಾರು. ಹೌದಾ, ನನಗೆ ಅರ್ಥ ಆಗಲ್ಲ ರಾಧಮ್ಮ. ಸಾರಿ ರಾಧಮ್ಮ, ನನಗೆ ಒಂದೊಂದು ಅರ್ಥ ಆಗುತ್ತೆ, ನಿಮ್ಮದು ಒಂದೊಂದು ಇದು ಅರ್ಥ ಆಗಲ್ಲ ನನಗೆ. ನಿಂಗಾಲು ನಾಯ. ಅಶ್ವಿನಿ ಅವರೇ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ಕನಿಷ್ಕಾ ಅವರೇ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಆಲ್ ಇನ್ ಒನ್ ಕೊಟ್ಟರು ಅಂತೆ ನೋಡಿ. ಕನಿಷ್ಕಾ ಅವರೇ ಚೆಕ್ ಮಾಡಿ. ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್. ಜನರಲ್ ನಾಲೆಜ್ ಭಯ್ಯ ಇದ್ದಾರೆ ಇಲ್ಲಿ ನೋಡಿ. ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಕನಿಷ್ಕಾ ಅವರೇ ಗಿಫ್ಟ್ ಕೊಡಿ ಅಂತಿದ್ದಾರೆ. ಏಜಸ್ ಅವರು ಇದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಏಜಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಉಡುಪಿ ಅವರು ಎಲ್ ಎಂ ಬ್ಲಾಗ್ಸ್ ಡನ್ ಅಂತಿದ್ದಾರೆ. ಎಲ್.ಎಂ ಬ್ಲಾಗ್ಸ್ ಅವರೇ ಕೊಡಿ ನೋಡಿ ಉಡುಪಿ ಅವರಿಗೆ. ಅವರು ನಿಮಗೆ ಡನ್ ಮಾಡಿದ್ದಾರೆ. ಇದ್ದಾರಾ ಎಲ್.ಎಂ ಇದ್ದಾರಾ? ಸೂಪರ್. ಏಜಸ್ ಅವರು ಎಸ್ ಆಯಿತು ಅಂತಿದ್ದಾರೆ. ತುಂಬ ಹಿಂದೆ ಇದ್ದೀನಿ. ಎಲ್.ಎಂ ಇದ್ದಾರಾ? ಎಲ್.ಎಂ ಹೋದ್ರೇನ? ಸೌಮ್ಯ ಚಿಟ್ಟಿ ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್. ಅಚ್ಚು ಪ್ರಪಂಚ. ಹೌದು, ಮೆಸೇಜ್ ಹಾಕಿಲ್ಲ ವೈಶು ಅವರೇ. ಮೆಸೇಜ್ ಹಾಕಿಲ್ಲ ಅಂತೆ ವೈಶು ಅವರೇ. ಅಚ್ಚು ಪ್ರಪಂಚ ಅಂತಿದ್ದಾರೆ. ಊಟ ಆಯ್ತಾ ಸಿಸ್ಟರ್? ಊಟ ಆಗಿಲ್ಲ, ಇನ್ನು ಆಗಬೇಕು ಸಿಸ್. ವೈಶು ಅವರು ಬ್ಲೂ ಕೊಟ್ಟಿಲ್ಲ ಅಚ್ಚು ನೀವು. ಸೊ ನನ್ನ ಮೆಸೇಜ್ ನಿಮಗೆ ಕಂಡಿಲ್ಲ ನೋಡಿ. ಅಚ್ಚು ಅವರೇ ಮೆಸೇಜ್ ಹಾಕಿದ್ದಾರಂತೆ ಅವರಿಗೆ. ನೀವು ಬ್ಲೂ ಕೊಡಿ ಅವರಿಗೆ. ವೈಶು ಅವರೇ ನೀವು ಅವರ ಇದಕ್ಕೆ ಹೋಗಿ ಕಮೆಂಟ್ ಹಾಕಿ. ಆಗ ಅವರು ಕಮೆಂಟಲ್ಲಿ ಬ್ಲೂ ಕೊಡ್ತಾರೆ. ಆಗ ನಿಮಗೆ ಹೋಗ್ಬೋದು. ಇಲ್ಲಾದರೆ ನಿಮ್ಮ ಮೆಸೇಜ್ ಅವರಿಗೆ ಶೋ ಆಗ್ತಾ ಇಲ್ಲ, ಆಗಲ್ಲ. ಲೈಕ್ ಡನ್ ಅಂತಿದ್ದಾರೆ. ಸಾರಿ ಚಿಟ್ಟಿ ಅವರೇನು ಬಂದಿಲ್ಲ ಇವತ್ತು. ಬರ್ತೀನಿ. ರಿಲಯನ್ಸ್ಗೆ ಹೋಗಿದ್ದೆ, ಹಾಗೆ ಒಂದು ಟ್ರಿಪ್ ಹಾಕ್ಕೊಂಡು ಬಂದೆ ಮಕ್ಕಳೊಟ್ಟಿಗೆ. ಬರುವಾಗ 7:30 ಆಯಿತು. 7:30 ಆದು ಊಟನೂ ಮಾಡಿಲ್ಲ. ಇವಾಗ ಮಕ್ಕಳಿಗೆ ಊಟ ಮಾಡಿಸಿ ಮಲಗಿಸಿಬಿಟ್ಟೆ. ಸೂಪರ್ ಸಪೋರ್ಟ್ ಉಡುಪಿ ನಾಯಕ್ ಸೂಪರ್ ಸಪೋರ್ಟು. ಕನಿಷ್ಕಾ ಅವರು ಅಚ್ಚು ಪ್ರಪಂಚ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಚಿಟ್ಟಿ ಅವರು ಬೆಳದಿಂಗಲ ಸಿಸ್ಟರ್ ಯಾಕೆ ನನ್ನ ಲೈವಿಗೆ ಬರಲೇ ಇಲ್ಲ ನೀವು? ಸೌಮ್ಯ ಚಿಟ್ಟಿ ಅವರೇ ನನಗೆ ಅದೇ ಇಲ್ಲಿಗೆ ಹೋಗ್ಲಿಕ್ಕಿತ್ತು, ಅಲ್ಲಿಗೆ ರಿಲಯನ್ಸಿಗೆ. ನಿಮ್ಮದು ಎಷ್ಟು ಗಂಟೆಗೆ ಅಂತ ನನಗೆ ಟೈಮೇ ನೆನಪಾಗಲ್ಲ. ಮತ್ತು ನಾನು ಈಗ 4 ಗಂಟೆಗೆ ಲೈವ್ ಮಾಡ್ತಾ ಇದ್ದೀನಿ. ನಿಮ್ಮದು ಎಷ್ಟು ಗಂಟೆಗೆ? ಈಗ ಮ್ಯೂಟಲ್ಲಿ ಇರ್ತೀನಿ ನಾನು 4 ಗಂಟೆಗೆ. ನಿಮ್ಮದು ಎಷ್ಟು ಗಂಟೆಗೆ ಅನ್ನಿ ನನಗೆ. ಗಂಟೆಗೆ ಎಷ್ಟು? ನಾನು ಇನ್ನೊಂದು ಐಡಿಯಲ್ಲಿ ನಿಮಗೆ ಸಪೋರ್ಟ್ ಮಾಡ್ತೀನಿ ಬಂದು. ಆಗ ಕಮೆಂಟ್ 4 ಹಾಕಿದ್ದೀನಿ, ನಿಮಗೆ ಬಂದಿಲ್ಲ ಅಚ್ಚು. 4 o'clock ಅಲ್ವಾ ನಿಮ್ಮದು? ಆಲ್ ಇನ್ ಒನ್ ಪ್ರೀತಿ 866 ಡನ್. ಸೌಮ್ಯ ಅವರು ಸೂಪರ್ ಸಪೋರ್ಟ್. ಉಡುಪಿ ಅವರು ರಾಜೇಂದ್ರ ದೇಸಾಯಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಚ್ಚು ಅವರು ಮೆಸೇಜ್ ಮಾಡಿದರೆ ತಾನೇ ಅಲ್ವಾ ಬ್ಲೂ ಕೊಡೋಕ್ಕೆ ಆಗೋದು? ಬ್ಲೂ ಅವರು ಇದರಲ್ಲಿ ಕೊಡಬೇಕು. ನಾವು ನಿಮ್ಮ ವಿಡಿಯೋಗೆ ಮೆಸೇಜ್ ಮಾಡಬೇಕು. ನಿಮಗೆ ಅಲ್ಲಿ ಮೆಸೇಜ್ ಶೋ ಆಗ್ತಾಯಿಲ್ಲ. ಅವರು ಎಷ್ಟು ಮೆಸೇಜ್ ಮಾಡಿದರೂ ಆಗಲ್ಲ ಲೈವಲ್ಲಿ. ಅಚ್ಚು ಅವರೇ ನಿಮ್ಮ ವಿಡಿಯೋಗೆ ಹೋಗಿ ಅವರು ಬ್ಲೂ ಇದು ಮೆಸೇಜ್ ಹಾಕಿದರೆ ಅಲ್ಲಿಂದ ನೀವು ಬ್ಲೂ ಕೊಡಬೇಕು, ಇಲ್ಲಾಂದ್ರೆ ಆಗಲ್ಲ. ಸೂಪರ್ ಅಂತಿದ್ದಾರೆ. ವಂಗಿರಣ ಅವರು ಹಾಯ್ ಗುಡ್ ನೈಟ್ ಅಂತಿದ್ದಾರೆ. ಏನು ಹಾಯ್ ಗುಡ್ ನೈಟ್ ಅಂತಿದ್ದೀರಾ? ಒಂದು ಲೈಕನ್ನಾದರೂ ಕೊಡಿ. ಸೂಪರ್ ಅಂತಿದ್ದಾರೆ. ಆಲ್ ಇನ್ ಒನ್ ರಿಟರ್ನ್ ಅಂತಿದ್ದಾರೆ ಕನಿಷ್ಕಾ ಅವರು. ಆಲ್ ಇನ್ ಒನ್ ಅವರೇ ಕನಿಷ್ಕಾ ಅವರೇ ಅವರು ಕೊಟ್ಟರಂತೆ ನೋಡಿ, ಚೆಕ್ ಮಾಡಿ. ಸೌಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ವೈಶು. ಬ್ಲೂ ಕೊಟ್ಟರೆ ಅಷ್ಟೇ ಕಮೆಂಟ್ ಕಾಣಿಸೋದು, ಇಲ್ಲ ಅಂದರೆ ಕಾಣಿಸಲ್ಲ. ಅಚ್ಚು ರಿಟರ್ನ್ ಡನ್. ಕನಿಷ್ಕಾ ಅವರೇ ರಿಟರ್ನ್ ಡನ್ ಅಂತಿದ್ದಾರೆ. ಅಚ್ಚು ಅವರೇ ವೈಶು ಅವರೇ ನೀವು ಅಚ್ಚು ಅವರ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ. ಆಗ ಅವರು ಅಲ್ಲಿಂದ ಬ್ಲೂ ಕೊಡಲಿ ವಿಡಿಯೋದಲ್ಲಿ, ಆಗ ನಿಮಗೆ ಬರುತ್ತೆ. ಇಲ್ಲಾಂದರೆ ಬರಲ್ಲ. ಹೌದು, ಕೆಲವೊಮ್ಮೆ ಹಾಗೆ ಆಗುತ್ತೆ. ಓಕೆ ಸಿಸ್ಟರ್, ನಾಳೆ ಎಲ್ಲ ಎಕ್ಸ್ಟ್ರಾ ಸಪೋರ್ಟ್ ಮಾಡಿ ಸಿಸ್ಟರ್, ಪರವಾಗಿಲ್ಲ.
ಓಕೆ ಮಾಡ್ತೀನಿ. 4 ಗಂಟೆಗೆ 5 ಗಂಟೆಗೆ ನಿಮ್ಮದು ಅಂತ ಟೈಮ್ ಗೊತ್ತಾಗಲ್ಲ ನನಗೆ. 4 ಗಂಟೆಗಲ್ವ ನಿಮ್ಮದು? ಕನಿಷ್ಕ ವಂಗಿರಣ ಬ್ಲಾಗ್ಸ್ ಡನ್ ಅಂತಿದ್ದಾರೆ. ಉಡುಪಿ ಅವರು ವಂಗಿರಣ 89 ಡನ್ ಅಂತಿದ್ದಾರೆ. ನೋಡಿ ವಂಗಿರಣ ಅವರು ಸೂಪರ್ ಸಪೋರ್ಟಲ್ಲಿ, ಚಿಟ್ಟಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ವಯಸ್ಸು ಅವರ ಅಕ್ಕ ಪಿನ್ಮಿ ಅಂತಿದ್ದಾರೆ. ಓಕೆ ಪಿನ್ ಮಾಡುವ ವಯಸ್ಸು. ಸೂಪರ್ ಸೂಪರ್ ಅಂತಿದ್ದಾರೆ. ಅಚ್ಚು ಅವರು ಹೌದು ಸಿಸ್, ಟೈಮ್ ನನಗೆ ಗೊತ್ತಾಗಲಿಲ್ಲ. ಹೌದಾ? ಆಲ್ ಇನ್ ಒನ್ 901 ಗಿಫ್ಟ್ ಡನ್. ಪ್ಲೀಸ್ ರಿಟರ್ನ್. ಆಲ್ ಇನ್ ಒನ್ ಪ್ಲೀಸ್ ರಿಟರ್ನ್. ಲೈಫ್ ಇದ್ದು ರಂಜು. ಸೌಮ್ಯ ಅವರು ಸೂಪರ್ ಸಪೋರ್ಟ್. ಉಡುಪಿ ಅವರು ಥ್ಯಾಂಕ್ ಯು. ಆಲ್ ಇನ್ ಒನ್ ಅಂತಿದ್ದಾರೆ. ಸೌಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಂಜೆ 4:30ಕ್ಕೆ ಖಂಡಿತವಾಗಿಯೂ ಬೇರೆ ಐಡಿಯಿಂದ ಬರ್ತೀನಿ. ನಾನು ಲೈವ್ ಸ್ಟಾರ್ಟ್ ಮಾಡಿ ಇಡ್ತೀನಿ. ನಂದು 4:30ಕ್ಕೆ ಮ್ಯೂಟಲ್ಲಿ ಇಡ್ತೀನಿ ಕೆಲವೊಮ್ಮೆ. ಹಾಗೆ ನಾನು ಬೇರೆ ಐಡಿಯಿಂದ ಬಂದು ನಿಮಗೆ ಖಂಡಿತವಾಗಿಯೂ ಸಪೋರ್ಟ್ ಮಾಡ್ತೀನಿ ಸಿಸ್, ಓಕೆನಾ? ಸೌಮ್ಯ ಚಿಟ್ಟಿ ಬ್ಲಾಗ್ಸ್ ಅವರೇ, ಬೇರೆ ಐಡಿಯಿಂದ ಬಂದು ನಿಮಗೆ ಸಪೋರ್ಟ್ ಮಾಡ್ತೀನಿ. ಓಕೆ ಅಚ್ಚು ಅಂತಿದ್ದಾರೆ. ಸೌಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕನಿಷ್ಕ ಅಚ್ಚು ಪ್ರಪಂಚ ನಿಮ್ಮ ಕಮೆಂಟ್ ಬಂದಿಲ್ಲ. ಜನರಲ್ ನಾಲೆಜ್ ಸಬ್ ಡನ್. ಆಲ್ ಇನ್ ಒನ್ ಜಿ ಅಂತಿದ್ದಾರೆ. ಸೌಮ್ಯ ಚಿಟ್ಟಿ ಬ್ಲಾಗ್ ಸೂಪರ್. ಕನಿಷ್ಕ ಅವರ ಆಲ್ ಇನ್ ಒನ್ ರಿಟರ್ನ್. ಅವರವರ ಗಿಫ್ಟನ್ನು ಅವರವರಿಗೆ ಕೊಡಿ. ಕನಿಷ್ಕ ಗಾರು ಆಲ್ರೆಡಿ ಡನ್ 4 ಡೇ ಬ್ಯಾಕ್. ಕನಿಷ್ಕ ಅವರೇ ಆಲ್ರೆಡಿ ಡನ್ ಆಲ್ ಇನ್ ಒನ್. ಪ್ರಾಚಿ ಅವರೇ ನನಗೆ ರಿಟರ್ನ್ ಕೊಡಿ. ಪ್ರಾಚಿ ನೋಡಿ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಉಡುಪಿ ಅವರು ಜಂಡಾನಲ್ಲಿ ಸೂಪರ್ ಸಪೋರ್ಟ್. ಕನಿಷ್ಕ ಅವರು ಯಾರು ಕಮೆಂಟ್ ಮಾಡಿಲ್ಲ. ಕನಿಷ್ಕ ಅವ್ರಿಗೆ ಯಾರೆಲ್ಲ ಕಮೆಂಟ್ ಮಾಡಿ ನೋಡಿ. ಕನಿಷ್ಕ ಅವರೇ ನಿಮಗೆ ಆಲ್ ಇನ್ ಒನ್ ಅವರು 4 ಡೇ ಬ್ಯಾಕ್ ಕನೆಕ್ಟ್ ಆಗಿದ್ದಾರಂತೆ ನೋಡಿ. ರಾಜೇಂದ್ರ ಬ್ರೂ ಗಿಫ್ಟ್ ಕೊಡಿ ಅಂತಿದ್ದಾರೆ. ಪ್ರೀತಿ ಅವರು ಸೂಪರ್ ಅಂತಿದ್ದಾರೆ. ವೈಶು ಅವರು ಜಂಡಾನಲ್ಲಿ ಸೂಪರ್ ಪ್ರೀತಿ ಗಿಫ್ಟ್ ಡನ್. ಆಲ್ ಇನ್ ಒನ್. ಓಕೆ ಆಲ್ ಇನ್ ಒನ್ ಸಿಸ್ಟರ್ ಅಂತಿದ್ದಾರೆ. ನೋಡಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೈಶು ಅವರು ಜಂಡಾನಲ್ಲಿ ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್. ಕನಿಷ್ಕ ಅವರು ನೈಸ್. ಥ್ಯಾಂಕ್ ಯು. ಕನಿಷ್ಕ ಅವರೇ ಪಿನ್ ಐಡಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಸೂಪರ್ ಸಪೋರ್ಟ್ ವೈಶು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಜನರಲ್ ನಾಲೆಜ್ ಇದ್ದಾರೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ, ಕನೆಕ್ಟ್ ಆಗಿ ಅವರು ಕೂಡ ಇದ್ದಾರೆ, ಇಲ್ಲಿ ಕೊಡ್ತಾರೆ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಹಾಗೆ ಕೊಡ್ತಾರೆ, ಅವರು ಕೂಡ ಇದ್ದಾರೆ ಇಲ್ಲಿ. ಸಿಕ್ಸ್ ಮೆಂಬರ್ಸ್ ಇದ್ದೀರಾ? ಕನಿಷ್ಕ ನೈಸ್ ಅಂತಿದ್ದಾರೆ. 6 ಮೆಂಬರ್ಸ್ ಇದ್ದೀರಾ? ಐಡಲ್ ಇರಬೇಡಿ. ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. 902 ಡನ್. ಆಲ್ ಇನ್ ಒನ್ ಸಿಸ್ ಅಂತಿದ್ದಾರೆ. ಪ್ರಾಚಿ ಅವರು ಆಲ್ ಇನ್ ಒನ್ ಗಿಫ್ಟ್ ಮಾಡಿ ಕಮೆಂಟ್ ಹಾಕಿ ಅಂತಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕನಿಷ್ಕ ಅವರು ನೈಸ್ ಅಂತಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನೋಡಿ ಪಿನ್ ಐಡಿ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರು ಕೂಡ ಖಂಡಿತವಾಗಿ ರಿಟರ್ನ್ ಮಾಡ್ತಾರೆ. ಹಾಗೆ ಅವರಿಗೆ ಕನೆಕ್ಟ್. ಏಜಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಏಜಸ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಏಜಸ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕನಿಷ್ಕ ನೈಸ್ ಅಂತಿದ್ದಾರೆ. ವೈಶು ಅವರು ನೈಸ್ ಅಂತಿದ್ದಾರೆ. ಗುಡ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕನಿಷ್ಕ ಅವರೇ. ವೈಶು ಅವರು ಸೂಪರ್ ಸಪೋರ್ಟ್. ಏಜಸ್ ಅವರು ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್. ಕನಿಷ್ಕ ಅವರು ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೈಶು ಸೂಪರ್ ಸಪೋರ್ಟ್. ಪ್ರಾಚಿ ಅವರು ಆಲ್ ಇನ್ ಒನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಪ್ರಾಚಿ ಅವರು ಆಲ್ ಇನ್ ಒನ್ ಅವರೇ ರಿಟರ್ನ್ ಮಾಡಿ. ಆಲ್ ಇನ್ ಒನ್ ಪ್ಲೀಸ್ ರಿಟರ್ನ್ ಪ್ಲೀಸ್. ಪ್ರಾಚಿ ಕಿಚನ್ 10 ಮೆಂಬರ್ಸ್ ಇದ್ದೀರಾ? ಬಂದು ಮೆಸೇಜ್ ಮಾಡಿ. ಐಡಲ್ ಇರಬೇಡಿ. ಬಂದು ಮೆಸೇಜ್ ಮಾಡಿ. 10 ಮೆಂಬರ್ಸ್ ನೋಡ್ತಿದ್ದೀರಾ? ಪ್ಲೀಸ್ ಮೆಸೇಜ್ ಮಾಡಿ. ಐಡಲ್ ಇರಬೇಡಿ. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ವೈಶು. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರೀತಿ ಕುಮಾರ್. ಓಕೆ ಸಿಸ್ 90 ಡನ್. ಆಲ್ ಇನ್ ಒನ್ ಸಿಸ್ ಅಂತಿದ್ದಾರೆ ನೋಡಿ. ಆಲ್ ಇನ್ ಒನ್ ಅವರೇ ಡನ್ ಅಂತ. ಏಜಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್. ಯಾರೋ ರಿಟರ್ನ್ ತಗೊಂಡ್ರು. ಯಾರು ತಗೊಂಡ್ರು ರಿಟರ್ನ್? ಈಗ ಯಾರು ಕೂಡ ರಿಟರ್ನ್ ತಗೋಬೇಡಿ. ಮೊನ್ನೆಯಿಂದ ಕಟ್ಟಾಗಿದೆ ರಿಟರ್ನ್ ತಗೊಳ್ಳೋದು. ಯಾಕೆ ರಿಟರ್ನ್ ತಗೋತೀರಾ? ತಗೋಬೇಡಿ. ಯಾಕೆ ಕೊಡೋದು? ರಿಟರ್ನ್ ತಗೊಳ್ಳೋದಾದ್ರೆ ಉಪಯೋಗ ಏನಿದೆ?
ಹಾಗೆ ಮಾಡಬೇಡಿ ಯಾರು. ಈಗ ಅಷ್ಟು ಮಾಡಲ್ಲ ಯಾರು. ಮೊನ್ನೆಯಿಂದ ಮಾಡ್ತಾ ಇಲ್ಲ, ರಿಟರ್ನ್ ತಗೋತಾ ಇಲ್ಲ. ಒಂದಿನ ಬೈದಿದ್ದೀನಿ ಎಲ್ರಿಗೂ ನಾನು. ರಿಟರ್ನ್ ತಗೊಂಡ್ರೆ ಕೊಟ್ಟು ಏನು ಪ್ರಯೋಜನ ಉಂಟು? ಯಾರು ತಗೊಂಡ್ರಿ ರಿಟರ್ನ್? ಏಜೆಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಏಜೆಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಂಜು. ಪ್ರಾಚಿ ಗಿಫ್ಟ್ ಡನ್ 480. ಪ್ರಾಚಿ ಅವರೇ ಗಿಫ್ಟ್ ಡನ್ ಅಂತೆ ನೋಡಿ. ನೋಡಿ ಏಜೆಸ್ ಅವರು ಸೂಪರ್ ಸಪೋರ್ಟಲ್ಲಿದೆ. ಕನಿಷ್ಕಾ ಅವರು 1Kಗೆ ನಿಯರ್ ಆಗಿದ್ದೀನಿ. 912 ಪ್ಲೀಸ್ ರಿಟರ್ನ್ ತಗೋಬೇಡಿ, ಪ್ಲೀಸ್ ತಗೋಬೇಡಿ ರಿಟರ್ನ್. ಕನಿಷ್ಕರಿಗೆ 1K ಆಗಬೇಕಂತ. ಏಜೆಸ್ ಅಕ್ಕ ಎಲ್ಲಿ ಹೋದ್ರೆ? ಇದ್ದಾರೆ ಏಜೆಸ್ ಅಕ್ಕ ನೋಡಿ, ಇಲ್ಲಿದ್ದಾರೆ. ಆಯ್ ಬೆಸ್ಟ್ ಅಂತಿದ್ದಾರೆ ನೋಡಿ. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಕ್ಕನಲ್ಲಿ ಶಾರ್ಟ್ ರೆಡಿ ಮಾಡ್ತಿದ್ದೆ ಅಕ್ಕ. ಹೌದಾ? ಮಾಡಿ. ಸೂಪರ್ ಸಪೋರ್ಟಲ್ಲಿ ಕನಿಷ್ಕಾ ನೈಸ್ ಅಂತಿದ್ದಾರೆ. ಕನಿಷ್ಕಾ ಗಿಫ್ಟ್ ಮಾಡಿದ್ದೀನಿ, ರಿಟರ್ನ್ ಪ್ಲೀಸ್. ಕನಿಷ್ಕಾ ಅವರೇ ಮಮತ್ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಹೌದಾ ಬೆಸ್ಟ್ ಅಂತಿದ್ದಾರೆ. ಏಜೆಸ್ ಅಕ್ಕ ಎಷ್ಟು ನಿಮ್ಮದು? ರೆಡಿ ಆಯ್ತಾ? ಹಾಕು ನೋಡ್ತೀನಿ. 80 ಆಗ್ಬೇಕಂತ ಏಜೆಸ್ ಅವರಿಗೆ. 1K ಆಗಲ್ಲ. ಕಮೆಂಟ್ ಆಫ್ ಆಗಿತ್ತು ಕನಿಷ್ಕಾ ಅವರೇ ಅಂತಿದ್ದಾರೆ. ಕಮೆಂಟ್ ಆಫ್ ಹಾಕಿದ್ದು ಬೇರೆ ವಿಡಿಯೋ ಇಲ್ವಾ ಕನಿಷ್ಕಾ ಅವರದ್ದು? ಪ್ರೀತಿ ಸೂಪರ್ ಸಪೋರ್ಟ್. ಮಮತಾ ಅವರೇ ಆಲ್ರೆಡಿ ಕನೆಕ್ಟೆಡ್, ನಿಮಗೆ ತುಂಬ ಆಯಿತು, ಥ್ಯಾಂಕ್ ಯು ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಬೆಸ್ಟ್, ಥ್ಯಾಂಕ್ ಯು ಬೆಸ್ಟ್. ಹಾಕು ಶಾರ್ಟ್ ವಿಡಿಯೋ ನೋಡ್ತೀನಿ. ಓಕೆ ಮಾರ್ನಿಂಗ್ ಹಾಕು. ಥ್ಯಾಂಕ್ ಯು ಆಲ್ ಇನ್ ಒನ್ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಕಮೆಂಟ್ ಆನ್ ಇದೆ. ಕೆಲವು ವಿಡಿಯೋಸ್ ಬೇರೆ ವಿಡಿಯೋಗೆ ಹಾಕಿ ಅಚ್ಚು ಅವರೇ. ಎಲ್ಲ ಕಮೆಂಟ್ ಆಫ್ ಇರಲ್ಲ, ಒಂದೊಂದು ಇರ್ಬೋದು. ಬೇರೆ ವಿಡಿಯೋಗೆ ಹಾಕಿ. ಒಂದೇ ವಿಡಿಯೋ ಏನು ಬೇರೆ ಎಂದು ಇರ್ಬೋದು. ಅಚ್ಚು ಅವರೇ ಗಿಫ್ಟ್ ಕೊಟ್ಟಿದ್ದೀನಿ, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಅಚ್ಚು ಅವರೇ ಗಿಫ್ಟ್ ಕೊಟ್ಟಿದ್ದಾರಂತೆ, ರಿಟರ್ನ್ ಮಾಡಿ ಪ್ಲೀಸ್ ಮಮತಾ ಅವರಿಗೆ. ಬೆಸ್ಟ್ ಫೀಡ್ಬ್ಯಾಕ್ ವಿಡಿಯೋ ಆನ್ ಮಾಡಿದಾಗ ಬಂತ ಅವಾಗ ಪ್ರಜೀವ್ ಅವರು ಬಂದರು. ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು. ಪ್ರಜೀವ್ ಅವರಿದ್ದಾರೆ ನೋಡಿ, ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ. ಮಾಡ್ತೀನಿ ಕನಿಷ್ಕಾ ಅವರೇ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ತಮ್ಮ ಫಾಸ್ಟ್ ಮೆಸೇಜ್ ಹಾಕು. ಗುಡ್ ಈವ್ನಿಂಗ್ ಅಕ್ಕ. ಸಾರಿ ಸ್ವಲ್ಪ ವರ್ಕ್ ಇತ್ತು ಅಕ್ಕ. ಓಕೆ ಪರವಾಗಿಲ್ಲ. ಊಟ ಆಯ್ತಾ ನಿಮ್ಮದು ಅಕ್ಕ? ಊಟ ಮಾಡ್ತಾ ಇದ್ದೀನಿ. ಏಜೆಸ್ ಅವರು ಸೂಪರ್ ಸಪೋರ್ಟ್, ಉಡುಪಿ ಅವರು ಸೂಪರ್ ಸಪೋರ್ಟ್, ಕಿಂಗ್ ಮೇಕರ್ ಅವರು ಏನು ಈ ಬ್ರದರ್ ನಿಮ್ಮದು ಆಯ್ತಾ ಊಟ? ಏಜೆಸ್ ಅವರು ಎಸ್ ಏಜೆಸ್ ಅಕ್ಕ ನಿಮ್ಮ ವಿಡಿಯೋ ನೋಡಿದ್ದಿ. ನಿಮ್ಮ ವಿಡಿಯೋ ನೋಡ್ತಾ ಬಂತು. ಹೌದಾ? ಐ ಆಮ್ ಸಂತೋಷ್. ಓಕೆ ಸುರೇಶ್. ಐ ಆಮ್ ಸುರೇಶ್. ಓಕೆ RK ಮೇಕರ್ ಅವರೇ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ನಿಮಗೆ ಸುರೇಶ್ ಅವರೇ ವೆಲ್ಕಮ್. ಮಾಡಿ ಅಂತಿದ್ದಾರೆ. ಮಾಡ್ತಾ ಇದ್ದೀನಿ. ಮಾಡಿ ಆಯಿತು. ಎಸ್ ಆಯಿತು ಅಂತಿದ್ದಾರೆ. ಉಡುಪಿ ಅವ್ರು ಸೂಪರ್ ಸಪೋರ್ಟ್. ನಿಮ್ಮ ವಿಡಿಯೋ ನೋಡ್ತಾ ಇದ್ದೀನಿ ಅಕ್ಕ. ಹೌದಾ? ನಮ್ಮ ವಿಡಿಯೋ ನೋಡ್ತಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಮೆಸೇಜ್ ಹಾಕಿ, ನಾನು ಕೂಡ ನಿಮ್ಮ ವಿಡಿಯೋ ನೋಡ್ತೀನಿ. ಕಿಂಗ್ ಮೇಕ್ ಪ್ರಾಬ್ಲಮ್ ಇದೆ. ಥ್ಯಾಂಕ್ ಯು ಅಚ್ಚು ಅವರೇ ಅಂತಿದ್ದಾರೆ. ಮಮತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಚ್ಚು ಅವರು. ಪ್ರೀತಿ ಅವರು ಪ್ರಜೀವ್ ಅವರಿದ್ದಾರೆ ನೋಡಿ. ಕನೆಕ್ಟ್ ಆಗಿಲ್ಲ ಅಂದ್ರೆ ಆಗಿ. ಮೆಲ್ಲಕ್ಕೆ ತಿನ್ನಿ ಅಕ್ಕ. ತಿಂದಾಯ್ತು ಎಂತ ಇಲ್ಲ, ಖಾಲಿ ಆಯಿತು.
ವಾಟರ್ ಇಟ್ಕೊಳ್ಳಿ ಪಕ್ಕದಲ್ಲಿ. ಯಾಕೆ ಇಡುವ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಲವ್ ಯು ಆಲ್ ವೆಲ್ಕಮ್ ಅಂತಿದ್ದಾರೆ. ಲವ್ ಯು ಆಲ್ ವೆಲ್ಕಮ್ ಅಂತಿದ್ದಾರೆ ನೋಡಿ. ಕಿಂಗ್ ಅವರು ವೈಶ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಈಗ ಬಂದೆ ತಟ್ಟೆ ತೊಳೆದು ಬರ್ತೀನಿ ಆಯ್ತಾ. ಬಂದೆ ಈಗ. ಆಯ್ತು ಆಯ್ತು, ಊಟ ಆಯ್ತು, ನಂದು ಎಲ್ಲ ಆಯ್ತು. ಕುತ್ಕೊಂಡೆ ಊಟ ಮಾಡಿ ಬಂದೆ. ಅಚ್ಚು ಹಾಯ್ ಅಂತಿದ್ದಾರೆ ನೋಡಿ. ಕಿಂಗ್ ಮೇಕರ್ ಅವರು ರಿಟರ್ನ್ ಕೊಡಿ ಅಂತಿದ್ದಾರೆ. ಕಿಂಗ್ ಮೇಕರ್ ಅವರು ಅವರೇ ಲೈಕ್ ಕೊಟ್ಟಿಲ್ಲ ಅಂದ್ರೆ NBR ಅವರು ಬಂದರು. ಹಾಯ್ ಹಾಯ್ ವೆಲ್ಕಮ್. ಕಿಂಗ್ ಮೇಕರ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಅನ್ನು ಕೊಡಿ. ಅಚ್ಚು ಅವರು ಹಾಯ್ ಕಿಂಗ್ ಮೇಕರ್ ಅಂತಿದ್ದಾರೆ. ಏಜಸ್ ಅಕ್ಕ ಎಗ್ ಸಾಂಬಾರ್ ಮಾಡಿದ್ದೆ. ವಿಡಿಯೋ ಹಾಕಿದ್ಯಾ ವೈಶು ಎಗ್ ಸಾಂಬಾರಿಗೆ? ಮೈಂಡ್ ಆಯ್ತಾ ಊಟ? ನಿಮ್ದು ಆಯ್ತಾ ಊಟ ಅಂತಿದ್ದಾರೆ. ಬೆಸ್ಟ್ ಅವ ಸೂಪರ್ ಸಪೋರ್ಟ್. ಹೌದು ವೈಶು ಅಂತಿದ್ದಾರೆ. ಹಲೋ ಹಲೋ ಹಾಯ್ ಹಾಯ್ ಕಿಂಗ್ ಮೇಕರ್ ಅವರೇ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದೆ ಬೆಸ್ಟ್ ಅವರು. ಕಿಂಗ್ ಅವರು ಸೂಪರ್ ಸಪೋರ್ಟ್ ಓಕೆ ಅಂತಿದ್ದಾರೆ. ಬೆಸ್ಟ್ ಅವರು ಸಾಂಬಾರ್ ಎಗ್ ಸಾಂಬಾರ್ ಅಂತೆ ಬೆಸ್ಟ್. ಹೌದು ಬೆಸ್ಟ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಿಂಗ್ ಮೇಕರ್ ಅವರೇ ಲೈಕ್ ಕೊಟ್ರ ನೀವು? ಇನ್ನು ಊಟ ಅಂತ ಕೇಳಿದೆ ಅಕ್ಕ, ಹೇಳಿಲ್ಲ ನೀವು. ನನಗೆ ಬೆಂಡೆಕಾಯಿ ಮಾಡಿದೆ, ಮತ್ತೆ ಟೊಮೆಟೊ ರಸಂ ಮಾಡಿದ್ದೇನೆ. ಅದೇ ಈಗ ಬೆಂಡೆ ಮಾಡಿದ್ದೇನೆ, ಮಧ್ಯಾಹ್ನದ ರಸಂ ಇತ್ತು, ಅದೇ ಊಟ. ಇವತ್ತು ವೆಜ್ ನಮಗೆ. ಸೂಪರ್ ಸಪೋರ್ಟ್ ಅಲ್ಲಿದೆ ಪ್ರಜೀವ್ ಅವರು. ಥ್ಯಾಂಕ್ ಯು ಸೋ ಮಚ್. ಅಚ್ಚು ಪ್ರಪಂಚ ಕಿಂಗ್ ಮೇಕರ್ ಗಿಫ್ಟ್ ಡನ್ ಕೊಟ್ರ ನನಗೆ ಅಂತಿದ್ದಾರೆ. ಅಚ್ಚು ಪ್ರಪಂಚ ಕಿಂಗ್ ಮೇಕರ್ ನೀವು ಕೊಟ್ರ ಅಂತ ಅಂತಿದ್ದಾರೆ ನೋಡಿ ಅಚ್ಚು ಅವರು. ನಾಳೆ ಅದೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಕ್ಕ. ಮಾಡಿ ವೈಶು, ಖಂಡಿತವಾಗಿ ನೋಡ್ತೀವಿ ನಾವು ಆಯ್ತಾ. ಮಾಡಿ ನೀವು. ಹೌದು ಊಟ ಆಯ್ತು ಕಿಂಗ್ ಮೇಕರ್ ಅವರೇ. ಬೆಂಡೆಕಾಯಿ ಮತ್ತೆ ಟೊಮೆಟೊ ರಸಂ ಮಾಡಿದ್ದಾಯ್ತು ವೈಶು. ಗೋರೆಕಾಯಿ ಪಲ್ಯ ಆ್ಯಂಡ್ ಸಾಂಬಾರ್ ವೈಶು ಆಯಜಸ್ ಅವರಿಗೆ ಅಂತೆ. ಕಿಂಗ್ ಮೇಕರ್ ಗಿಫ್ಟ್ ಕೊಡಿ ಅಂತಿದ್ದಾರೆ ಪ್ರೀತಿ ಕುಮಾರ್ ಅವರು. ಎಗ್ ಸಾಂಬಾರ್ ದೇವರೇ ಕಾಪಾಡಿ. ಸಾಂಬಾರಲ್ಲ ಅದು ಕರಿ, ಎಗ್ ಕರಿ ವೈಶು. ಸಬ್ ಮಾಡಿ ಅಚ್ಚು ಅಂತಿದ್ದಾರೆ ನೋಡಿ. ಸೂಪರ್ ಅಕ್ಕ ಊಟ. ಹೌದು ವೆಜ್ ಊಟ ಸೂಪರ್. ನಾಳೆ ವಿಡಿಯೋ ಹಾಕ್ತೀನಿ ನೋಡಿ ಎಲ್ಲ ಅಂತಿದ್ದಾರೆ. ಪಿನ್ ಐಡಿಗೂ ಗಿಫ್ಟ್ ಕೊಡಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ಅದು ಕಾವ್ಯ ಡನ್ ಅಂತಿದ್ದಾರೆ. ಅಚ್ಚು ಕಾವ್ಯ ಡನ್ ಅಂತೆ ನೋಡಿ. ಅಚ್ಚು ಕಾವ್ಯ ಡನ್ ಅಂತೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. NBR ಅವರು ಸೂಪರ್ ಸಪೋರ್ಟ್. ವೈಶು ಓಕೆ ಅಂತಿದ್ದಾರೆ. ಬಂದೆ ಸ್ವಾತಿ ಅವರು ಬಂದರು. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ. ಸ್ವಾತಿ ಅವರು ಆಗ ಬಂದಿದ್ರು, ಕೊಟ್ರಿ ನಾ ಬಂದೆ. ಈಗ ನನ್ನ ಮಗ ಸ್ವಲ್ಪ ಎದ್ದ, ಅವನನ್ನು ಸ್ವಲ್ಪ ಮಲಗಿಸಿ ಬರ್ತೀನಿ. ಒಂದೇ ನಿಮಿಷದಲ್ಲಿ ಬಂದೆ, ಹೋಗಬೇಡಿ ಆಯ್ತಾ. ಬಂದೆ.
ಹೋಗಬೇಡಿ, ಬಂದೆ ಸ್ವಲ್ಪ ಮತ್ತೆ ಅಳ್ತಾನೆ ಬಂದೆ. ಬಂದೆ 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 ಮಲಗ್ದ ಮಗನನ್ನು ಮಲಗಿಸಿ ಬಂದೆ. ವಶು ಹ್ಞೂ ಅಕ್ಕ ಅಂತಿದ್ದಾರೆ ನೋಡಿ. ಅಚ್ಚು ಅವರು ವೆಲ್ಕಮ್ ವೆಲ್ಕಮ್. TV 17 ಬಂದ್ರಾ? ಎಲ್ಲಿದ್ದಾರೆ ಟಿವಿ ಅವರು ಬಂದ್ರಾ? ಏಜಸ್ ಹಾಕ್ತೀನಿ ಅಯ್ಯ 1 minute ಓಕೆ ವೈಟ್ ಅಂತಿದ್ದಾರೆ. 30 ಲೈಕ್ ಡನ್. ಓಕೆ ಥ್ಯಾಂಕ್ ತುಂಬಾ ಸಪೋರ್ಟ್ ಮಾಡಿದ್ರಿ ನನಗೆ 6 ಗಂಟೆಗೆ. ತುಂಬಾ ಖುಷಿ ಆಯ್ತು ನಿಮ್ಮ ಸಪೋರ್ಟಿಗೆ. ಆಗ್ತೀನಿ 1 minute ಅಂತಿದ್ದಾರೆ. ಗಿಫ್ಟ್ ಕೊಡಿ ರಿಟರ್ನ್ ಆಗಿ ಅಂತಿದ್ದಾರೆ. ಆಲ್ರೆಡಿ ಆಲ್ ಕನೆಕ್ಟೆಡ್ ಅಂತಿದ್ದಾರೆ. ಓಡೋಡಿ ಬಂದ್ರಾ? ಬನ್ನಿ. ವಶು ಅಕ್ಕ ಪ್ರಜೀವ್ ಅವರು ಇದ್ದಾರೆ ನೋಡಿ. ಪ್ರಜೀವ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಬೆಸ್ಟ್ ಅವರು ಗಿಫ್ಟ್ ಬೇಕಾದ ಓಡೋಡಿ ಅನೆಗೆ ನೀ ದಿಡಿಕ್ಕ ವಶು NBR ಅಂದ್ರು ಅಕ್ಕ ಚಾನಲ್ ಐಡಿ ಪ್ಲೀಸ್ ಸಬ್ಸ್ಕ್ರೈಬ್ ಅಂತಿದ್ದಾರೆ. ಚಾನಲ್ ಐಡಿ ಯಾವುದು NBR ಅವರೇ? ಮಿಸ್ಟರ್ ಚರಣ್ ಅವರು ಬಂದ್ರು. ಆ ಚಾನಲ್ ಐಡಿ ಪ್ಲೀಸ್ ಸಬ್ಸ್ಕ್ರೈಬರ್ ಅಂತಿದ್ದಾರೆ ನೋಡಿ. ಚರಣ್ ಅವರು ನೋಡಿ. ಚರಣ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಓಡೋಡಿ ಬಂದೆ ಅಂತಿದ್ದಾರೆ. TV 17 ಅವರು ಮೆಲ್ಲ ನಡ್ಕೊಂಡು ಬಾ. TV 17 ಅವರೇ ನಡ್ಕೊಂಡು ಬನ್ನಿ ಆಯ್ತಾ. ಸೂಪರ್ ಸಪೋರ್ಟು ಮಿಸ್ಟರ್ ಅಕ್ಕ ಚಾನಲ್ ಐಡಿ ಪ್ಲೀಸ್ ಸಬ್ಸ್ಕ್ರೈಬ್. ಚರಣ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಸಬ್ಸ್ಕ್ರೈಬ್ ಮಾಡಬೇಕಾ? ನನಗೆ ಮಾಡಿಲ್ವಾ ನೀವು ಸಬ್ಸ್ಕ್ರೈಬ್? ಎಲ್ಲ ನನಗೆ ಮಾಡಿದ್ರಲ್ವಾ? ವಯಸ್ಸು ಪಿನ್ ಐಡಿಗೆ ಗಿಫ್ಟ್ ಕೊಡಿ ಅಂತಿದ್ದಾರೆ. ವಯಸ್ಸು ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅಕ್ಕ ಚಾನಲ್ ಐಡಿ ಪ್ಲೀಸ್ ಸಬ್ಸ್ಕ್ರೈಬ್ ಅಂತಿದ್ದಾರೆ. ಎಂತ ಪಿನ್ ಮಾಡಬೇಕಾ? ಒಂದು 5 ನಿಮಿಷ ಇರಿ, ಮಾಡ್ತೀನಿ ಆಯ್ತಾ. ಮಾಡ್ತೀನಿ ಚರಣ್ ಅವರೇ, ಒಂದು 5 ನಿಮಿಷ ಇಡಿ, ಮಾಡ್ತೀನಿ. ಓಡೋಡಿ ಬಂದೆ ಅಂತಿದ್ದಾರೆ ನೋಡಿ ನಮ್ಮ TV ಅವರು. TV ನ್ಯೂಸ್ ಬಾಳಿಗೆ ವಯಸ್ಸು 70. ಅಕ್ಕ ನಿಮ್ಮ ವಿಡಿಯೋ ಖಡಕ್ ಅಕ್ಕ. ಬೆಂಕಿ ಹೌದಾ? ನಿಮ್ಗೂ ಕೂಡ ನಾನು ಬೆಂಕಿ ಅಂತ ತೋರ್ತುಂಟಾ? ಅಯ್ಯೋ ನನ್ನ ತಮ್ಮ ಕೂಡ ಅಂತಾನೆ ಬೆಸ್ಟ್. ಅವನು ಕೂಡ ಅಕ್ಕ ಬೆಂಕಿ ಅಂತ. ನೀವು ಕೂಡ ಅಂದ್ರ ನನ್ಗೆ ಬೆಂಕಿ ಅಂತ. 2 ಬೆಂಕಿ ಆಯ್ತು ನಾನು. ನೋಡ್ತೀರದ್ನ? ಮಿಸ್ಟರ್ ಚರಣ್ ಅವರೇ ಕನೆಕ್ಟ್ ಆಗಿ ಅಂತಿದ್ದಾರೆ. ಅಚ್ಚು ಅವರು ಅಕ್ಕ ಚಾನಲ್ ಐಡಿ ಪ್ಲೀಸ್ ಸಬ್ಸ್ಕ್ರೈಬ್ ಅಂತಿದ್ದಾರೆ ಅವರು. ಚರಣ್ ಅವರು ಮಾಡ್ತೀನಿ ತಮ್ಮ ಮಾಡ್ತೀನಿ. ಓಡೋಡಿ ಬಂದೆ ಅಂತಿದ್ದಾರೆ. ಏಜಕ್ಕ ಸಾಂಗ್ ಚಂದ ಉಂಟು. ವೈಶು ಲಕ್ಷ್ಮೀ ದೇಸಾಯಿ ಅವರು ಆಯ್ ಅಂತಿದ್ದಾರೆ. ಲಕ್ಷ್ಮೀ ದೇಸಾಯಿ ಅವರೇ ಒಂದು ಲೈಕ್ ಅನ್ನು ಕೊಡಿ ಆಯ್ತಾ. ಹಾಯ್ ನಿಮಗೆ ಹಾಯ್ ವೆಲ್ಕಮ್. ಓಡೋಡಿ ಬಂದೆ ಅಚ್ಚು ಅವರು ಪ್ರಜೀವ್ ಅವರಿಗೆ ಕನೆಕ್ಟ್ ಆಗಿ ಅಂತಿದ್ದಾರೆ. ಸಂಜನಾ ಅವರು ಜಾಯಿನ್ ಕರೋ ರಿಟರ್ನ್ ಸಬ್ಸ್ಕ್ರೈಬ್ ಮಿಲೇಗಾ ಅಂತಿದ್ದಾರೆ ನೋಡಿ. ಉಡುಪಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪ್ರೀತಿ ಕುಮಾರ್ ಅವರು ಮಿಸ್ಟರ್ ಚರಣ್ ಗಿಫ್ಟ್ ಮೀ ಅಂತಿದ್ದಾರೆ. ಎಲ್ಲರೂ ಕೊಡ್ತಾನೆ ಡನ್ ಅಂತ ಯಾರಿದ್ದಿಲ್ಲ ಇಲ್ಲಿ ನೋಡಿ. ಅವರು ಕೊಡಿ ಅನ್ನೋದು ಇವರು ಕೊಡಿ ಅನ್ನೋದು ಮತ್ತೆ ಯಾರಿಗೆ ಡನ್ ಆಗೋದು?
ज्वाइन करो सब लोगों, एक के साथ एक को ज्वाइन करो, गिफ्ट मिलेगा हमको, वन के होने का ही ना, हम लोग ज्वाइन होने का गिफ्ट लेने का. ನಾನು ಕೂಡ ಮಾಡಿದ್ದೀನಿ ಓಕೆ. ಹೇಗೆ ನಾನೇ ಹೋಗಿ ಗಿಫ್ಟ್ ಕೊಟ್ಟು ಸೀದಾ ಬಂದು ನನಗೆ ಅವರು ವಾಪಸ್ ಕೊಡೋದು. TV17 ಅವರು ಓಡೋಡಿ ಬಂದು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಬ್ರದರ್ ಅಂತಿದ್ದಾರೆ, ಕಿಂಗ್ ಮೇಕರ್ ಗಿಫ್ಟ್ ಮೀ ಅಂತಿದ್ದಾರೆ. ಸಬ್ಸ್ಕ್ರೈಬ್ ಕಿಂಗ್ ಮೇಕರ್ ಅವರೇ, ವಿಡಿಯೋ ಚೆನ್ನಾಗಿ ಆಗಿಲ್ವಾ ನಂದು? ಓಡೋಡಿ ಬಂದೆ ನಾನು, ಓಡೋಡಿ ಬಂದೆ ಪ್ರತಿಯೊಬ್ಬರು ಹೋಗಿ. ಜಾಯ್ಸ್ ಅಪ್ ಮಲೆನಾಡು ಅವರು ಹಾಯ್ ಅಂತಿದ್ದಾರೆ. ಪ್ಲೀಸ್ ಗಿವ್ ಮೀ ಲೈಕ್ ಜಾಯ್ಸ್ ಅಪ್ ಅವರೇ ಒಂದು ಲೈಕನ್ನು ಕೊಡಿ. ಹಾಗೆ TV17 ಅವರೇ ಕೊಟ್ಟರು. ಹಾಗೆ ಲಕ್ಷ್ಮೀ ದೇಸಾಯಿ ಅವರೇ ಪ್ಲೀಸ್ ಒಂದು ಲೈಕ್ ಕೊಡಿ, ನಿಮ್ಮ ಕಡೆಯಿಂದ ಬರಲಿ. ಸಬ್ ಲೈವಲ್ಲಿ ಎಲ್ಲ ಬಿದ್ದಿ ಗ್ರೋ ಆಗಲ್ಲ ಮಿಸ್ಟರ್ ಚರಣ್ ನಾಯ್ಕ್, ಬೇಡಿ ಗ್ರೋತ್ ಆಗಲ್ಲ. ಥ್ಯಾಂಕ್ ಯು ಜಾಯಿನ್ ಕರೋ ಪ್ಲೀಸ್ ಅಂತ ಡಿ ಕಿಚನ್ ಲೈಕ್ ಡನ್ ಅಂತಿದ್ದಾರೆ. ಚರಣ್ ಅವರೇ ಇದ್ದೀರಾ? ನಿಮ್ಮದು ಪಿನ್ ಮಾಡ್ತೀನಿ ನೋಡಿ. ಚರಣ್ ಬ್ರದರ್ ಇದ್ದರೆ ಪಿನ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಇರುವವರನ್ನು ಮಾತ್ರ ನಾನು ಪಿನ್ ಮಾಡಿದೆ. ಏಜಸ್ ಅತ್ತೆ ಅಂತಿದ್ದಾರೆ ನೋಡಿ. ಏಜಸ್ ನಿಮಗೆ 17 ಅವರೇ, ನಿಮಗೆ ಅತ್ತೆ ಅಲ್ವಾ? ಅವರದ್ದು 2:30ಗೆ ಲೈವ್ ಇದೆ, ಹೋಗಿ ಅವರಿಗೆ ಸಪೋರ್ಟ್ ಮಾಡಿ. ಅವರು ನಿಮ್ಮ ವಿಡಿಯೋವನ್ನೆಲ್ಲ ನೋಡ್ತಾರೆ ಆಯಿತಾ? TV17 2:30ಗೆ ಹೋಗಿ ಸಪೋರ್ಟ್ ಮಾಡಿ ಅವರಿಗೂ ಕೂಡ. मेरे को सपोर्ट करो प्लीज. संजना दीदी है, संजना दीदी इधर सब लोग है, सबको ज्वाइन हो जाओ. डी किचन रिटर्न ಮಾಡಿದ್ದೀರಾ? डी किचन प्रीति कुमार ಅವರಿಗೆ रिटर्न किया. डी मुझे ज्वाइन करो, रिटर्न हेल्प मिलेगा. सब पूरा जन ಎಲ್ಲ ಜಾಯಿನ್ ಮಲ್ಪ್ಲೆ ಒಂದು ಆಗುಲ್ ಮಾದು ಏರ್ಲ ಜಾಯಿನ್ ಮಲ್ಪುಜೇರ್. ಓಡೋಡಿ ಬಂದೆ ಜಾಯಿನ್ ಕರೋ ರಿಟರ್ನ್ ಮಿಲೇಗಾ ಅಂತಿದ್ದಾರೆ. ಸಂಜನಾ ಸಿಸ್ ಗಿಫ್ಟ್ ಮೀ ಅಂತಿದ್ದಾರೆ ನೋಡಿ. ಅವರು ಜಾಯಿನ್ ಕರೋ ಅಂತಿದ್ದಾರೆ, ಇವರು ಗಿಫ್ಟ್ ಮೀ ಅಂತಿದ್ದಾರೆ. ಮತ್ತೆ ಮಧ್ಯದಲ್ಲಿ ಡನ್ ಆಗೋದು ಯಾರು ನೋಡಿ. ಆ ಕಡೆಯಿಂದ ಇಲ್ಲದ್ರೆ ಈ ಕಡೆಯಿಂದ ಮಾಡಬೇಕಲ್ವ, ಒಬ್ರು ಆ ಕಡೆಯಿಂದ ಗಿಫ್ಟ್ ಕೇಳಿದರೆ ಈ ಕಡೆಯಿಂದ ಕೇಳಿದರೆ ಮಧ್ಯದಲ್ಲಿ ಡನ್ ಮಾಡೋದು ಯಾರು? ಅಕ್ಕ ಗಿಫ್ಟು ಸಿಕ್ಕಿಲ್ಲ ಇವತ್ತು. ವೈಶು ನೀನಾಗಿ ಹೋಗಿ ಜಾಯಿನ್ ಆಗು, ಏನು ತೊಂದರೆ ಇಲ್ಲ. ನಾನು ಹೋಗಿದ್ದು 1K ಆಗಿದ್ದು, ಹಾಗೆ ನಾನಾಗೆ ಹೋಗಿ ಜಾಯಿನ್ ಆಗಿ 1K ಆಗಿದ್ದು. ನಾನು ಇವಾಗ ಗಿಫ್ಟಿಗೆ ಹೋಗ್ತಿಲ್ಲ, ನಾನು 40 ಮಾಡಿಟ್ಟಿದ್ದೇನೆ ಕಟ್ಟಾದರೆ ಆಗಲಿ ಅಂತ. ಹೋಗ್ತೀನಿ, ಟೈಮ್ ಸಿಗಲ್ಲ ನನಗೆ. 1K ಮಾಡಿದ್ದು ನಾನು 1 ತಿಂಗಳಲ್ಲಿ, ಅದು ಅಂತಿದ್ದಾರೆ ಲೈವಲ್ಲಿ ಸಬ್ ಅಂತ ಲೈವಲ್ಲಿ. ಓಡೋಡಿ ಬಂದೆ ಎಂತ ತಮ್ಮ ನಿಂದು, ನೀನೊಂದು ನನ್ನ ತಮ್ಮ. TV17 ಥ್ಯಾಂಕ್ ಯು ಡಿ ಕಿಚನ್ ಅವರೇ, ಥ್ಯಾಂಕ್ ಯು ಮಚ್. ಬೆಸ್ಟ್ ಅವರು ಬೆಳದಿಂಗಲಕ್ಕ ಬೆಂಕಿ. ಹೌದು ತಮ್ಮ, ನಾನು ಬೆಂಕಿಯಾಗಿರ್ಬೇಕು. ನಾನು ಇಷ್ಟು ಜೋರಾಗಿ ಮಾತಾಡ್ತೀನಲ್ವಾ, ಆದರೆ ನಾನು ಯಾವತ್ತೂ ಅಷ್ಟು ಕಠೋರ ಮನಸ್ಸಿನವಳಲ್ಲ, ನಾನು ಮೃದು ಮನಸ್ಸಿನವಳು. ಆದರೆ ನಾನು ಮಾತಾಡೋದು ಇದರಲ್ಲಿ ಸ್ವಲ್ಪ ಕಡಕೆ ಇರೋದು ನಂದು. ಡಿ ಅವರು ಸೂಪರ್ ಸಪೋರ್ಟ್ ಅಲ್ಲದೆ ಉಡುಪಿ ಅವರು ಸೂಪರ್ ಸಪೋರ್ಟ್. ಡಿ ಕಿಚನ್ ಅವ್ರು ನೈಸ್ 17 ಆಗದೆ ನನ್ನ ಮೇಲೆ ಗಿಫ್ಟ್ ಬಂದೇ ಇಲ್ಲ ಅಂತಿದ್ದಾರೆ. ಡಿ ಕಿಚನ್ ನೈಸ್ ಅಂತಿದ್ದಾರೆ. ಓಡೋಡಿ ಬಂದೆ ಅಂತಿದ್ದಾರೆ ನೋಡಿ. ಡಿ ಕಿಚನ್ ನೈಸ್, ಥ್ಯಾಂಕ್ ಯು. ಪ್ರೀತಿ ಅವರು ಸೂಪರ್ ಸಪೋರ್ಟ್. ಸಂಜನಾ ಅವರು ಜಾಯಿನ್ ಕರೋ ರಿಟರ್ನ್ ಈಗ ನೋಡಿ. ಅವ್ರು ಯಾರು ಜಾಯಿನ್ ಆಗಲ್ಲ, ಇವರು ಜಾಯಿನ್ ಆಗಲ್ಲ. ಗಿಫ್ಟ್ ಎಲ್ಲಿಂದ ಬರುತ್ತೆ ಮತ್ತೆ, ಯಾವ ಕಡೆಯಿಂದ? 1K ಆಗ್ಬೇಕಾದ್ರೆ ಒಬ್ರಿಗೊಬ್ರು ಜಾಯಿನ್ ಆಗ್ಬೇಕು, ಇವರು ಆಗಲ್ಲ. ಅವರು ಜಾಯಿನ್ ಕರೋ ಅಂತಿದ್ದಾರೆ, ಇವರು ಗಿಫ್ಟ್ ಕೊಡಿ ಅಂತಿದ್ದಾರೆ. ಯಾರಾಗುದು ಮತ್ತೆ? ಎಜಸ್ ಅವರು ವೈಶು ಅಂತಿದ್ದಾರೆ. ಡಿ ಕಿಚನ್ ಅವರೇ ಗಿಫ್ಟ್ ಆಗಿ ಅಂತಿದ್ದಾರೆ, ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ಬಾಕಿ ಬೆಂಕಿ ಆದರೆ ಬೆಳೆದಿಂಗಲು ಅಕ್ಕ ಕೇರ್ಫುಲ್ ಫ್ರೆಂಡ್ಸ್. ಬೆಂಕಿ ಆದರೆ ಇಲ್ಲಪ್ಪ, ನಾನು ನನ್ನ ಇವರಿಗೆ ಅಲ್ಲಿ ಯಾರಿಗೂ ಏನು ಅನ್ನಲ್ಲ. ರಾಂಗ್ ಮಾತಾಡಿದ್ದಾರೆ ಅವರಿಗೆ ನಾನು ಬಿಡಲ್ಲ ಅಷ್ಟೇ. ಪ್ರೀತಿ ಕುಮಾರ್ ಅವರು ಸೂಪರ್ ಸಪೋರ್ಟ್. ಸ್ವಾತಿ ಅವರು ಸೂಪರ್ ಸಪೋರ್ಟ್ ಇದ್ದಾರೆ. ನನಗೆ ರಾಂಗ್ ಮಾತಾಡಿದರೆ ಅಷ್ಟೇ ನಾನು ಪಾಪ ವೈಶು ಅಂತಿದ್ದಾರೆ. ಅಚ್ಚು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ವೈಶು ಅವರು 17 ಅಂತಿದ್ದಾರೆ. ವೈಶು 4.2
ಪ್ರಜೀವ್ ಅವರಿದ್ದಾರೆ ನೋಡಿ, ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಗಿಫ್ಟು ಎಷ್ಟು ಗಿಫ್ಟ್ ಇದೆ, ಯಾರಿಗಲ್ಲ ಕನೆಕ್ಟ್ ಆಗುವವ್ರು ಆಗ್ಬೋದಲ್ವಾ, ಅವರೇ ಕೊಡಲಿ ಅಂತ ಕಾಯಬೇಡಿ, ಆಗಿ 1K ಆಗುತ್ತೆ ನಿಮಗೂ ಕೂಡ. ಟಿ ವಿ 17 ಅವರು ಓಡೋಡಿ ಬನ್ನಿ ನನ್ನ ತಮ್ಮ ಓಡೋಡಿ ಬಂದರೆ ನನಗೆ ವಾಚ್ ಅವರ್ ಸಿಗೋದು. ಹೌದು ಅಚ್ಚು, ಇವತ್ತು 500 ಆಗಬೇಕಿತ್ತು ಬಟ್ ಆಗಿಲ್ಲ. ವೈಶು ಇಲ್ಲಿ ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಆಗು ವೈಶು, ಅವರು ಕೊಡ್ತಾರಂತೆ, ನಾವು ನೋಡಬಾರ್ದು, ನಾವು ಕೂಡ ಆಗಬೇಕು ವೈಶು. ಆಗು ವೈಶು, ಓಡೋಡಿ ಬಂದೆ ಅಕ್ಕ. ಹಾಂ, ಕಣ್ಣು ಈ ಕಣ್ಣು ಎಲ್ಲ ಕಣ್ಣು ಬೌದ್ಧಿ ಆಗಲಿ ತೂ ಅಂತಿದ್ದಾರೆ. ಅಚ್ಚು ರಿಟರ್ನ್ ಡನ್, ಬೆಸ್ಟ್ ಸೂಪರ್ ಸಪೋರ್ಟ್. ವೈಶು ಥ್ಯಾಂಕ್ ಯು ಬೆಸ್ಟ್ ಬ್ರೂ, ವಿಡಿಯೋ ನೋಡಿ ಆಗಿ ಅಂತಿದ್ದಾರೆ. ಅಕ್ಕ ಲೈವಲ್ಲಿ ಸಬ್ ಅಂತ ಮಾತಾಡಬೇಡಿ, ಓಕೆ ಗ್ರೋತ್ ಆಗಲ್ಲ ಅಂತೆ ನೋಡಿ. ವೈಶು 496 ಅಂತಿದ್ದಾರೆ. ಪ್ರಶಾಂತ್ ಕಿಚನ್, ಪ್ರಾಚಿ ಅವರು ಬಂದರು. ಸಂಜನಾ ರಿಟರ್ನ್ ಕರೋ कमेंट के साथ. संजना आपको गिफ्ट मिल गया, देखो प्राची किचन प्लीज रिटर्न करो अभी, जल्दी से रिटर्न करने का, वीडियो देख के कमेंट के साथ लाइक करके रिटर्न करने का. गिफ्ट किसने मांगता है वो लोग जल्दी से गिफ्ट देता है ना, वो लोगों को जल्दी से देने का. संजना दीदी अभी जल्दी से वीडियो देख के कमेंट करके लाइक करके वापस रिटर्न करो. ಥ್ಯಾಂಕ್ ಯು ಅಚ್ಚಿ ಅಂತಿದ್ದಾರೆ. ಓಡೋಡಿ ಬಂದೆ ಅಂತಿದ್ದಾರೆ. ಥ್ಯಾಂಕ್ ಯು TV 17 ಬೆಸ್ಟ್ ಅವರು. ಓಕೆ ವೈಶು ಅಂತಿದ್ದಾರೆ. ನಮ್ಮ ತಮ್ಮ ಓಡೋಡಿ ಬರ್ತಾನೆ ಇದ್ದಾನೆ. ಥ್ಯಾಂಕ್ ಯು ಬೆಸ್ಟು, ಥ್ಯಾಂಕ್ ಯು ಸೋ ಮಚ್. ಆಗುತ್ತೆ ಡೋಂಟ್ ವರಿ ವೈಶು ಅಂತಿದ್ದಾರೆ. ಉಡುಪಿ ಸೂಪರ್, ಉಡುಪಿ ಅವರಿದ್ದಾರೆ ನೋಡಿ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಉಡುಪಿ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಹೋಗ್ತೇನೆ ಅಕ್ಕ, ಹೋಗಬೇಡ TV. ಪ್ರಾಚಿ ಅವರು ಸಂಜನಾ ರಿಟರ್ನ್ ಕರೋ. ಈಗ ಸಂಜನಾ ಅವರಿಲ್ಲ ನೋಡಿ, ಗಿಫ್ಟ್ ಕೊಟ್ಟಾಗ ಸಂಜನಾ ಅವರಿಲ್ಲ, ಅದು ಯಾವಾಗಲೂ ಸಂಜನಾ ಅವ್ರದ್ದು ಇದ್ದದ್ದೇ. संजना दीदी हाय ना, आप इधर गिफ्ट मांग के किधर गई, प्लीज उनको रिटर्न दीजिए. ಗಿಫ್ಟ್ ಕೊಟ್ಟಾಗ ಸಂಜನಾ ಅವರು ಇಲ್ಲವೇ ಇಲ್ಲ ಇಲ್ಲಿ. ಅದು ಮೊನ್ನೆ ನಾನು ಮಾರ್ನಿಂಗ್ ಕೂಡ ಹಾಗೆ ಆಯಿತು, ಈಗ ಕೂಡ ಹಾಗೆ ಆಯಿತು. ಗಿಫ್ಟು ಕೇಳೋದೆಂತಕ್ಕೆ, ಇರಬೇಕಲ್ವಾ, ಕೊಡ್ತಾರೆ ಅಂತ ಗೊತ್ತುಂಟಲ್ವಾ, ಇರಬೇಕು. ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಅಚ್ಚು ಅವ್ರು ಎಷ್ಟು ಅಂತ ಓದ್ತೀರಾ ಅಂತಿದ್ದಾರೆ. ಮೊಹಮ್ಮದ್ ಅವರು ಬಂದರು. ಹಾಯ್ ಸೀಸ್, ಹಾಯ್ ವೆಲ್ಕಮ್ ನೈಸ್ ಅಂತಿದ್ದಾರೆ. ಮೊಹಮ್ಮದ್ ಸಬೀರ್ ಭಯ್ಯಾ ವೆಲ್ಕಮ್ आपको, ಪ್ಲೀಸ್ ಗಿವ್ ಮಿ ಲೈಕ್. ಪ್ರೀತಿ ಆಲ್ರೆಡಿ ಜಾಯಿನ್ ಹೂ ಅಂತಿದ್ದಾರೆ ನೋಡಿ. NBR ಅವರು ಸೂಪರ್ ಅಂತಿದ್ದಾರೆ ನೋಡಿ. ಡಿ ಕಿಚನ್ ಸೂಪರ್ ಸಪೋರ್ಟ್ ನೋಡಿ. ಅವರು ಹೋದ್ರೆ ಏನ ಪ್ರಾಚಿ ಅವರೇ, ಓಡೋಡಿ ಬಂದೆ. ಡಿ ಕಿಚನ್ ನೈಸ್. NBR ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಗಿಫ್ಟ್ ಕೊಯ್ಲಿ ಅವರು ಹೋಗಿಬಿಟ್ರು ನೋಡಿ. ಪ್ರಾಚಿ ಅವ್ರದ್ದು ಗಿಫ್ಟು ಗೋವಿಂದ ಆಯ್ತೇನ. ಸೂಪರ್ ಸಪೋರ್ಟ್ ಕೊಡ್ಬೋದು, ನೋಡುವ. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ವೈಶು ಅವರೇ. ಓಡೋಡಿ ಬಂದೆ. ಡಿ ಕಿಚನ್ ನೈಸ್. ಓಡೋಡಿ ಬಂದೆ. ಉಡುಪಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಡಿ ಕಿಚನ್ ನೈಸ್ ಅಲ್ಲಿದ್ದಾರೆ. ಓಡೋಡಿ ಬಂದೆ ಅಲ್ಲಿದ್ದಾರೆ. ಟಿವಿ ಅವರು ಓಡೋಡಿ ಬಂದರು. ಭುವಿ ಅಕ್ಕ ಎಲ್ಲಿ ಕನೆಕ್ಟ್ ಕರೋ ಅಂತಿದ್ದಾರೆ ನೋಡಿ. ಪ್ರಜೀವ್ ಅವರಿದ್ದಾರೆ. ಓಡೋಡಿ ಬಂದೆ. ಉಡುಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಓಡೋಡಿ ಬರುವುದಲ್ಲ, ನಿಂತ್ಕೊಂಡು ಬರಬೇಡಿ. ನೇತ್ರ ದಿವ್ಯಾ ಬ್ಲಾಗ್ಸ್ ಅವರು ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ನೇತ್ರ ಅವರೇ ಪ್ಲೀಸ್. ವೆಲ್ಕಮ್. ಡಿ ಕಿಚನ್ ನೈಸ್. ವೈಶು ಅತ್ತೆ ಲೈವ್ ಮುಗಿಸಿದ್ದಾರೆ. ಭುವಿ ಅತ್ತೆ ಲೈವ್ ಮುಗಿಸಿದ್ದಾರೆ. ಹೌದಾ ನೇತ್ರ ಅವರೇ ಪ್ಲೀಸ್ ಲೈಕ್ ಒಂದು ಕೊಡಿ. ಡಿ ನೈಸ್. ಡಿ ನೈಸ್. ಥ್ಯಾಂಕ್ ಯು ಡಿ ಕಿಚನ್ ಅವರೇ. ಡ್ಯಾಡಿ ಥ್ಯಾಂಕ್ ಯು ಸೋ ಮಚ್. NBR ನೇತ್ರ 32 ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ನೇತ್ರ ಅವರೇ, ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. TV ಅಂತಿದ್ದಾರೆ. ಹಾಯ್ ನೇತ್ರ ಅವರೇ ಅಂತಿದ್ದಾರೆ. ಅಚ್ಚು ಅವರು ಓಡೋಡಿ ಬಂದೆ ಅಂತಿದ್ದಾರೆ. ನಮ್ಮ ತಮ್ಮ ಓಡೋಡಿ ಬರುದು ಯಾವಾಗಲೂ.
ವಯಸ್ಸು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಮ್ಮ ಬೆಸ್ಟ್ ಎಲ್ಲಿ ಹೋದ್ರು? ಓಡೋಡಿ ಓಡಿ ಹೋದ್ರು. ನೈಸ್ ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಏಜಸ್ ಅವರು ಎಲ್ಲಿ ಹೋದ್ರು? ನೀಡಿ ವಯಸ್ಸು ಸೂಪರ್ ಸಪೋರ್ಟ್. ಹೌದು, ಎಷ್ಟು ಗಂಟೆಗೆ ಇತ್ತು? NBR ಅವರು ಸೂಪರ್ ಸಪೋರ್ಟ್. ಪ್ರೀತಿ ಕುಮಾರ್ ಅವರು 900 ನಿಯರಿದ್ದೀನಿ, ಸಪೋರ್ಟ್ ಮಾಡಿ ಅಂತಿದ್ದಾರೆ. ಪ್ರೀತಿ ಕುಮಾರ್ ಅವರೇ, ನೀವು ಕೂಡ ಕನೆಕ್ಟ್ ಆಗಿ. ಪ್ರೀತಿ ಕುಮಾರ್ ಅವರೇ, ಕೆಲವರು ಕನೆಕ್ಟ್ ಆಗಲ್ಲ, ನೀವು ಕೂಡ ಆಗಿ. 1K ಆಗುತ್ತೆ, 100% ಆಗುತ್ತೆ, 3 ದಿನದಲ್ಲಿ ಆಗುತ್ತೆ ನೋಡಿ. ನೀವು ಕೂಡ ಆಗಿ ಕನೆಕ್ಟ್. ವಯಸ್ಸು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನೇತ್ರ ಅವರು ಆಯ್ ಹಚ್ಚು ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್. ಉಡುಪಿ ಅವರು ಸೂಪರ್ ಸಪೋರ್ಟ್. ಪ್ರೀತಿಕೋ ಅವರು ನೇತ್ರಸಿಸ್ ಗಿಫ್ಟ್ ಮೀ ಅಂತಿದ್ದಾರೆ. ಮೇರಿ ಲೈವ್ मॉर्निंग 10 बजे होता है, सब आएगा. टीडी किचन, मैं आपका लाइव में आ गई थी, आपको मेरा कमेंट शो नहीं हो गया था, इसलिए कमेंट मेरे को ब्लू देने का नहीं शो नहीं हो गया था. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ವೈಶು, ಥ್ಯಾಂಕ್ ಯು. ರಿಟರ್ನ್ ಗಿಫ್ಟ್ ಡನ್, ರಿಟರ್ನ್ ಮೀ ಅಂತಿದ್ದಾರೆ. ನಾನು ಗಿಫ್ಟ್ ಡನ್. ನೇತ್ರ ಗಿಫ್ಟ್ ಡನ್. TV17 ಅವರಿಗೆ ಗಿಫ್ಟ್ ಕೊಡಿ ನೋಡಿ. ನೇತ್ರ ಅವರೇ, ಅವ್ರು ನಿಮಗೆ ಕೊಟ್ಟಿದ್ದಾರೆ, ಅವರಿಗೆ ರಿಟರ್ನ್ ಕೊಡಿ. DD ನೈಸ್ ನೈಸ್ ಅಂತಿದ್ದಾರೆ. ಓಡಿ ಓಡಿ ಬಂದೆ, ನಾನು ಓಡೋಡಿ ಬಂದೆ. ನೈಸ್ ನೈಸ್. DD किचन आपका, आप प्लीज़ मेरा चैनल को एक मैसेज भेजो. मैं आपका चैनल को जाके एक मैसेज भेजती हूँ, आप मेरे को ब्लू दे दो, उधर से मैं ज्वाइन हो जाऊँगी. TV17 497 डन. ಓ 17,500 ಯಾರಿದ್ದೀಯಾ? TV17 ಪ್ರಜೀವ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಡನ್ ಅಂತೆ. ನೇತ್ರ ಗಿಫ್ಟ್ ಡನ್, ರಿಟರ್ನ್ ಮೀ. ನೇತ್ರ ಅವರೇ ನೋಡಿ, ಇವರಿಗೆ ಯಾರಿಗೆ? TV17 ಅವರಿಗೆ ರಿಟರ್ನ್ ಕೊಡಿ. DD किचन ಕಮೆಂಟ್ ಮಾಡಿ, ಗಿಫ್ಟ್ ಕೊಡ್ತೀನಿ, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೇತ್ರ ಅವರು. ನೋಡಿ ನೇತ್ರ ಅವರೇ, TV17 ಅವರಿಗೆ ರಿಟರ್ನ್ ಕೊಡಿ. ओके, आप मुझे वीडियो पे कमेंट कीजिए, मैं ब्लू देंगी. ओके ओके. DD किचन प्लीज़ आप पहले मेरे को वीडियो पे कमेंट कीजिए, मैं यहाँ उधर से आपको वीडियो पर ज्वाइन हो जाऊंगी, बाद में कमेंट आपको भेजती हूँ. आप मेरा आज का वीडियो में कमेंट कीजिए एक, मैं उधर से जाती हूँ. नहीं तो हमको ये नहीं मिलता है क्या? आपका चैनल एक बार नहीं मिलता है, इसलिए. उडुपी नेत्रा ದಿವ್ಯಾ ವ್ಲಾಗ್ಸ್ 146 ಗಿಫ್ಟ್ ಡನ್. ನೇತ್ರ ನೋಡಿ, ಉಡುಪಿ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ ಮತ್ತು TV17 ಅವರು ಕೊಟ್ಟಿದ್ದಾರೆ, ಕೊಡಿ. ನೇತ್ರ ಸಿಕ್ಸ್ ಗಿಫ್ಟ್ ಮೀ ಅಂತಿದ್ದಾರೆ. ಪ್ರಜೀವ್ 496 ಆರ್ ಬ್ರೂ, ನಾಟ್ 497. ಪ್ರಜೀವ್ ಅವರೇ ಆಗಿಲ್ಲ ಅಂತೆ ನೋಡಿ. ಥ್ಯಾಂಕ್ ಯು DD7 ಅವರೇ. TV17 ಆಲ್ರೆಡಿ ಕೊಟ್ಟಿದ್ದೀನಿ ನೋಡಿ, ಕಮೆಂಟ್ ಮಾಡಿದ್ದೀನಿ ನೋಡಿ. TV17 ಅವರೇ ಕೊಟ್ಟಿದ್ದಾರಂತೆ ನೋಡಿ. ನೇತ್ರ ರಿಟರ್ನ್ ಡನ್ ಅಂತಿದ್ದಾರೆ. ನೇತ್ರ ಡನ್ ಅಂತೆ. ಪ್ಲೀಸ್ DD ಕಿಚನ್ ಅವರಿಗೆ ರಿಟರ್ನ್ ಕೊಡಿ. ಲಾಂಗ್ ವಿಡಿಯೋ ಮೀ ಚೇಸಾ ನೋಡಿ, ಲಾಂಗ್ ವಿಡಿಯೋಗೆ ಅವರು ಕೊಟ್ಟಿದ್ದಾರಂತೆ ನೋಡಿ. 17 ಅವರೇ ನೇತ್ರ ರಿಟರ್ನ್ ಮಾಡಿ. ನೇತ್ರ ನಾಟ್ ಆ್ಯಡ್ ಯುವರ್ ಗಿಫ್ಟ್ TV17. ನೇತ್ರ ನಾಟ್ ಆ್ಯಡ್ ಯುವರ್ ಗಿಫ್ಟ್ TV17 ಅವರಿಗೆ ಆ್ಯಡ್ ಆಗಿಲ್ಲ ಅಂತೆ ನೋಡಿ, ಕೊಡಿ ಆ್ಯಡ್ ಆಗಿಲ್ಲ ಅಂದರೆ. ಓಡೋಡಿ ಬಂದೆ, ಓಡೋಡಿ ಬಂದೆ. ಥ್ಯಾಂಕ್ ಯು ಸೋ ಮಚ್. ಓಡೋಡಿ ಬರ್ತಾ ಇರಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಸಪೋರ್ಟಿಗೆ ನನ್ನ ತುಂಬ ಹೃದಯದ ಧನ್ಯವಾದ. ನಿಮ್ಮದು ಎಲ್ಲರದು. ಉಡುಪಿಯವರಿದ್ದಾರೆ ನೋಡಿ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಉಡುಪಿ, ಥ್ಯಾಂಕ್ ಯು ಸೋ ಮಚ್ ಉಡುಪಿ. ನಿಮಗೆ ಎಂತ ಬೊಂಬೈದಾಗಲಿ ಪೋಯಿರೆ ಉಡುಪಿ. ಪ್ರೀತಿ ಕುಮಾರ್ ಕಮೆಂಟ್ ಮಾಡಿ, ಗಿಫ್ಟ್ ಕೊಟ್ಟಿದ್ದೀನಿ ನೋಡಿ. ಪ್ರೀತಿ ಅವರೇ ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ. ನೇತ್ರ ಅವರಿಗೆ ರಿಟರ್ನ್ ಕೊಡಿ, ಕಮೆಂಟ್ ಹಾಕಿ. TV ಓಡೋಡಿ ಬಂದೆ ಅಂತಿದ್ದಾರೆ. ಥ್ಯಾಂಕ್ ಯು, ಸೂಪರ್ ಅಂತಿದ್ದಾರೆ. DD किचन मैंने आपके वीडियो पे कमेंट किया, आप भी कमेंट कीजिए, ब्लू देंगे. ओके ओके दीदी,
डीडी किचन मैं ज़रूर देखती हूँ आज आपको कमेंट भेजूंगी आप मेरे को ब्लू दे दो वैशु सुपर सपोर्ट डीडी किचन और नೈಸ್ ನೈಸ್ ನೈಸ್ ಅಂತಿದ್ದಾರೆ ನೇತ್ರ ಅವರು ಸೂಪರ್ ಸಪೋರ್ಟ್ ವೈಶು ಸೂಪರ್ ಸಪೋರ್ಟ್ ನೋಡಿ ಪಿನ್ ನೇತ್ರ ಅವರೇ ಉಡುಪಿ ಮಾಡಿ ನೇತ್ರ ಅವರೇ ಉಡುಪಿ ನಾಯಕ್ ಅವರಿಗೆ ಗಿಫ್ಟ್ ರಿಟರ್ನ್ ಮಾಡಿ ಅವರು ಚರಣ್ ಅವರು ಹೋದ್ರಲ್ವಾ ಚರಣ್ ಅವ್ರಿಗೂ ಇದು ಮಾಡ್ಲಿಕ್ಕೆ ಅನ್ನೋದು ಯಾವಾಗಲೂ ಮತ್ತೆ ಹೋಗಿ ಬಿಡುದು ಪಿನ್ ಮಾಡ್ಲಿಕ್ಕೆ ಅನ್ನೋದು ಬಂದ್ ಕೂಡ್ಲೆ ಮಾಡ್ಲಿಕ್ಕೆ ಎಂತದು ಇನ್ನೊಬ್ರದ್ದು ಮಾಡಿರುವಾಗ ಇವ್ರಿಗೆ ಬಂದ್ ಕೂಡ್ಲೆ ಪಿನ್ ಮಾಡ್ಲಿಕ್ಕೆ ಎಂತದು ಇನ್ನೊಬ್ರು ಇದ್ದಾರಂತ ಗೊತ್ತುಂಟಲ್ವಾ ಪಿನ್ನಲ್ಲಿ ಮತ್ತೆ ಯಾಕೆ ಆಗ ಮಾಡೋದು ಎಲ್ರಿಗೂ ಒಂದೇ ಸರಿ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ ಎಲ್ರಿಗೂ ಮಾಡ್ಬೇಕಲ್ವಾ ಮಾಡಿದ್ರೆ ಒಂದು 5-10 ನಿಮಿಷ ಆದ್ರೂ ಇರ್ಬೇಕಲ್ವಾ ಹಚ್ಚುವರೆ ಎಲ್ಲೋ ಅಂತಿದ್ದಾರೆ ಡಿಡಿ ಕಿಚನ್ ನೈಸ್ ನೈಸ್ ಅಂತಿದ್ದಾರೆ ನಾವಿದ್ದೀವಿ ನೀವಿದ್ದೀರಾ ಪಿನ್ ಮಾಡ್ಬೇಕಾ ನೈಸ್ ನೈಸ್ ಅಂತಿದ್ದಾರೆ ಓಡಿ ಓಡಿ ಬಂದೆ ನೈಸ್ ನೈಸ್ ಅಂತಿದ್ದಾರೆ ನೀವಲ್ಲ ಚರಣ ಅವರು ಬಂದಿದ್ರು ಆಗ ಹೇಮಲೋಕ ಅವರು ಬಂದರು ಆಯ್ ಹೇಮಲೋಕ ಅವರೇ ವೆಲ್ಕಮ್ ನಿಮಗೆ ನನಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಉಡುಪಿ ನಾಯಕ ಆಲ್ರೆಡಿ ಕೊಟ್ಟಿದ್ದೀನಿ ನೋಡಿ ಅಂತಿದ್ದಾರೆ ಪ್ರೀತಿ ಕುಮಾರ ಹೇಮಾಸಿಸ್ ಗಿಫ್ಟ್ ಕೊಡಿ ಹೇಮಾಸಿಸ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ರೈತನ್ ಮೊಲ 144 ಗಿಫ್ಟ್ ಡನ್ ರೈತನ್ ಮೊಲ ಹಾಯ್ ಸಿಸ್ಟರ್ ಹಾಯ್ ವೆಲ್ಕಮ್ ವೆಲ್ಕಮ್ ರೈತನ್ ಮೊಲ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಕಡೆಯಿಂದ ಒಂದು ಲೈಕ್ ಬರಲಿ ಆಯ್ತಾ ರೈತನ್ ಮೊಲ ಅವರೇ ಒಂದು ಲೈಕನ್ನು ಕೊಡಿ ನಿಮ್ಮ ಕಡೆಯಿಂದ ಡಿಡಿ ಕಿಚನ್ ಉಡುಪಿ ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ ರೈತನ್ ಮೊಲ ಅವರೇ ಅವರಿಗೆ ರಿಟರ್ನ್ ಕೊಡಿ ಹೇಮಾಲೋಕ್ ಅವರು ಲೈಕ್ ಡನ್ ಅಂತಿದ್ದಾರೆ ಏನೂ ಲೈಕ್ ಆ್ಯಡ್ ಆಗ್ತಿಲ್ಲ ಓಡೋಡಿ ಬಂದೆ ಥ್ಯಾಂಕ್ ಯು ಸೋ ಮಚ್ ನೇತ್ರ ಅವರು ಥ್ಯಾಂಕ್ ಯು 17 ಅಂತಿದ್ದಾರೆ ಡಿಡಿ ಅವರು ನೈಸ್ ನೈಸ್ ಓಡಿ ಬಂದೆ ಅಂತಿದ್ದಾರೆ ಪ್ರೀತಿ ಅವರು ಸಪೋರ್ಟ್ ಅಂತಿದ್ದಾರೆ ಓಡೋಡಿ ಬಂದೆ ಥ್ಯಾಂಕ್ ಯು ರೈತನ್ ಹೊಲ ಉಡುಪಿ ಸಿಸ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಮಾಡಿ ರೈತನ್ ಹೊಲ ಡಿಡಿ ಕಿಚನ್ ನೈಸ್ ನೈಸ್ ಅಂತಿದ್ದಾರೆ ನಿಮ್ಮ ನೇತ್ರ ದಿವ್ಯಾ ಅವರು ಸೂಪರ್ ಸಪೋರ್ಟ್ ಡನ್ ಅಂತಿದ್ದಾರೆ ಮಮತಾ ಹೇಮಾಲೋಕ ಅವರು ಪ್ರೀತಿ ಕುಮಾರ್ ಓಕೆ ಅಂತಿದ್ದಾರೆ MK ಮನೆಯವರು ಹಾಯ್ ಸಿಸ್ಟರ್ ಹಾಯ್ ವೆಲ್ಕಮ್ ಸಿಸ್ಟರ್ ವೆಲ್ಕಮ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ MK ಮನೆಯವರೇ ಅಚ್ಚು ಅವರು ಹೇಮಲೋಕ ಅವರೇ 18 ಡನ್ ಅಂತಿದ್ದಾರೆ ನೋಡಿ ಹೇಮ ಸಿಸ್ಟರ್ ಗಿಫ್ಟ್ ಡನ್ ರೈತನ್ ಮಾಡಿ ರಿಟರ್ನ್ ಮಾಡಿ ಅಂತಿದ್ದಾರೆ ಹೇಮಾ ಸಿಸ್ಟರ್ ನೋಡಿ ರೈತನ್ ಹೊಲ ಅವ್ರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ರಿಟರ್ನ್ ಕೊಡಿ ಕವಿತಾ ಕೂರ್ಗ ಅವರು ಬಂದರು ಹಾಯ್ ಸಿಸ್ ಹಾಯ್ ವೆಲ್ಕಮ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಅನ್ನು ಕೊಡಿ ಉಡುಪಿ ಅವರು ಓಕೆ ನೇತ್ರ ಅಂತಿದ್ದಾರೆ ಡಿಡಿ ಅವರು ನೈಸ್ ನೈಸ್ ಅಂತಿದ್ದಾರೆ ಕೂರ್ಗ ಅವರೇ ಕವಿತಾ ಅವರೇ ವೆಲ್ಕಮ್ ನಿಮಗೆ 34 ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ನೈಸ್ ನೈಸ್ ಅಂತಿದ್ದಾರೆ ಥ್ಯಾಂಕ್ ಯು ಸಂಜನಾ ಅವರೇ ಹೆಲೋ ಸಂಜನಾ ವೆಲ್ಕಮ್ ಸಂಜನಾ ಸಿಸ್ ವೆಲ್ಕಮ್ ಏಜಸ್ ಅವ್ರು ಬಂದರು ವೆಲ್ಕಮ್ ನಿಮಗೆ ಥ್ಯಾಂಕ್ ಯು ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಸಂಜನಾ ಅವರು ಏಜಸ್ ಅವ್ರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ ಸಂಜನಾ ಅವರು ಹೇಗಿದ್ದೀರಾ ಸಿಸ್ಟರ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಏಜಸ್ ಅವರು ಸ್ವಲ್ಪ ಸಪೋರ್ಟಲ್ಲಿ TV9 ಅವರು ಓಡೋಡಿ ಬರ್ತಿದ್ದಾರೆ ನೋಡಿ ಸಂಜನಾ ಅವರು ಊಟ ಆಯ್ತಾ ಸಿಸ್ಟರ್ ಊಟ ಆಯಿತು ನಿಮ್ದು ಆಯ್ತಾ ಡಿಡಿ ಅವರು ನೈಸ್ ಏಜಸ್ ಅವ್ರು ಸ್ವಲ್ಪ ಸಪೋರ್ಟು ಸಂಜನಾ ಅವ್ರು ಸ್ವಲ್ಪ ಸಪೋರ್ಟು ಡಿಡಿ ಅವ್ರು ನೈಸ್ ಓಡೋಡಿ ಸಂಜನಾ ಅವ್ರು ಸ್ವಲ್ಪ ಸಪೋರ್ಟ್ TV ಅವ್ರು ಸ್ವಲ್ಪ ಸಪೋರ್ಟ್ ನೇತ್ರ ಅವರು ಹೇಮ ಸಿಸ್ಟರ್ ಬಿರಿಯಾನಿ ಸೂಪರ್ ಕಮೆಂಟ್ ಮಾಡಿ ಗಿಫ್ಟ್ ಕೊಟ್ಟಿದ್ದೀನಿ ರಿಟರ್ನ್ ಪ್ಲೀಸ್ ಹೇಮ ಅವರೇ ರಿಟರ್ನ್ ಮಾಡಿ ನೇತ್ರ ಅವರಿಗೆ ಕವಿತಾ ಅವ್ರು ಸ್ವಲ್ಪ ಸಪೋರ್ಟು ಥ್ಯಾಂಕ್ ಯು ರೈತನ್ ಹೊಲ ಹೇಮ ಸಿಸ್ಟರ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಹೇಮ ಅವರೇ ಇದ್ದೀರಾ MK ಮನೆ ಗಿಫ್ಟ್ ಡನ್ ಅಂತಿದ್ದಾರೆ ಅಚ್ಚು ಅವರು ರಿಟರ್ನ್ ಮಾಡಿ MK ಮನೆಯವರೇ ಅಚ್ಚು ಅವರು ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಮಾಡಿ ಏಜಸ್ ಅವರು ಇನ್ನೂ ಓಡಿಯೇ ಬರ್ತಿದ್ದೀರಾ ಸೂಪರ್ ಸಪೋರ್ಟಲ್ಲಿದ್ದಾರೆ MK ಮನೆ ಲೈಕ್ ಡನ್ ಅಂತಿದ್ದಾರೆ MK ಮನೆಯವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ಅವರಿಗೆ ರಿಟರ್ನ್ ಕೊಡಿ ಸಂಜನಾ ಅವರು ಸೂಪರ್ ಸಪೋರ್ಟ್ ಏಜಸ್ ಅಂತಿದ್ದಾರೆ ಕಾಸ್ಟಲ್ ಬ್ಲಾಗ್ಸ್ ಅವರು ಬಂದರು ಹಾಯ್ ವೆಲ್ಕಮ್ ನಿಮಗೆ ಹಲೋ ಸಿಸ್ ಹಲೋ ವೆಲ್ಕಮ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಓಡೋಡಿ ಬಂದೆ ಅಂತಿದ್ದಾರೆ ನೋಡಿ ನಮ್ಮ ಎಲ್ಲ ಇದ್ದಾರೆ ಓಡೋಡಿ ಬಂದವರು ಕೂಡ ಇದ್ದಾರೆ TV17 ಅವರು ಪ್ರೀತಿ ಕುಮಾರ್ ಅವರು ಸಪೋರ್ಟ್ ಅಂತಿದ್ದಾರೆ
ಗೀತಾ ವೈಬ್ಸ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಕಾಸ್ಟಲ್ ವೈಬ್ಸ್ ಅವರೇ. ಗೀತಾ ಅಲ್ಲ, ಕಾಸ್ಟಲ್ ವೈಬ್ಸ್ ಅವರೇ. ಕೋಸ್ಟಲ್ ಥ್ಯಾಂಕ್ ಯು ಓಡೋಡಿ ಬಂದೆ ಅಂತಿದ್ದಾರೆ. ಸಂಜನಾ ಅವರು ಹೊಸಬ್ರು ಇದ್ದರೆ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಎಲ್ರು ಗಿಫ್ಟ್ ಕೊಡಿ ಅಂತಿದ್ದಾರೆ. ಕ್ಯೂಟ್ ಎಂಗಲ್ ಅವರು ಬಂದರು. ಕ್ಯೂಟ್ ಎಂಗಲ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಒಣಸ್ ಆಂಡಿ ಇರ್ನಾಂಡೆ ನಾನು ಒಣಸು ಮಲ್ತದ್ದು ಬರ್ತೀನಿ ಇತ್ತೆ ಮಲ್ತೀನಿ ಆತೆ ಈರು ಒಣಸು ಮಲ್ತಾರೆ. ಏಜಸ್ ಅವರು ಸೂಪರ್ ಕೊಟ್ಟಲ್ಲಿದ್ದಾರೆ. ಕ್ಯೂಟ್ ಎಂಗಲ್ ಅವರು ಎಲ್ಲರೂ ಗಿಫ್ಟ್ ಕೊಡಿ ಅಂತಿದ್ದಾರೆ. ಕ್ಯೂಟ್ ಎಂಗಲ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕಾಸ್ಟಲ್ ವೈಫ್ಸ್ ಅವರು ಇದ್ದಾರೆ ನೋಡಿ, ಅವರಿಗೆ ಕನೆಕ್ಟ್ ಆಗಿ. ಕಾಸ್ಟಲ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಏಜಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಗಿಫ್ಟ್ ಕೊಟ್ಟು ಅವರು ಕಮೆಂಟ್ ಮಾಡಿ ಅಂತಿದ್ದಾರೆ. ಕ್ಯೂಟ್ ಎಂಗಲ್ ಅವರು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕೌಶಲ್ ಅವರು ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಕುಮಾರ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಏಜಸ್ ಅವರು ಸೂಪರ್ ಸಪೋರ್ಟ್ ನೋಡಿ. ಪ್ರೀತಿ ಕುಮಾರ್ ಅವರಿದ್ದಾರೆ, ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. MK ಮನೆ ಡಿಡಿ ಕಿಚನ್ ಹಾಯ್ ಅಂತಿದ್ದಾರೆ. ಕೌಶಲ್ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಥ್ಯಾಂಕ್ ಯು ಕೌಶಲ್ ಅವರು, ಥ್ಯಾಂಕ್ ಯು ಸೋ ಮಚ್. ಏಜಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಏಜಸ್ ಅವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಕೌಶಲ್ ಅವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಹಾಯ್ MK ಅಂತಿದ್ದಾರೆ. ಡಿಡಿ ಕಿಚನ್ ಅವರೇ ಇರುವೆಗಳು ಸಂಗ್ರಹಿಸಿದಾಗಲು ಜೇನುನೊಣಗಳ ಕೂಡಿಟ ಜೇನುತುಪ್ಪನು ಜಿಪ್ನನ್ನ ಸಂಪೂರ್ಣ ನಾಶವಾಗುವವು. MK ಮನೆ ಗಿಫ್ಟ್ ಕೊಡಿ ಅಂತಿದ್ದಾರೆ. ಕಾಸ್ಟಲ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಏಜಸ್ ಅವರು ಸೂಪರ್ ಸಪೋರ್ಟಲ್ಲಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸಪೋರ್ಟಲ್ಲಿದ್ದವರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಂಜನಾ ಕುಕಿಂಗ್ ಡನ್ ರಿಟರ್ನ್ ಮಾಡಿ. ಕಾಸ್ಟಲ್ 533 ಅಂತಿದ್ದಾರೆ. ಕಾಸ್ಟಲ್ ಅವರೇ ನಿಮಗೆ TV17 ಅವರು ಕೊಟ್ಟಿದ್ದಾರೆ ನೋಡಿ, ರಿಟರ್ನ್ ಕಾಸ್ಟಲ್ ಡಿಡಿ ಕಿಚನ್ ಡನ್ ಅಂತಿದ್ದಾರೆ. ಸಂಜನಾ ಕುಕಿಂಗ್ ಅವರೇ ನಿಮಗೆ ಇವರು ಕೊಟ್ಟಿದ್ದಾರೆ ಅಂತ ನೋಡಿ, ರಿಟರ್ನ್ ಕೊಡಿ. ಅಚ್ಚು ಅವರು ಆಂಡ್ ಸಿಸ್ ಅಂತಿದ್ದಾರೆ. ದಾದಾ ಇನಿ ಸ್ಪೆಷಲ್ ಮಲ್ದಾರ್. ಡಿಡಿ ಕಿಚನ್ ರಿಟರ್ನ್ ಮಾಡಿ ಕ್ಯೂಟ್ ಎಂಗಲ್ ಅವರಿಗೆ. ಡಿಡಿ ಕಿಚನ್ ಪ್ಲೀಸ್ ರಿಟರ್ನ್ ಕೀಜಿए ಕ್ಯೂಟ್ ಎಂಗಲ್. MK ಮನೆ ರಿಟರ್ನ್ ಮಾಡಿದ್ದೀರಾ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. NB ಅವರವರು ಸೂಪರ್ ಸಪೋರ್ಟ್ ಅಲ್ಲರೆ. ಪ್ರಾಬ್ಲಮ್ ಇದೆ ನನಗೆ ಇವತ್ತು ನೆಟ್ವರ್ಕ್ ಸರಿ ಸಿಗ್ತಾ ಇಲ್ಲ. ವೈಶು ಕಮೆಂಟ್ ಮಾಡಿ. ನಾನು ಶೇಷ್ ಅವರು 3 ಡನ್ ಕೊಟ್ಟೆ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ರೈತನ್ ವಾಲಾ ಬ್ಲಾಗ್ಸ್ ಅಂತಿದ್ದಾರೆ. ಡಿಡಿ ಕಿಚಡಿ ಅಂತಿದ್ದಾರೆ. ಡಿಡಿ ಕಿಚನ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸುನೀತಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಬಂದೆ ಅಂತಿದ್ದಾರೆ. ಏಜಸ್ ಅವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ಡನ್ ರಿಟರ್ನ್ ಮೀ ಅಂತಿದ್ದಾರೆ ನೋಡಿ. ಡಿಡಿ ಕಿಚನ್ ಸಪೋರ್ಟ್ ಅಲ್ಲಿ ಮಚ್. ಕಾಸ್ಟಲ್ ರಿಟರ್ನ್ ಮಾಡಿ ಅಂತಾರೆ. ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಡಿಡಿ ಕಿಚನ್ ಅವರಿಗೆ ರಿಟರ್ನ್ ಮಾಡಿ. ಕಾಸ್ಟಲ್ ಅವರೇ MK ಮನೆ ರಿಟರ್ನ್ ಮಾಡಿದ್ದೀರಾ ಸಿಸ್ ಅಂತಿದ್ದಾರೆ. ಅಚ್ಚು ಅವರು ವಯಸ್ಸು ಅವರು ಕಾಸ್ಟಲ್ ಸಿಸ್ ID ಇಂದ ಏನು ಗಿಫ್ಟ್ ಕೊಡಿ, ಈ ID ಇಂದನು ಕೊಡಿ ಅಂತಿದ್ದಾರೆ. ಸಂಜನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಏಜಸ್ ಅವರು ಸೂಪರ್ ಸಪೋರ್ಟ್. ಕಾಸ್ಟಲ್ ಯಾಕೆ ಹಂಗೆ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ. ಡಿಡಿ ಕಿಚನ್ ನೈಸ್ ಅಂತಿದ್ದಾರೆ. ಕಾಸ್ಟಲ್ ಅವರು ಡಿಡಿ ಕಿಚನ್ ಸಿಸ್ ಕಮೆಂಟ್ ಹಾಕಿ इरी नानू नल में इन किचन आपको दूसरा ID से ज्वाइन हो जाएगा. कॉस्टल दीदी रैतन वाला सुनीता सिस्टर गिफ्ट रिटर्न ಮಾಡಿ. ಸುನೀತಾ ಸಿಸ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ರೈತನ್ ವಾಲಾ ಜೋಯ್ಸಪ್ಪ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. MK ಮನೆ ರೈತನ್ ವಾಲಾ ಹಾಯ್ ಅಂತಿದ್ದಾರೆ. ಡಿಡಿ ಕಿಚನ್ ರಿಟರ್ನ್ ಮಾಡಿ. ಡಿಡಿ ಕಿಚನ್ ಪ್ಲೀಸ್ ರಿಟರ್ನ್ कीजिए ರೈತನ್ ವಾಲಾ. ಕಾಸ್ಟಲ್ ಗಿಫ್ಟ್ ಡನ್ ರಿಟರ್ನ್ ಮೀ. ಅಕ್ಕೋ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಹೇಳಿ. ಯಾರಿಗೆ ಕೊಟ್ರಿ? ಅರಿನ ಸಿಸ್ಟರ್ ರಿಟರ್ನ್ ಮಾಡಿ ಪ್ಲೀಸ್. ಹೇಮ ಸಿಸ್ಟರಾ? ಹೇಮ ಅವ್ರು ಇದ್ದಾರಾ? ಹೇಮ ಇಲ್ವಾ ಅಂತ. ಡಿಡಿ ಕಿಚನ್ ಅವ್ರು ಕಾಸ್ಟಲ್ ಕಾಮೆಂಟ್ ಹಾಕಿ ಸಾತ್ಗೆ ಜಾಯಿನ್ ಕಿಯಾ ಹೈ ರಿಟರ್ನ್ ಪ್ಲೀಸ್. ಕಾಸ್ಟಲ್ ಅವರೇ ಡಿಡಿ ಕಿಚನ್ ಅವರಿಗೆ ರಿಟರ್ನ್ ಕೊಡಿ. JNS ಅವರು ಬಂದರು. ಹಲೋ ಸಿಸ್ ಹಲೋ ವೆಲ್ಕಮ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಒಂದು ಕೊಡಿ.
ಊಟ ಆಯ್ತಾ? ಊಟ ಆಯಿತು ಸಿಸ್ ಬ್ರದರ್, ನಂದು ನಿಮ್ದು ಆಯ್ತಾ? ರೈತನ್ ವಾಲ ಸುನೀತಾ ಸಿಸ್ ರಿಟರ್ನ್ ಮಾಡಿ. ಕೋಸ್ಟಲ್ ಅವರು ಸೂಪರ್ ಸಪೋರ್ಟ್ ಓಡೋಡಿ ಬನ್ನಿ ಅಂತಿದ್ದಾರೆ. ಎಂ ಕೆ ಮನೆ ಡಿ ಕಿಚನ್ ಗಿಫ್ಟ್ ಡನ್ ಅಂತಿದ್ದಾರೆ, ರಿಟರ್ನ್ ಮಾಡಿ ಅಂತಿದ್ದಾರೆ. 39 ಲೈಕ್ ಡನ್ ಅಂತಿದ್ದಾರೆ. JNS ಅವರು ಥ್ಯಾಂಕ್ ಯು ಸೋ ಮಚ್. ಆಯಿತು ಸಿಸ್ ಅಂತಿದ್ದಾರೆ. ನಂದು ಕೂಡ ಆಯಿತು ಬ್ರದರ್, ನಿಮ್ಮದು ಕೂಡ ಆಯಿತಾ? AJS ಅವರು ಸೂಪರ್ ಸಪೋರ್ಟಲ್ಲಿ, NBR ಅವರು ಸೂಪರ್ ಸಪೋರ್ಟಲ್ಲಿ, ಕೋಸ್ಟಲ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕೋಸ್ಟಲ್ ಅವರು ಎಲ್ರಿಗೂ ರಿಟರ್ನ್ ಮಾಡಿ ಪ್ಲೀಸ್. ಕೋಸ್ಟಲ್ ಅವರೇ ಪೂರ್ವ ಜನಕ್ಕೆಲ್ಲ ರಿಟರ್ನ್ ಮಲ್ಪಲೇವೆ. ವೈಶು ರಿಟರ್ನ್ ಕೂಡ. ನೋಡಿ ವೈಶು ಅವರಿಗೆ ಯಾರೆಲ್ಲ ಗಿಫ್ಟ್ ಕೊಟ್ಟಿಲ್ಲ ರಿಟರ್ನ್ ಕೊಡಿ. ಶ್ರೇಷ್ಠ ಕನ್ನಡ ಬ್ಲಾಗ್ಸ್ ಅವ್ರು ಬಂದ್ರು. ಐ ವೆಲ್ಕಮ್ ವೆಲ್ಕಮ್ ನಿಮಗೆ. AJS ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಚ್ಚು ಅವರು ಕೋಸ್ಟಲ್ ವಿಡಿಯೋ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಓಡೋಡಿ ಬಂದೆ ಅಂತಿದ್ದಾರೆ. ಕೋಸ್ಟಲ್ ಓಕೆ, ನಾನು ಎಲ್ರಿಗೂ ರಿಟರ್ನ್ ಮಲ್ಪುವೆಯಾ? ಮಲ್ಪ್ಲೆ. MK ಮನೆ ರಿಟರ್ನ್ ಡನ್. ಕ್ಯೂಟ್ ಎಂಗಲ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ ಅಂತಿದ್ದಾರೆ. ಶ್ರೇಷ್ಠ ರೈತನ್ ವಾಲ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೈಶು T70 ಗಿಫ್ಟ್ ಗೋವಿಂದ. ಯಾರು ಕೊಟ್ಟಿಲ್ಲ ವೈಶು ನಿಮಗೆ? ಕೋಸ್ಟಲ್ ಅವರು ಕೊಡ್ತಾರಂತೆ ನೋಡಿ. ಕ್ಯೂಟ್ ಎಂಗಲ್ ಅವರೇ ನೋಡಿ, ಅವರಿಗೆ DD ಕಿಚನ್ ರಿಟರ್ನ್ ಮಾಡಿ. DD ಕಿಚನ್ ಪ್ಲೀಸ್ ರಿಟರ್ನ್ ಕೀಜಿए. ಕ್ಯೂಟ್ ಎಂಗಲ್ ಪ್ಲೀಸ್ ರಿಟರ್ನ್. ಶ್ರೇಷ್ಠ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು. T17 496 ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ಯಾರು ಕೂಡ ಕಟ್ ಮಾಡಬೇಡಿ ಪ್ಲೀಸ್, ಯಾರಂತೂ ಕೂಡ. ನಂದು ವಾಯ್ಸ್ ಹೋಗಿದೆ, ನೀರು ಸ್ವಲ್ಪ ವಾಯ್ಸ್ ಹೋಗಿದೆ. ಏಕಾಂಗಿ ಬಂದರು. ಸಿಸ್ ಬ್ಲೂ ಕೊರ್ಲೆ. ಓಕೆ ಕೊರ್ಪೆ. ಕೊಟ್ಟೆ ಏಕಾಂಗಿ, ಕೊಟ್ಟೆ ಬ್ಲೂ. ಥ್ಯಾಂಕ್ ಯು. ನೋಡಿ ಏಕಾಂಗಿ ಅಂದರೆ ಕೋಸ್ಟಲ್ ಅವರು ಕೊಡ್ತಾರೆ ನೋಡಿ ಐಡಿಯಿಂದ ಗಿಫ್ಟ್ ಎಲ್ರಿಗೂ. ರೈತನ್ ಒಳಗೆ ರಿಟರ್ನ್ ಡನ್ ಚೆಕ್ ಅಂತಿದ್ದಾರೆ. AJS ಅವರು. JNS ಸರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಪ್ರಾಚಿ ಅವರು ಶ್ರೇಷ್ಠ ರಿಟರ್ನ್ ಮಾಡಿ ಕಮೆಂಟ್ ಹಾಕಿ ಅಂತಿದ್ದಾರೆ. ಶ್ರೇಷ್ಠ ಅವರೇ ಪ್ರಾಚಿ ಅವರಿಗೆ. ಬ್ಲಾಗ್ ವಿತ್ ಭವ್ಯ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಏಕಾಂಗಿ ಅವರೇ ಒಂದು ಲೈಕ್ ಅನ್ಕೊಡಿ. ಬ್ಲಾಗ್ ವಿತ್ ಭವ್ಯ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ರಿಟರ್ನ್ ಪ್ಲೀಸ್. ವೈಶು ಅವರಿಗೆ ಕ್ಯೂಟ್ ಡನ್ ಇಂದ. ಬ್ಲಾಗ್ ವಿತ್ ಭವ್ಯ ಪ್ಲೀಸ್ ರಿಟರ್ನ್. ವೈಶು. DD ಕಿಚನ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಕ್ಯೂಟ್ ಎಂಗಲ್. DD ಕಿಚನ್ ಪ್ಲೀಸ್ ರಿಟರ್ನ್ ಕೀಜಿए. ಕ್ಯೂಟ್ ಎಂಗಲ್. ಓಡೋಡಿ ಬಂದರು ನೋಡಿ ನನ್ನ ತಮ್ಮ. ಬ್ಲಾಗ್ ವಿತ್ ಭವ್ಯ ರಿಟರ್ನ್ ಗಿಫ್ಟ್ ಪ್ಲೀಸ್. ಗಿಫ್ಟ್ ಕೊಟ್ಟಿದ್ದೀನಿ. ಬ್ಲಾಗ್ ವಿತ್ ಭವ್ಯ ವೈಶು ಅವರಿಗೆ ರಿಟರ್ನ್ ಕೊಡಿ. ಶ್ರೇಷ್ಠ ರಿಟರ್ನ್ ಮಾಡಿ ಕಮೆಂಟ್ ಹಾಕಿ ಅಂತಿದ್ದಾರೆ. ಪ್ರಾಚಿ ಅವರು. ಕ್ಯೂಟ್ ಎಂಗಲ್ ರಿಟರ್ನ್ ಡನ್ ಅಂತಿದ್ದಾರೆ. DD ಕಿಚನ್ ಅವರು. NBR ಅವರು. ಬ್ಲಾಗ್ ವಿತ್ ಭವ್ಯ ಹಾಯ್ ಅಂತಿದ್ದಾರೆ. ಏಕಾಂಗಿ T17 ಗಿಫ್ಟ್ ಡನ್ ಅಂತಿದ್ದಾರೆ. NBR ಅವರು TV ಅಂತಿದ್ದಾರೆ. ರೈತನ್ ವಾಲ DD ಕಿಚನ್ ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ. DD ಕಿಚನ್ ಪ್ಲೀಸ್ ರಿಟರ್ನ್ ಕೀಜಿए. ರೈತನ್ ವಾಲ. ಅಚ್ಚು ಅವ್ರು ಕ್ಯೂಟ್ ಎಂಗಲ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಅಚ್ಚು ಅವರಿಗೆ ಕ್ಯೂಟ್ ಎಂಗಲ್ ಅವರೇ ರಿಟರ್ನ್ ಕೊಡಿ. JNS ಬ್ಲಾಗ್ ವಿತ್ ಭವ್ಯ 633 ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ಬ್ಲಾಗ್ ವಿತ್ ಭವ್ಯ ನಿಮ್ಮ ಪ್ಲೀಸ್ ಎಲ್ರಿಗೂ ರಿಟರ್ನ್ ಕೊಡಿ. ವೈಶು ಅವರಿಗೆ ಮತ್ತು JNS ಅವರಿಗೆಲ್ಲ ರಿಟರ್ನ್ ಕೊಡಿ. TV ಪ್ಲೀಸ್ ರಿಟರ್ನ್. TV JNS ಅವರಿಗೆ ರಿಟರ್ನ್ ಕೊಡಿ. ರೈತನ ಹೊಲ ಆಗಿದೆ ಅಂತೆ ನೋಡಿ. ಏಕಾಂಗಿ ಅವರು. DD ಕಿಚನ್ ಗಿಫ್ಟ್ ಡನ್. ಪ್ರಜೀವ್ ಅವರು ಇದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಥ್ಯಾಂಕ್ ಯು ಭವ್ಯ ಅಕ್ಕ ಅಂತಿದ್ದಾರೆ. ವೈಶು ಅವರು. ಕೋಸ್ಟಲ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ.
ನೋಡಿ ಕೋಸ್ಟಲ್ ಅವರು ಅವರೇ ನೋಡಿ, ಏಕಾಂಗಿ ಅವ್ರು ಕೊಡ್ತಾರೆ. ಕೋಸ್ಟಲ್ ವೈಫ್ಸ್ ಗಿಫ್ಟ್ ರಿಟರ್ನ್ ಅಂತಿದ್ದಾರೆ, ಅವರು ಏಕಾಂಗಿ ಐಡಿಯಿಂದ ಕೊಡ್ತಾರಂತೆ ನೋಡಿ. ಅಚ್ಚು ಡನ್ ಅಂತಿದ್ದಾರೆ ನೋಡಿ. ಕ್ಯೂಟ್ ಎಂಗಲ್ ರಿಟರ್ನ್ ಮಾಡಿ ಅಂತಿದ್ದಾರೆ, ಅಚ್ಚು ಡನ್ ಅಂತೆ ನೋಡಿ. ವೈಶು ಗಿಫ್ಟ್ ಡನ್ ಅಂತೆ ನೋಡಿ, ಏಕಾಂಗಿ ಅವರು. ಅವ್ರದ್ದು ಕೋಸ್ಟಲ್ ಅವ್ರದ್ದು ಅದೇ ಐಡಿ. हाँ, किसका कौन सा चैनल? डीडी किचन श्रेष्ठ ऑलरेडी कनेक्टेड. क्यूट एंगल GNS गिफ्ट रिटर्न ಮಾಡಿ. GNS ಕ್ಯೂಟ್ ಎಂಗಲ್ ಗಿಫ್ಟ್ ರಿಟರ್ನ್ ಮಾಡಿ. ಏಜಸ್ ಅವರೇ GNS ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ರಿಟರ್ನ್ ಕೊಡಿ. 921 ಏಜಸ್ ಅವರೇ ರಿಟರ್ನ್ ಕೊಡಿ. ಬ್ಲಾಗ್ ವಿತ್ ಭವ್ಯ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ಅಚ್ಚು ಕೋಸ್ಟಲ್ ಗಿಫ್ಟ್ ಬಂದಿಲ್ಲ ನೋಡಿ, ಏಕಾಂಗಿ ಇದರಲ್ಲಿ ಕೊಟ್ಟಿದ್ದಾರೆ. ವೈಶು ಅವರೇ ಡಿಡಿ ಕಿಚನ್ ನೈಸ್ ಅಂತಿದ್ದಾರೆ, ಏಕಾಂಗಿ ಅವರು. GNS ಗಿಫ್ಟ್ ಡನ್. ಬ್ಲಾಗ್ ವಿತ್ NBR ಅವರು ಡನ್. ರೈತನ್ ಹೊಲ ಭವ್ಯ ಗಿಫ್ಟ್ ರಿಟರ್ನ್ ಮಾಡಿ. ಭವ್ಯ ರೈತನ್ ಹೊಲ ಅವರಿಗೆ ಕೊಡಿ. ಥ್ಯಾಂಕ್ ಯು. ನನ್ನ ಮೊಬೈಲ್ ಬ್ಲ್ಯಾಕ್ ಆಯಿತು, 1 ನಿಮಿಷ. ಅದು ಈ ಟೈಮ್ಗೆ ಎಲ್ಲ ಅದೇ ಆಗೋದು ನಂದು. ನೋಡಿ, ಒಬ್ರಿಗೊಬ್ರು ರಿಟರ್ನ್ ಕೊಡಿ ಪ್ಲೀಸ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕನ್ ಕೊಡಿ. ಶ್ರೇಷ್ಠ ಅವರು ಗುಡ್ ನೈಟ್ ಆಲ್ ಅಂತಿದ್ದಾರೆ. ರೈತನ್ ಹೊಲ ಡಿಡಿ ಕಿಚನ್ ರಿಟರ್ನ್ ಮಾಡಿ. ಡಿಡಿ ಕಿಚನ್ ಪ್ಲೀಸ್ ರಿಟರ್ನ್ ಕೀಜಿಯೇ ರೈತನ್ ಹೊಲ. ಒಬ್ರಿಗೊಬ್ರಿಗೆ 10 ಸರಿ ಇದು ಮಾಡಬೇಕು, ನಾನು ಏನು ಮಾಡುದ. ಡಿಡಿ ಕಿಚನ್ ಪ್ಲೀಸ್ ರೈತನ್ ಹೊಲ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ಓಡೋಡಿ ಬಂದೆ ಅಮ್ಮ. ರೈತನ್ ಹೊಲ ರಿಟರ್ನ್ ಡನ್. ಡಿಡಿ ಕಿಚನ್ ಅನ್ಸಬ್ ಮಾಡಬೇಡಿ ಇನ್ನು ಯಾರು ಕೂಡ. ಡಿಡಿ ಕಿಚನ್ ಕ್ಯೂಟ್ ಎಂಗಲ್ ಪ್ಲೀಸ್ ರಿಟರ್ನ್. GNS ರಿಟರ್ನ್ ಮಾಡಿ, ಕಮೆಂಟ್ ಹಾಕಿ ಅಂತಿದ್ದಾರೆ ಪ್ರಾಚಿ ಅವರು. GNS ಅವರೇ ಪ್ರಾಚಿ ಅವರಿಗೆ ರಿಟರ್ನ್ ಕೊಡಿ, ಕಮೆಂಟ್ ಹಾಕಿ. ಕ್ಯೂಟ್ ಎಂಗಲ್ ರಿಟರ್ನ್ ಡನ್. ಡಿಡಿ ಕಿಚನ್ ವೈಶು ಅಕ್ಕ ನನಗೆ 6 ಗಿಫ್ಟ್ ಬೇಕು 500ಗೆ. ಲಕ್ಷ್ಮಿ ಅವರಿದ್ದಾರೆ ನೋಡಿ. ಐಸಿ ಸಾಯಿ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. GNS ಏಕಾಂಗಿ 28 ಗಿಫ್ಟ್ ಡನ್ ಪ್ಲೀಸ್ ಯಾಕಂತಿದ್ದಾರೆ. ಬ್ಲಾಗ್ ವಿತ್ ಭವ್ಯ ರೈತನ್ ಹೊಲ ಡನ್ ಅಂತಿದ್ದಾರೆ. ಬೇಕಾ ವೈಶು? ರೈತನ್ ಹೊಲ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಡಿಡಿ ಕಿಚನ್ ನೈಸ್ ಅಂತಿದ್ದಾರೆ. GNS ರಿಟರ್ನ್ ಗಿಫ್ಟ್ ಮಾಡಿ ಅಂತಿದ್ದಾರೆ. GNS ಅವರೇ ಪ್ಲೀಸ್ ಪ್ರಾಚಿ ಅವರಿಗೆ ರಿಟರ್ನ್ ಕೊಡಿ. ಕನೆಕ್ಟೆಡ್ ಅಕ್ಕ ಅಂತಿದ್ದಾರೆ. ಲೈಕ್ ಡಾನ್ಸಿಸ್ ಅಂತಿದ್ದಾರೆ. ಡಿಡಿ ಕಿಚನ್ ನೈಸ್ ಅಂತ ವೈಶು ಅವು ಅಕ್ಕ ಅಂತಿದ್ದಾರೆ. ಈಗ ಬರ್ತಾರೆ ನೋಡಿ. ಇಲ್ಲಿ ಯಾರಿಗಾದರೂ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ವೈಸು ಸೂಪರ್ ಸಪೋರ್ಟ್. ಡಿಡಿ ಕಿಚನ್ ನೈಸ್. ಎಪಿಡೇ ಅವರು ಬಂದರು ನೋಡಿ. ಎಪಿಡೇ ಅವರಿಗೆ ಕನೆಕ್ಟ್ ಆಗಿಲ್ವಾಗಿ. ಎಪಿಡೇ ಅವರು ಸೂಪರ್ ಸಪೋರ್ಟ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ಇವತ್ತು ನಿನ್ನೆ ಲೈಕ್ ಕೇಳಲಿಕ್ಕೆ ಮನಸ್ಸು ಬರ್ತಿರ್ಲಿಲ್ಲ, ಈಗ ಲೈಕ್ ಕೇಳಬೇಕಂತ ಆಸೆ ಆಗ್ತುಂಟು. ವೆಲ್ಕಮ್ ಎಪಿಡೇ ಅವರೇ. ಎಪಿಡೇ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಪ್ಲೀಸ್. ರೈತನು ಅಲ್ಲ ಅವರೇ ಗಿಫ್ಟ್ ಬಂದು ಕೂಡಲೇ ಕೊಟ್ರಿ ನೀವು. ವಿಡಿಯೋ ಏನಾದರೂ ನೋಡಿದ್ರಾ? ರೈತನು ಅಲ್ಲ ಅವರೇ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಲೈಕ್ ಕೊಟ್ಟು ಬನ್ನಿ. ಇಲ್ಲ ಅಂದರೆ ನಿಮಗೂ ಲೆಸ್ ಆಗುತ್ತೆ. ಮತ್ತೆ ನಾಳೆ ಬಂದು ನಂದು ಗಿಫ್ಟ್ ಲೆಸ್ ಆಗಿದೆ ಅನ್ಬಾರ್ದು. ನನ್ನ ಅದರಲ್ಲಿ
ನಾನು ಅನ್ನೋದು ಇಷ್ಟೇ, ವಿಡಿಯೋ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಬನ್ನಿ. ಬಂದು ಕೂಡಲೇ ಗಿಫ್ಟ್ ಕೊಟ್ರಲ್ವ ಅದಕ್ಕೆ ಅಂದೆ ನಾನು. ಅದಕ್ಕೆ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಬನ್ನಿ. ಇಲ್ಲ ಅಂದರೆ ನಾಳೆ ನಿಮ್ಮ ಲೈವಲ್ಲಿ ನನ್ನ ಗಿಫ್ಟ್ ಲೆಸ್ ಆಗಿದೆ ಅಂತ ಅನ್ನಬಾರ್ದು ನನಗೆ ಯಾರು ಕೂಡ. ಗಿಫ್ಟ್ ನಿಮಗೆ ಉಳಿಬೇಕಾದ್ರೆ ನೀವು ಗಿಫ್ಟಿಗೆ ಹೋಗಿ ಕಮೆಂಟ್ ಹಾಕಿ ಲೈಕ್ ಕೊಟ್ಟು ವಿಡಿಯೋ ನೋಡಿ, ಸ್ವಲ್ಪ ಆದರೂ ವಿಡಿಯೋ ನೋಡಿ ಕೊಡಿ. ಇಲ್ಲ ಅಂದರೆ ನಾಳೆ ಲೆಸ್ ಆದರೆ ನನ್ನ ಹತ್ರ ಬಂದು ಹೇಳಲಿಕ್ಕೆ ಇಲ್ಲ. ಅಷ್ಟೇ, ನಾನು ಫಸ್ಟೇ ಇದು ಮಾಡಿದ್ದೀನಿ. ಎಪಿಡೇ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ ರೈತನೋಲ. ಕ್ಯೂಟ್ ಎಂಗಲ್ ಜಸ್ಟ್ ಗಿಫ್ಟ್ ರಿಟರ್ನ್ ಮಾಡಿ. ಜನರಲ್ ನಾಲೆಜ್ ಅವರಿದ್ದಾರೆ ನೇಪಾಲ್. ಹಾಯ್, ವೆಲ್ಕಮ್ ವೆಲ್ಕಮ್. ಏಜಸ್ ಬ್ಲಾಗ್ ಪ್ಲೀಸ್ ರಿಟರ್ನ್. ಏಜಸ್ ಅವರೇ ಪ್ಲೀಸ್ ರಿಟರ್ನ್ ಮಾಡಿ GNS ಅವರಿಗೆ. ಸುಪ್ರೀತಾ ಅವರು ಐಸಿ ಸಾಯ್ ವೆಲ್ಕಮ್ ಸುಪ್ರಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡು ಚುಪ್ಪಿ. ಲಕ್ಷ್ಮಿ DD ಕಿಚನ್ ಗಿಫ್ಟು ರಿಟರ್ನ್ ಮಾಡ್ತೀನಿ ಚುಪ್ಪಿ. ಲೈಕ್ ಡನ್, ಥ್ಯಾಂಕ್ ಯು ಚುಪ್ಪಿ. ಜೋಕಲ್ಪುರ ಎಂಚೋಲ್ಲೇರು ಚುಪ್ಪಿ. ಏಜಸ್ ಅವರು ಸೂಪರ್ ಸಪೋರ್ಟ್. ಏಜಸ್ ಅವರ GNS ಅವರಿಗೆ ರಿಟರ್ನ್ ಕೊಡಿ. ಬ್ಲಾಗ್ ವಿತ್ ಭವ್ಯ ಕ್ಯೂಟ್ ಎಂಗಲ್ ರಿಟರ್ನ್ ಡನ್. DD ಕಿಚನ್ ಬ್ಲಾಗ್ ವಿತ್ ಭವ್ಯ ರಿಟರ್ನ್ ಪ್ಲೀಸ್. ಅನು ಸಿಂಗ್ ಪ್ಲೀಸ್ ಸಪೋರ್ಟ್ ಮೀ. ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್. ಸುಪ್ರೀತಾ ಪ್ಲೀಸ್ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ. ಇವರು ಸುಜಾತಾ ಅವರು ಬಂದರು, ಪ್ಲೀಸ್ ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ಲೈಕ್ ಕೊಟ್ಟು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸುಜಾತಾ ಅವರೇ. ಸುಜಾತಾ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಬ್ಲೂ ಕೊಡ್ತೀನಿ ಅವರಿಗೆ. ಬ್ಲೂ ಕೊಟ್ಟೆ. GNS ಕ್ಯೂಟ್ ಎಂಗಲ್ 3254 ಗಿಫ್ಟ್ ಆಲ್ರೆಡಿ ಡನ್. ಚೆಕ್ ಮೈ ಕಮೆಂಟ್. GNS ಆಲ್ರೆಡಿ ಕನೆಕ್ಟೆಡ್ ಆಗಿದ್ದೀನಿ ನೋಡಿ. ನೋಡಿ GNS ಅವರೇ ಆಲ್ರೆಡಿ ಕನೆಕ್ಟ್ ಆಗಿದ್ದಾರಂತೆ ನೋಡಿ ಅವರು. ಏಜಸ್ ಅವರು ಭವ್ಯ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. DD ಕಿಚನ್ ಬ್ಲಾಗ್ ವಿತ್ ಭವ್ಯ ಪ್ಲೀಸ್ ರಿಟರ್ನ್ ಮಾಡಿ. DD ಕಿಚನ್ ರೈತ ಯಾರಿಗೂ ಆದರೂ ಕಮೆಂಟ್ ಮಾಡಿ ಗಿಫ್ಟ್ ಮಾಡಿ ಬರ್ತೀನಿ ಸಿಸ್. ಓಕೆ, ಅದೇ ಕಮೆಂಟ್ ಮಾಡಿ ಗಿಫ್ಟ್ ಮಾಡಿ ವಿಡಿಯೋ ನೋಡಿ ಬನ್ನಿ. ನಿಮ್ಗಂತಲ್ಲ, ಎಲ್ರಿಗೂ ಅಂದಿದ್ದು. ನಾಳೆ ಮತ್ತೆ ನಂದು ಗಿಫ್ಟ್ ಲೆಸ್ ಆಯಿತು, ಅದು ಲೆಸ್ ಆಯಿತು, ನಿಮ್ಮ ಐಡಿಗೆ ಬಂದು ಎಲ್ಲ ಲೆಸ್ ಆಯಿತು ಅನ್ನಿಕ್ಕಿಲ್ಲ. ನಂದು ತಪ್ಪೇನಿಲ್ಲ. ಲೈವಲ್ಲಿ ಕೆಲವರು ಅಂತಾರೆ ನಿಮ್ಮ ಎಲ್ಲ ಲೆಸ್ ಆಗಿದೆ ಅಂತ. ಅದಕ್ಕೆ ನಾನು ಅನ್ನೋದು, ನೀವು ನಿಮ್ಮ ಜಾಗ್ರತೆ ನೀವು ಮಾಡಿ ಲೈಕನ್ನು ಕೊಟ್ಟು ಕಮೆಂಟ್ ಮಾಡಿ ವಿಡಿಯೋ ನೋಡಿ ಬಂದು ಕೊಡಿ ಗಿಫ್ಟ್. ಆಗ ಲೆಸ್ ಆಗಲ್ಲ, ನಿಮಗೆ ಗಿಫ್ಟ್ ಕರೆಕ್ಟಾಗಿ ಬರುತ್ತೆ, ಉಳಿಯುತ್ತೆ ಗಿಫ್ಟು ಕೂಡ. ಸುಜಾತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸುಜಾತಾ ಅವರೇ. ಬ್ಲೂ ಕೊಟ್ಟಿದ್ದೀನಿ ನೋಡಿ. ಬ್ಲಾಗ್ ವಿತ್ ಅವ್ರು DD ಕಿಚನ್ ರಿಟರ್ನ್ ಡನ್. DD ಕಿಚನ್ ನೈಸ್ ನೈಸ್. ಇನ್ನು ಎಲ್ಲಿಂದ ಕೊಡಲಿ GNS ಅವರೇ ಅಂತಿದ್ದಾರೆ. ರೈತನ್ ಓಲಾ ಅವರು ಎಪಿಡೇ ರಿಟರ್ನ್ ಮಾಡಿ. ಎಪಿಡೇ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ರೈತನ್ ಓಲಾ ಅವರಿಗೆ. ರೈತನ್ ಓಲಾ ಬ್ಲಾಗ್ ಸೂಪರ್ ಸಪೋರ್ಟಲ್ಲಿದ್ದಾರೆ. TV9 ಓಡೋಡಿ ಬಂದೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. वॉच करके ज्वाइन करके करो प्लीज़. हाँ, सब लोग ऐसा करो. ಸುಜಾತಾ ಗಿಫ್ಟ್ ರಿಟರ್ನ್ ಮಾಡಿ. ಸುಜಾತಾ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ಕ್ಯೂಟ್ ಎಂಗಲ್ ಅವರು. ಕ್ಯೂಟ್ ಎಂಗಲ್ ಡನ್ ಅಂತಿದ್ದಾರೆ. ವೈಶು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕ್ಯೂಟ್ ಎಂಗಲ್ ಓಕೆ ಅಂತಿದ್ದಾರೆ. ಏಜಸ್ ಅವರು ಅಣ್ಣು ಅವರಿಗಿಂದ ಹೇಳ್ತೀನಿ ಪ್ಲೀಸ್ GNS ಅವರೇ. GNS ಅವರೇ ನಿಮಗೆ ಕೊಟ್ಟಿದ್ದಾರಂತೆ ನೋಡಿ. ಏಜಸ್ ಬ್ಲಾಗ್ಸ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ ರೈತನ್ ಓಲಾ ಅವರು. ರೈತನ್ ಓಲಾ ನಿಮಗೆ ಆವಾಗಲೇ ಏಜಸ್ ಅವರು ಕೊಟ್ಟಿದ್ದಾರೆ ನೋಡಿ, ಚೆಕ್ ಮಾಡಿ ಅಲ್ವಾ ಒಂದು ಸರಿ. ಆವಾಗಲೇ ಕೊಟ್ಟಿದ್ದಾರೆ, 4 ಮೆಸೇಜ್ ಹಾಕಿದ್ದಾರೆ. ಮೆಸೇಜ್ ಮೇಲೆ ಗಮನ ಕೊಡಬೇಕು ನೀವು ಕೂಡ. ಯಾರೆಲ್ಲ ಕೊಟ್ಟರು, ಯಾರಿಗೆಲ್ಲ ಕೊಟ್ಟಿದ್ದಾರೆ, ಯಾರೆಲ್ಲ ನಮಗೆ ಕೊಟ್ಟರು ಅಂತ ಮೆಸೇಜ್ ಮೇಲೆ ಸ್ವಲ್ಪ ಗಮನ ಕೊಡಬೇಕು. ಅವ್ರು ಕೊಟ್ಟಿದ್ದಾರಂತೆ ಆಗ ನೋಡಿ. ರೈತನ್ ರಿಟರ್ನ್ ಮಾಡಿ ಪ್ರಾಚಿ ಅವರಿಗೆ. ರೈತನ್ ಓಲಾ ನೋಡಿ ಪ್ರಾಚಿ ಅವರಿಗೆ ರಿಟರ್ನ್ ಕೊಡಿ. ರೈತನ್ ಓಲಾ ಎಪಿಡೇ ರಿಟರ್ನ್ ಮಾಡಿ. ಎಪಿಡೇ ಇದ್ದೀರಾ, ಕೊಡಿ ರಿಟರ್ನ್ ರೈತನ್ ಓಲಾ ಅವರಿಗೆ. ಅಚ್ಚು ಪ್ರಪಂಚ ಸುಜಾತಾ ಅವರೇ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ, ರಿಟರ್ನ್ ಮಾಡಿ. ರೈತನ್ ಓಲಾ ಅವರೇ ನಿಮಗೆ ರಿಟರ್ನ್ ಮಾಡಿದ್ದೀನಿ, ಕಮೆಂಟ್ ಚೆಕ್ ಮಾಡಿ. ರೈತನ್ ಓಲಾ ಅವರೇ ನಿಮಗೆ ಕೊಟ್ಟಿದ್ದಾರಂತೆ ಆಯಿತಾ ನೋಡಿ. ರೈತನ್ ಓಲಾ ಬ್ಲಾಗ್ಸ್ 151 ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್.
GNS ಅವರು. ಸುಜಾತಾ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಪ್ಲೀಸ್ GNS ಅವರಿಗೆ. ಸುಜಾತಾ ಅವರೇ GNS ಅವರಿಗೆ, ರೈತನ್ ಅವರ GNS ಅವರಿಗೆ ಗಿಫ್ಟ್ ರಿಟರ್ನ್ ಮಾಡಿ. ಸುಜಾತಾ ಕಮೆಂಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ರೈತನೂ ಅಲ್ಲ ನಿಮಗೆ ನೋಡಿ ಯಾವಾಗದಿಂದ ನಾನು ಇದು ಮಾಡ್ತಿದ್ದೀನಿ. ಪ್ರಾಚಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಕೊಡಿ ಅವರಿಗೆ. ನೀವು ಕೊಟ್ಟದ್ದು ಮಾತ್ರ ಕೌಂಟ್ ಮಾಡೋದಲ್ಲ, ನಿಮಗೆ ಯಾರು ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡಬೇಕು. ಪ್ರಾಚಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಮೋಡಿ ಕ್ಯೂಟ್ ಎಂಗಲ್ ಅವರು ಕೊಟ್ಟಿದ್ದಾರೆ ನೋಡಿ, ಅವರಿಗೂ ಕೂಡ ರಿಟರ್ನ್ ಕೊಡಿ. ನೀವು ಕೊಟ್ಟದ್ದು ಮಾತ್ರ ಕೌಂಟ್ ಮಾಡೋದಲ್ಲ, ನಿಮಗೆ ಯಾರಿಂದ ಬಂದಿದೆ ಅಂತ ಅದನ್ನು ಕೂಡ ಚೆಕ್ ಮಾಡಬೇಕು, ರಿಟರ್ನ್ ಕೊಡಬೇಕು. ಸುಜಾತಾ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ DD ಕಿಚನ್ ಅವರು. ಸುಜಾತಾ ಅವರೇ DD ಕಿಚನ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಸ್ಪೆಷಲ್ ಅಕ್ಕಿ ರೂಢಿ ಬ್ಲಾಗ್ ಇದೆಲ್ಲ ಅದಕ್ಕೆ ಕೊಟ್ಟಿದ್ದೀನಿ ನೋಡಿ. ರೈತಾನ್ ಸ್ಪೆಷಲ್ ಅಕ್ಕಿಗೆ ಕೊಟ್ಟಿದ್ದಾರಂತೆ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ವೈಶು, ಥ್ಯಾಂಕ್ ಯು. ರೈತನೋಲ ಗಿಫ್ಟ್ ರಿಟರ್ನ್ ಮಾಡಿ. ರೈತನೋಲ್ ಅವರೇ ಗಿಫ್ಟ್ ರಿಟರ್ನ್ ಮಾಡಿ. ಕ್ಯೂಟ್ ಎಂಗಲ್ ಅವರಿಗೆ, ಪ್ರಾಚಿ ಅವರಿಗೆ ಸೂಪರ್ ಸಪೋರ್ಟ್. ತತ್ವಜ್ಞಾನ ಅಮೃತ ಅವರು ಬಂದರು. ಆಯ್ ಸಿಸ್, ಆಯ್ ವೆಲ್ಕಮ್ ವೆಲ್ಕಮ್. ಊಟ ಆಯ್ತಾ ಸಿಸ್? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ಉಡುಪಿ ನಾಯ್ಕ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು. ವೈಶ್ವರ್ ಸೂಪರ್ ಸಪೋರ್ಟ್. ಚೆಕ್ ಮಾಡೋಲ್ಲ ಏನೂ ಇಲ್ಲ, ಪದೇ ಪದೇ ಕೇಳ್ತಾರೆ. ವಯಸ್ಸು ಸೂಪರ್ ತತ್ವಜ್ಞಾನ ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸುಜಾತಾ ರಿಟರ್ನ್ ಪ್ಲೀಸ್. ಹಾಯ್ ಹಾಯ್ ಅಂತಿದ್ದಾರೆ. ಚಿರಾಗ್ ಚೈತ್ರ ಅವರು ಬಂದರು. ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಎಂಗಲ್ ಅವರೇ ನಿಜವಾಗ್ಲೂ ರಿಟರ್ನ್ ಮಾಡಿದ್ರಾ? ಅದರಲ್ಲೂ ಅಚ್ಚು ಅವರಿಗೆ ಸ್ವಲ್ಪ ಡೌಟ್ ಉಂಟು ಅಲ್ವಾ ಅಚ್ಚು? ಬ್ಲಾಗ್ ವಿತ್ ಭವ್ಯ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್. ಸ್ವಾತಿ ಬ್ಲಾಗರ್ ಬ್ಲಾಗ್ ವಿತ್ ಭವ್ಯ ಪ್ಲೀಸ್ ರಿಟರ್ನ್ ಮಾಡಿ. ನೋಡಿ ಯಾರ್ದು ಗಿಫ್ಟ್ ಕೂಡ ಯಾರು ಕೂಡ ಇಟ್ಕೋಬೇಡಿ, ಎಲ್ರಿಗೂ ಅವರವರ ಗಿಫ್ಟ್ ಕೊಡಿ. ಅವರವರಿಗೆ ಕಮೆಂಟ್ ಹಾಕಿ ಕೊಡಿ. ನಾಳೆ ಬಂದು ಮತ್ತೆ ಲೆಸ್ ಆಗಿತ್ತೆ ಅಂತ ಅನ್ಬಾರ್ದು ನನ್ನ ಹತ್ರ. ನಾನು ಫಸ್ಟೇ ಅಂದಿದ್ದೀನಿ, ಎಲ್ರಿಗೂ ಕಮೆಂಟ್ ಹಾಕಿ ಕೊಡಿ. ತತ್ವಜ್ಞಾನ ಅಮೃತ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಕನೆಕ್ಟ್ 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 ಆಲ್ ಫ್ರೆಂಡ್ಸ್ ಅಂದಿದ್ದಾರೆ ತತ್ವಜ್ಞಾನ ಅಮೃತ ಅವರು. ತತ್ವಜ್ಞಾನ ಅಮೃತ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಒಂದು 2 ನಿಮಿಷದಾದರೂ ನೋಡಿ ವಿಡಿಯೋ, ಇಲ್ಲಾಂದರೆ ಅವರಿಗೂ ಲೆಸ್ ಆಗುತ್ತೆ, ನಿಮಗೆ ಲೆಸ್ ಆಗುತ್ತೆ. ನೀವು ಕಷ್ಟಪಟ್ಟಿದ್ದು ವೇಸ್ಟ್, ಅವ್ರು ಕಷ್ಟಪಟ್ಟಿದ್ದು ವೇಸ್ಟು. ಇಷ್ಟೆಲ್ಲ ಆಗ್ತಾ ಉಂಟು, ಇವಾಗಲೂ ಆಗಿದ್ರು ಗೊತ್ತಾಗಬೇಕು ಎಲ್ರಿಗೂ. ಇದು ಅವರು ಹೊಸಬ್ರು. ಬರ್ಪಾತ್ ಅವರು ಬಂದರು. ಬರ್ಪಾತ್ ಪ್ರಪಾತ್ ಅಲ್ಲ, ಬರ್ಪಾತ್ ಬ್ರಾಪಾತ್ ಬ್ರಾಪಾತ್ ಬ್ರಪತ್ ಬರಪತ್ 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 ಎಂತ ಹೆಸರು ನಿಮ್ಮದು? ಎಂತೆಂತು ಚಿರಾಗ್ ಚೈತ್ರ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ಸ್ವಾತಿ ಚಿರಾಗ್ ಚೈತ್ರ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ಕ್ಯೂಟ್ ಎಂಗಲ್ ವೆಲ್ಕಮ್, ನಿಮಗೆ ವೆಲ್ಕಮ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಬರ್ಪತ್ ಬರ್ಪತ್. JNS ಅವ್ರು ಚಿರಾಗ್ ಚೈತ್ರ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ಚಿರಾಗ್ ಚೈತ್ರ ಅವರೇ ನಿಮಗೆ ಗಿಫ್ಟಿನ ಸುರಿಮಲೆ ಆಗ್ತಾ ಉಂಟು, ಪ್ಲೀಸ್ ರಿಟರ್ನ್ ಕೊಡಿ. ಕನೆಕ್ಟ್ ಕೀಜಿಯೇ ರಿಟರ್ನ್ ಮಾಡಿ ರಿಟರ್ನ್ ಗಿಫ್ಟ್ ಕೊಡ್ತೀನಿ. ತತ್ವಜ್ಞಾನ ಅಮೃತ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ನೈಸ್ 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 ನೈಸ್. ಚಿರಾಗ್ ಚೈತ್ರ ರಿಟರ್ನ್ ಗಿಫ್ಟ್ ಪ್ಲೀಸ್. ಚಿರಾಗ್ ಚೈತ್ರ ನೀವು ಬೇಗ ಬೇಗ ಹೋಗಿ ವಿಡಿಯೋ ನೋಡಿ ಎಲ್ರಿಗೂ ರಿಟರ್ನ್ ಕೊಡಿ. ಚಿರಾಗ್ ಚೈತ್ರ ಇದ್ದೀರಾ? ನಿಮಗೆ ತುಂಬ ಗಿಫ್ಟ್ ಬಂದಿದೆ ನೋಡಿ. ವೈಶು ಕ್ಯೂಟ್ ಎಂಗಲ್ GNS ಎಲ್ಲರೂ ಕೊಟ್ಟಿದ್ದಾರೆ, ಪ್ಲೀಸ್ ಕೊಡಿ. ಸುಜಾತಾ ಇದ್ದೀರಾ? ಸುಜಾತಾ ಎಲ್ಲಿ ಹೋದ್ರಿ? ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಕೊಡಿ ಅವರಿಗೆ. ವಾಯ್ಸ್ ಆಫ್ ಮಲೆನಾಡು ಅವರು ಬಂದರು. ಹಾಯ್ ವೆಲ್ಕಮ್ ವೆಲ್ಕಮ್ ವಾಯ್ಸ್ ಆಫ್ ಮಲೆನಾಡು ಅವರೇ. ಚಿರಾಗ್ ಚೈತ್ರ ಸಿಸ್ ರಿಟರ್ನ್ ಗಿಫ್ಟ್ ಪ್ಲೀಸ್. ಸುಜಾತಾ ಅವರಿದ್ದಾರೆ. DD ಕಿಚನ್ ಗಿಫ್ಟ್ ಡನ್. ಚಿರಾಗ್ ಚೈತ್ರ ಸಿಸ್ ರಿಟರ್ನ್ ಗಿಫ್ಟ್ ಪ್ಲೀಸ್.
ಅಚ್ಚು ಪ್ರಪಂಚ 676 ಗಿಫ್ಟ್ ರಿಟರ್ನ್, ಪ್ಲೀಸ್ ರಿಟರ್ನ್. ಅಚ್ಚು ಪ್ರಪಂಚ ಪ್ಲೀಸ್ GNS ಅವರಿಗೆ ರಿಟರ್ನ್ ಕೊಡಿ, ನಿಮಗೆ ಕೊಟ್ರಂತೆ ನೋಡಿ. ಚಿರಾಗ್ ಚೈತ್ರ ಸಿಸ್ ರಿಟರ್ನ್ ಗಿಫ್ಟ್ ಪ್ಲೀಸ್. ಓಕೆ ಅಂದಿದ್ದಾರೆ, ಓಕೆ ಕೊಡ್ತಾರೆ ಈಗ ನೋಡಿ, ಈಗ ಬರುತ್ತೆ ನೋಡಿ ಚಿರಾಗ್ ಚೈತ್ರ ಅವ್ರದ್ದು. ತತ್ವಜ್ಞಾನ ಅಮೃತ ಗಿಫ್ಟ್ ರಿಟರ್ನ್ ಮಾಡಿ. ತತ್ವಜ್ಞಾನ ಅಮೃತ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ, ಕ್ಯೂಟ್ ಹೆಂಗಲ್ಲ ಅವರು. ವಾಯ್ಸ್ ಅಪ್ ಅವರು, ಮಲೆನಾಡ್ ಅವರು, ಥ್ಯಾಂಕ್ ಯು ಸೋ ಮಚ್. ವೈಶು ಡನ್ ಅಂತಿದ್ದಾರೆ ಚಿರಾಗ್ ಚೈತ್ರ. MK ಮನೆ ಕನೆಕ್ಟ್ ಆಗಿ ಅಂತಿದ್ದಾರೆ. ಬ್ಲಾಗ್ ವಿತ್ ಭವ್ಯ ಸೂಪರ್ ಸಪೋರ್ಟಲ್ಲಿದ್ದಾರೆ. ಬಾರ್ಪಾತ್ ಅವರು, ಓಕೆ ಬಾರ್ಪಾತ್ ಅವರೇ, ಬರ್ಪಾತ್ ನಿಮಗೆ ಬ್ಲೂ ಕೊಡ್ತೀನಿ. आपको ब्लू देती हूँ, आपको हिंदी कन्नड़ा कौन सा लैंग्वेज बोलिए, आप भी कनेक्ट हो जाओ सबको. ಬ್ಲೂ ದಿಯಾ आपको. ತತ್ವಜ್ಞಾನ ಅಮೃತ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ, ಕ್ಯೂಟ್ ಹೆಂಗಲ್ಲ ಅವ್ರು, ರಿಟರ್ನ್ ಕೊಡಿ ಅವರಿಗೆ. ಥ್ಯಾಂಕ್ ಯು ಭವ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. ಬಿಂದು ಕೆ ರಾಜ್ ಅವರು ಬಂದರು. ಭಾಗ್ಯ ಪ್ಲೀಸ್ ರಿಟರ್ನ್ ಮಾಡಿ. ಬಿಂದು ಕೆ ಅವರೇ ಪ್ಲೀಸ್ ಲೈಕ್ ಕೊಡಿ. ಬಿಂದು ರಿಟರ್ನ್ ಡನ್ ಅಂತಿದ್ದಾರೆ, ಪ್ಲೀಸ್ ಲೈಕನ್ ಕೊಡಿ. ಬ್ಲೋಡನ್ ದೀದಿ ಬಂದರು. ಹಾಯ್ ದೀದಿ, ವೆಲ್ಕಮ್. ಗಿವ್ ಮೀ ಲೈಕ್ ಪ್ಲೀಸ್. ಅಚ್ಚು ಚಿರಾಗ್ ಚೈತ್ರ ಗಿಫ್ಟ್ ಡನ್. ಚಿರಾಗ್ ಚೈತ್ರ ಅವರೇ ನೀವು ಫಾಸ್ಟ್ ಆಗಿ ಕೊಡಿ. ಬಿಂದು ಸಿಸ್ ಡನ್ ಅಂತಿದ್ದಾರೆ. ಬ್ಲಾಗ್ ವಿತ್ ಭವ್ಯ. ಸುಜಾತ ಅವರು ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ब्लॉग विद भव्य वेलकम अंतिद्दारे. ब्लूडन और कैसा हो सिस, मैं अच्छी हूँ, आप कैसे हो? खाना हो गया आपका दीदी? मेरा हो गया दीदी, आपका हो गया? GNS वर्ल्ड अच्चू प्रपंच प्लीज रिटर्न. अच्चू इद्दीरा, प्लीज रिटर्न कोडी आयता. हार्ट ಕೊಟ್ಟಿದ್ದಾರೆ, ಥ್ಯಾಂಕ್ ಯು. ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್ ಬ್ಲೂಡನ್ ದೀದಿ. ವೈಶು ಅವರು ಚಿರಾಗ್ ಚೈತ್ರ ನೀವು ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ನೋಡಿ. ವೈಶು ಅವರೇ ನಿಮಗೆ ಒಮ್ಮೆಲೆ ಕೊಟ್ರ ಅಂತ ಚಿರಾಗ್ ಚೈತ್ರ ಅವರು, ಒಮ್ಮೆ ಚೆಕ್ ಮಾಡಿ, ಬಂದಿಲ್ಲ ಅಂದರೆ ಹೇಳಿ. ಸೂಪರ್ ಸಪೋರ್ಟ್. ವೈಶು ಏಕೆ ಅಷ್ಟೊಂದು ಕೇಳಿದರೆ ನಿಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇವೆ. ಯಾಕೆ ಅಷ್ಟೊಂದು ಕೇಳಿದರೆ ನಿಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿವೆ ನೋಡಿ ನಿಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದಾರಂತೆ ನೋಡಿ. ಚಿರಾಗ್ ಚೈತ್ರ ಸಿಸ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಕೊಟ್ಟಿದ್ದಾರಂತೆ ನೋಡಿ. ವೈಶು ಅವರೇ ನೋಡಿ ಚೆಕ್ ಮಾಡಿ. ಚಿರಾಗ್ ಚೈತ್ರ GNS ಅವರಿಗೆ ಕೊಡಿ. ರಿಟರ್ನ್ ಡನ್ GNS ಅವರೇ ಅಂತಿದ್ದಾರೆ. ब्लूडन थैंक यू. ब्लूडन दीदी थैंक यू सो मच दीदी. दीदी को कोई कनेक्ट नहीं हो जो तो कनेक्ट दे दो दीदी, तुरंत देगी कनेक्ट वापस. कनेक्ट ಆಲ್ ಫ್ರೆಂಡ್ಸ್ ಅಂತಿದ್ದಾರೆ. ತತ್ವಜ್ಞಾನಾಮೃತ ನಿಮಗೆ ಯಾರು ಕೊಟ್ರ ನೀವು ಅವರಿಗೆ. ಚಿರಾಗ್ ಚೈತ್ರ ರಿಟರ್ನ್ ಮಾಡಿ. ಎಲ್ಲಿ ಹೋದ್ರು ಚಿರಾಗ್ ಚೈತ್ರ ದೇಹ ಇದೆ ಈಗ. ಚಿರಾಗ್ ಚೈತ್ರ ರಿಟರ್ನ್ ಮಾಡಿ. ಅಚ್ಚು ಸುಜಾತಾ ಅವರೇ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಸ್ವಾತಿ ಬ್ಲಾಗರ್ ಸುಜಾತಾ ಅವರೇ ಗಿಫ್ಟ್ ಡನ್ ನೋಡಿ. ಥ್ಯಾಂಕ್ ಯು ಸಪೋರ್ಟ್ ಅಲ್ಲಿದ್ದಾಗೆ. ವೈಶು ಬಂತ ಗಿಫ್ಟ್ ಚಿರಾಗ್ ಚೈತ್ರ ಅವ್ರದ್ದು. ವೈಶು ಸೂಪರ್ ಸಪೋರ್ಟ್ GNS. ಅಚ್ಚು ಪ್ರಪಂಚ ಒನ್ಲಿ ಕಮೆಂಟ್ ರಿಸೀವ್ಡ್, ಗಿಫ್ಟ್ ನಾಟ್ ರಿಸೀವ್ಡ್. 1-2 ನಿಮಿಷ ಆದಮೇಲೆ ಬರುತ್ತೆ GNS ಅವರೇ ನೋಡಿ ಸ್ವಲ್ಪ, ಮತ್ತೆ ಬಂದಿಲ್ಲ ಅಂದರೆ ಹೇಳಿ. ಬ್ಲೂಡನ್ ಅವರು ಸೂಪರ್ ಸಪೋರ್ಟ್ ನೈಸ್ ಅಂತಿದ್ದಾರೆ. ವೈಶು ಅವರು ಬಂತು ಅಕ್ಕ, ಬಂತ ಕೊಟ್ಟಿದ್ದಾರೆ ಅಂದರು ಅವರು. ಸೂಪರ್ ಸಪೋರ್ಟ್ ಅಲ್ಲದೆ DD ನೈಸ್ ಅಂತಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಬ್ಲೂಡನ್ ಇದ್ದಾರೆ ವೈಶು ಅವರೇ, ಅವರು ಖಂಡಿತ ರಿಟರ್ನ್ ಕೊಡ್ತಾರೆ ಕನೆಕ್ಟ್ ಆಗಿ. ನಿಮಗೆ 500ಗೆ ಬೇಕಲ್ವಾ ಅದಕ್ಕೆ ಅಂದಿದ್ದು. ಅವರು ಹಿಂದಿ ಅವರು, ಕನೆಕ್ಟ್ ಆಗಿ ಅವ್ರು ಕೊಡ್ತಾರೆ. ಲಕ್ಷ್ಮಿ ಅವರು ಬಂದರು. MK ಮನೆ ರಿಟರ್ನ್ ಮಾಡಿ. MK ಮನೆಯವರೇ ನೋಡಿ ಲಕ್ಷ್ಮಿ ಅವರಿಗೆ ರಿಟರ್ನ್ ಮಾಡಿ.
ಬ್ಲೂ ಡಾನ್ ದೀದಿ ಥ್ಯಾಂಕ್ ಯು. ಅಚ್ಚು ಓಕೆ. ಪಿನ್ ಮಿಸಿಸ್ ಓಕೆ ಬ್ಲೂ ಡಾನ್ ದೀದಿ. ನೋಡಿ ಪಿನ್ ಐಡ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಅವರು ಹೊಸಬ್ರು, ಅವರಿಗೆ ಕನೆಕ್ಟ್ ಆಗಿ. ಅವರ ಲೈವ್ 9 ಇದೆ. ತುಂಬ ಸಪೋರ್ಟ್ ಸಿಗುತ್ತೆ ಅಲ್ಲಿ ಹೋದರೆ, ನಿಮಗೆ ಖಂಡಿತವಾಗಿ ಸಿಗುತ್ತೆ ಅಲ್ಲಿ ಹೋದರೆ. ಅದು ಎಲ್ಲರೂ ಗಿಫ್ಟ್ ಕೊಡ್ತಾರೆ, ಗಿಫ್ಟ್ ಚೆನ್ನಾಗಿ ಕೊಡ್ತಾರೆ ಅವರ ಲೈವಲ್ಲಿ. ಹೌದಾ ಓಕೆ ಸಿಸ್ ಅಂತಿದ್ದಾರೆ. ಮಾರ್ನಿಂಗ್ ನನ್ನ ಲೈವ್ ಇದೆ ಬನ್ನಿ, 4 ಗಿಫ್ಟ್ ಸಿಗುತ್ತೆ. ಹೌದಾ ಚಿರಾಗ್ ಚೈತ್ರ ಅವರೇ, ಎಷ್ಟು ಗಂಟೆಗೆ ಬರಬೇಕು? ನಾನು ಬರ್ತೀನಿ, ನನಗೆ 4 ಗಿಫ್ಟ್ ಕೊಡಿ. ಡಿಡಿ ಕಿಚನ್ ಬ್ಲೂ ಡನ್ ಬ್ಲಾಗ್ ವಿತ್ ಭವ್ಯ ತತ್ವಜ್ಞಾನ ಅಮೃತ ಪ್ಲೀಸ್ ರಿಟರ್ನ್. ಎಲ್ಲರೂ ರಿಟರ್ನ್ ಮಾಡಿ. ನೋಡಿ ಬಿಂದು ಕೆ ರಾಜು ಅವರಿಗೆ प्लीज़ रिटर्न कीजिए. डीडी किचन बिंदु के राज प्लीज़ रिटर्न कीजिए. ब्लूडन दीदी प्लीज़ रिटर्न कीजिए. बिंदु के राज प्लीज़ रिटर्न ಮಾಡಿ. ಭವ್ಯ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಬಿಂದು ಕೆ ಅವರಿಗೆ. ತತ್ವಜ್ಞಾನ ಅಮೃತ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಬಿಂದು ಕೆ ಅವರಿಗೆ. ब्लूडन दीदी प्लीज़ रिटर्न कीजिए. बिंदु के राज. डीडी किचन प्लीज़ रिटर्न कीजिए. बिंदु के राज. ಹೌದಾ ಓಕೆ ಓಕೆ ಸಿಸ್ ಅಂತಿದ್ದಾರೆ. ಬ್ಲೂಡಾನ್ ಗಿಫ್ಟ್ ರಿಟರ್ನ್ ಪ್ಲೀಸ್. ब्लूडन दीदी प्लीज़ रिटर्न कीजिए. स्वाति ब्लॉगर प्लीज़ रिटर्न कीजिए. स्वाति ब्लॉगर प्लीज़ रिटर्न कीजिए. सुपर सपोर्ट स्वाति जी. स्वाति जी रिटर्न डन प्लीज़ ಚೆಕ್ ಅಂತಿದ್ದಾರೆ ನೋಡಿ. ಬ್ಲೂಡನ್ ದೀದಿ ಲಕ್ಷ್ಮಿ ಬ್ಲೂಡನ್ ರಿಟರ್ನ್ ಮಾಡಿ. ब्लूडन दीदी प्लीज़ लक्ष्मी दीदी को रिटर्न कीजिए. लक्ष्मी दीदी को रिटर्न कीजिए प्लीज़. चिराग चैत्रा 7 AM ಮಾರ್ನಿಂಗಾ? ನಮಸ್ತೆ ಅಂತಿದ್ದಾರೆ. ಲಾಲಾ ಟಿವಿ ಅವರು ಬಂದರು. ಹಾಯ್ ನಮಸ್ತೆ ನಮಸ್ತೆ ವೆಲ್ಕಮ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ಅಚ್ಚು ಅವರು ಓಕೆ. ಚಿರಾಗ್ ಚೈತ್ರ ರಿಟರ್ನ್ ಮಾಡಿ ಅಂತಿದ್ದಾರೆ. ಚಿರಾಗ್ ಚೈತ್ರ ರಿಟರ್ನ್ ಮಾಡಿ. ಆಲ್ ಫ್ರೆಂಡ್ಸ್ ಅಂತಿದ್ದಾರೆ ನೋಡಿ. ಚಿರಾಗ್ ಚೈತ್ರ ಅಚ್ಚು ಅವರಿಗೆ ರಿಟರ್ನ್ ಮಾಡಿ. GNS ಪ್ಲೀಸ್ ರಿಟರ್ನ್ ಬಿಂದು ಕೆ ರಾಜ್. ಏಜಸ್ ಒಬ್ಬರು ಕೊಟ್ಟರು, ಅದರಲ್ಲಿ ಒಬ್ಬರು ರಿಟರ್ನ್ ತಗೊಂಡ್ರು ಈಗಷ್ಟೇ. ಯಾರದು ರಿಟರ್ನ್ ತಗೊಂಡಿದ್ದು? ಲಕ್ಷ್ಮೀಜಿ ರಿಟರ್ನ್ ಡನ್ ಪ್ಲೀಸ್ ಚೆಕ್ ಅಂತಿದ್ದಾರೆ. ಬ್ಲೂಡನ್ ದೀದಿ ವೈಶು ಸೂಪರ್ ಸಪೋರ್ಟ್. ಚಿರಾಗ್ ಅವರು 7 PM ಚಿರಾಗ್ ಚೈತ್ರ ಅವ್ರದ್ದು ಲೈವ್ ಇದೆ, ಎಲ್ಲರೂ ಜಾಯಿನ್ ಆಗಿ ಅವರಿಗೂ ಕೂಡ ಸಪೋರ್ಟ್ ಮಾಡಿ. ಮಾರ್ನಿಂಗ್ ಬ್ಲಾಗ್ ವಿತ್ ಭವ್ಯ. ಬಿಂದು ರಿಟರ್ನ್ ಡನ್. ವೈಶು ನನಗೆ ಏಜಸ್ ಅಕ್ಕ ಅವರು ಹೇಗೆ ಅಕ್ಕ ಏಜಸ್ ಅಕ್ಕ ಅವರು ಮಾಡೋದು? ಬ್ಲೂ ಡನ್. ಬಿಂದು ಕೆ ರಾಜ್ ಗಿಫ್ಟ್ ಡನ್ ಪ್ಲೀಸ್ ಚೆಕ್ ಕರೋ. ಬಿಂದು ಕೆ ರಾಜ್ ಗಿಫ್ಟ್ ಡನ್ ಪ್ಲೀಸ್ ಚೆಕ್ ಮಾಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಿಮ್ದು ID ಇದೆಯಾ? ಬ್ಲೂ ಕೊಡ್ತೀನಿ. ಲಾಲಾ ಟಿವಿ ಅವರೇ ಬ್ಲೂ ಕೊಡ್ತೀನಿ. ಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಲಾಲಾ ಟಿವಿ ಅವರೇ ಪ್ಲೀಸ್. ಬಿಂದು ಕೆ ರಾಜ್ ಕನೆಕ್ಟ್ ಚಾನಲ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. GNS ಬಿಂದು ಕೆ ರಾಜ್ ಚಾನಲ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. GNS ಸ್ವಾತಿ ಸಿಸ್ ಗಿಫ್ಟ್ ಡನ್ ಅಂತಿದ್ದಾರೆ. ಸುಜಾತಾ ಅವರು ಸೂಪರ್ ಅಂತಿದ್ದಾರೆ. ನಮ್ಮ ಲಾಲಾ ಟಿವಿ ಅವರು ನಾನು ಕನ್ನಡಿಗ ಮಲಗುವಾಗ ನಗು ನಗುತ್ತಾ ಮಲಗಿ, ನಿಮ್ಮ ನಗು ನೋಡಿ ಕಷ್ಟಗಳು ದೂರವಾಗಲಿ. ಗುಡ್ ನೈಟ್ ಅಂತಿದ್ದಾರೆ ನಮ್ಮ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ನಾನು ಕನ್ನಡಿಗ ಪ್ಲೀಸ್ ಲೈಕ್ ಕೊಡಿ. ನಾನು ಕನ್ನಡಿಗ ಪ್ಲೀಸ್ ಲೈಕನ್ನು ಕೊಡಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಬ್ಲೂಡನ್ ದೀದಿ ಥ್ಯಾಂಕ್ ಯು. ಲಾಲಾ ಟಿವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ಯಶು ಲಾಲಾ ಟಿವಿ ಅವರು ಎಲ್ಲ ಇದ್ದಾರೆ, ಅವರಿಗೆ ಕನೆಕ್ಟ್ ಆಗಿ ಕೊಡ್ತಾರೆ ನೋಡಿ. ಬ್ಲೂಡನ್ ದೀದಿ ಇದ್ದಾರೆ ನೋಡಿ. ಪ್ಲೀಸ್ ಗಿಫ್ಟ್ ಕೊಟ್ಟು ವಾಪಸ್ ತಗೋಬೇಡಿ.
ಪ್ಲೀಸ್ ಗಿಫ್ಟ್ ಕೊಟ್ಟು ವಾಪಸ್ ತಗೋಬೇಡಿ. ಇದು ಕೊಡೋದು ವಾಪಸ್ ತಗೊಳ್ಳೋದಾದರೆ ಗಿಫ್ಟ್ ಬೇಡವೇ ಬೇಡ, ಯಾರಿಗೆ ಬೇಡ ಅವ್ರು ಸುಮ್ಮನೆ ಕೂತ್ಕೊಂಡು ಸಪೋರ್ಟ್ ಮಾಡಿ. ಗಿಫ್ಟು ಕೊಟ್ಟು ವಾಪಸ್ ತಗೊಳ್ಳೋದಾದರೆ ನೀವು ಗಿಫ್ಟ್ ಕೊಡೋದೇ ಬೇಡ. ಅವರಿಗೂ ಕೆಲಸ ಇಲ್ಲ, ನಿಮಗೂ ಕೆಲಸ ಇಲ್ಲ. ನನಗೆ ಬೊಬ್ಬೆ ಹಾಕೋದು ಕೆಲಸವೂ ಉಳಿತದೆ. ಇಷ್ಟು ಬೊಬ್ಬೆ ಹಾಕ್ತೀನಿ, ನೀವು ಗಿಫ್ಟ್ ವಾಪಸ್ ತಗೊಳ್ಳೋದು ಯಾಕೆ ಗೊತ್ತಾಗಲ್ವ ಅಷ್ಟು? ನಾನು ಕನ್ನಡಿಗ, ಬಾಯ್ ಬಾಯ್, ಗುಡ್ ನೈಟ್. ಪ್ಲೀಸ್ ಕನ್ನಡಿಗ ಗಿಫ್ಟ್ ಲೈಕ್ ಪ್ಲೀಸ್. ವಾಪಸ್ ತಗೊಳ್ಳೋದಾದರೆ ಗಿಫ್ಟ್ ಕೊಡಬೇಡಿ, ಸಪೋರ್ಟ್ ಮಾಡಿ. ಗಿಫ್ಟ್ ಬೇಡ ಅಂದರೆ ಪಾಪ ಅವ್ರದ್ದು ಮೆಸೇಜು ನಂದು ವಾಯ್ಸು ಹೋಗಿದೆ, ಆದರೂ ಬೊಬ್ಬೆ ಇಡ್ತಿದ್ದೀನಿ. ಅದಕ್ಕಾದರೂ ಒಂದು ಸ್ವಲ್ಪ ಇದು ಕೊಡಿ, ನನ್ನ ವಾಯ್ಸಿಗಾದರೂ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಡಿ. ಗಿಫ್ಟ್ ತಗೋಬೇಡಿ ವಾಪಸ್ಸು. ಲಾಲಾಜಿ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ಲಾಲಾ ಟಿ ವಿ ಅವರೇ ಪ್ಲೀಸ್ ರಿಟರ್ನ್ ಮಾಡಿ. ವೈಶು ಅವರಿಗೆ ರಿಟರ್ನ್ ಮಾಡಿ. ಲಾಲಾ ಟಿ ವಿ पिन आईडी कनेक्ट, पिन आईडी प्लीज रिटर्न कीजिए. NBR और NBR ಲಾಲಾ ಟಿ ವಿ ಪ್ಲೀಸ್ ರಿಟರ್ನ್ ಮಾಡಿ. ಲಕ್ಷ್ಮಿ ಅವರಿಗೆ ಲಾಲಾ ಟಿ ವಿ ಇದ್ದೀರಾ? ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಸುಜಾತ ಅವರು. ಇಷ್ಟು ಬೊಬ್ಬೆ ಹಾಕ್ತಿದ್ದೀನಾ? ಬ್ಲೂ ಡನ್ ದೀದಿ ಸಿಸ್ ಹೌ ಆರ್ ಯು ಸಿಸ್ ಅಂತಿದ್ದಾರೆ ನೋಡಿ. ಏಜಸ್ ಅವರು ಬ್ಲಾಗ್ ವಿತ್ ಭವ್ಯ ಎಸ್ ಸಿಸ್ ಅಂತಿದ್ದಾರೆ ನೋಡಿ. ವೈಶು ಲಾಲ್ ಟಿ ವಿ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಲಾಲಾ ಟಿ ವಿ ಪ್ಲೀಸ್ ರಿಟರ್ನ್ ಮಾಡಿ. ವೈಶು ಅವರಿಗೆ ರಿಟರ್ನ್ ಮಾಡಿ. ಲಕ್ಷ್ಮಿ ಅವರಿಗೆ ರಿಟರ್ನ್ ಮಾಡಿ. ಜಲ್ದಿ ಮಾಡಿ. ಜಲ್ದಿ ಅಂದರೆ ವಿಡಿಯೋ ನೋಡೋದು ಹಾಕಬೇಡಿ, ವಿಡಿಯೋ ನೋಡಿ ಹಾಕಿ. ಬ್ಲೂಡನ್ ದೀದಿ ಥ್ಯಾಂಕ್ ಯು ಸೋ ಮಚ್ ಆರ್ಟ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. JNS ಅವರ್ ಸೂಪರ್ ಸಪೋರ್ಟ್. ಬ್ಲಾಗ್ ವಿತ್ ಭವ್ಯ ಸೂಪರ್ ಸಪೋರ್ಟ್. ಏಜಸ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ. ಬ್ಲಾಗ್ ಗಿಫ್ಟ್ ಡನ್ ಅಂತಿದ್ದಾರೆ, ಬ್ಲಾಗ್ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ ನಮ್ಮ ಲಾಲ್ ಟಿ ವಿ ಅವರು. ವೈಶು ಅವರಿಗೆ ಕೊಡಿ. ಓಕೆ ಏಜಸ್ ಬ್ಲಾಗ್ ಅಂತಿದ್ದಾರೆ. ಐ ಆಮ್ ಆಲ್ಸೋ ಫೈನ್ ಸಿಸ್ ಅಂತಿದ್ದಾರೆ ನೋಡಿ. JNS ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬಿಂದು ಕೈರಾಜ್ ಅವರು. ಏಜಸ್ ಅವರೇ ಸರಿ ಅಡ್ರೆಸ್ ಕಲೆಕ್ಷನ್ ವಿಡಿಯೋ ಕಮೆಂಟ್ ನೋಡಿದ್ದೀನಿ. ಏಜಸ್ ಅವರೇ ನಿಮ್ಮದು ಶ್ರೀನಿ ಅಡ್ರೆಸ್ ಕಮೆಂಟ್ ಹಾಕಿದ್ದಾರಂತೆ ನೋಡಿ. ಬಿಂದು ಕೆ ರಾಜ್ ಅವರಿಗೆ ರಿಟರ್ನ್ ಕೊಡಿ. ಬ್ಲೂಡನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. JNS ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ब्लूडन दीदी एजेस का दीदी का लाइव 2:30 के हाई 30 है. आप प्लीज़ रिटर्न ज्वाइन कीजिए उनको भी. उनका लाइव का टाइम 2:30. सुपर सपोर्ट सुजाता ಅವರು ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. JNS ಅವರು ಸೂಪರ್ ಸಪೋರ್ಟ್. ಬ್ಲೂಡನ್ ದೀದಿ ಆಯ್ ಥ್ಯಾಂಕ್ ಯು ಸೋ ಮಚ್ ದೀದಿ. JNS ಅವರೇ ಥ್ಯಾಂಕ್ ಯು ಸೋ ಮಚ್. JNS ಅವರು ಥ್ಯಾಂಕ್ ಯು. हमारे आंगन हमारे बच्चे हमारा बच्चे हेलो वेलकम हमारे आंगन हमारे बच्चे लाइक प्लीज गिव मी लाइक. ओके नाउ आई विल रिटर्न. हेलो ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ JNS ಅವರು. ಬ್ಲಾಗ್ ವಿತ್ ಭವ್ಯ ಸೂಪರ್ ಸಪೋರ್ಟ್. JNS ಅವರು ನಿಮಗೂ ಥ್ಯಾಂಕ್ ಯು ಸಿಸ್. ನನಗೆ ಯಾಕೆ JNS ಅವರೇ, ನಾನು ಏನು ಹೆಲ್ಪ್ ಮಾಡಿದೆ? ಬಿಂದು ಕೆ ರಾಜ್ ಅವರೇ ಬ್ಲಾಗ್ ವಿತ್ ಭವ್ಯ ಸೂಪರ್ ಸಪೋರ್ಟ್. ರಮ್ಯಾ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ರಮ್ಯಾ ಅವರೇ. ಊಟ ಆಯ್ತಾ ರಮ್ಯಾ ಅವರೇ? JNS ಅವರು ಸೂಪರ್ ಸಪೋರ್ಟ್. ರಮ್ಯಾ ಅವರು ಸೂಪರ್ ಸಪೋರ್ಟ್. JNS ಅವರು ಸೂಪರ್ ಸಪೋರ್ಟ್. ರಮ್ಯಾ ಅವರು ಸೂಪರ್ ಸಪೋರ್ಟ್. ಲಾಲ್ ಟಿ ವಿ ಎಲ್ರಿಗೂ ಗಿಫ್ಟ್ ಡನ್ ನೋಡಿ. ವಯಸ್ಸು ಗಿಫ್ಟ್ ಕೊಟ್ಟಿದ್ದಾರಂತೆ ಲಾಲ್ ಟಿ ವಿ ಅವರು. ನೋಡಿ ಚೆಕ್ ಮಾಡಿ, ಎಲ್ರಿಗೂ ಡನ್ ಅಂತೆ ನೋಡಿ. JNS ಅವರು ಸೂಪರ್. ಥ್ಯಾಂಕ್ ಯು JNS ಅವರೇ. ಸ್ವಾತಿ ಸುಜಾತ ಅವರು ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಸುಜಾತ ಅವರು ಇದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಬಿಂದು ಕೆ ಲಕ್ಷ್ಮಿ ರಿಟರ್ನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಲಕ್ಷ್ಮಿ ಅವರೇ ಬಿಂದು ಕೆ ರಾಜ್ ಅವರಿಗೆ ರಿಟರ್ನ್ ಕೊಡಿ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಸೂಪರ್. ಥ್ಯಾಂಕ್ ಯು JNS. ಥ್ಯಾಂಕ್ ಯು ರಮ್ಯಾ. ಥ್ಯಾಂಕ್ ಯು ವೈಶು. ಥ್ಯಾಂಕ್ ಯು ವೈಶು. ಗಿಫ್ಟ್ ಬಂತಾ? ಬ್ಲೂಡನ್ ಥ್ಯಾಂಕ್ ಯು ದೀದಿ. ಥ್ಯಾಂಕ್ ಯು ರಮ್ಯಾ. ಥ್ಯಾಂಕ್ ಯು JNS. ಥ್ಯಾಂಕ್ ಯು ವೈಶು. ಥ್ಯಾಂಕ್ ಯು JNS. ಥ್ಯಾಂಕ್ ಯು ರಮ್ಯಾ. ಥ್ಯಾಂಕ್ ಯು JNS. ಥ್ಯಾಂಕ್ ಯು. ಬಂತು ಅಕ್ಕ, ಬಂತಲ್ವಾ? ಓಕೆ, ಬಂದರೆ ಸಮಾಧಾನ ನಮಗೆ ಎಲ್ಲ. JNS ಅವರು ಸೂಪರ್ ಸಪೋರ್ಟ್. ಬ್ಲೂಡನ್ ದೀದಿ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ದೀದಿ. ಥ್ಯಾಂಕ್ ಯು ಸೋ ಮಚ್.
ಲಾಲ್ ಟಿ ವಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಡನ್ ಅಂತಿದ್ದಾರೆ ಎಲ್ರಿಗೂ ನೋಡಿ. ಬ್ಲೂ ಡನ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೈಶು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಜಸ್ಟ್ ಜಿ ಎನ್ ಎಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಅಲ್ಲಿದ್ದ ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದ. ವಿ ಆರ್ ಕುಕಿಂಗ್ ಅವರು ಬಂದರು. ಹಲೋ ಹಲೋ ವಿ ಆರ್ ಕುಕಿಂಗ್ ಅವರೇ ವೆಲ್ಕಮ್. 50 ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ಅಚ್ಚು ಅವರು ಬಾಯ್ ಬಾಯ್ ಗುಡ್ ನೈಟ್ ಅಂತಿದ್ದಾರೆ. ಅಚ್ಚು ಅವರೇ ಗುಡ್ ನೈಟ್. ಇವತ್ತು ಒಬ್ಬರದ್ದು ಲೈವ್ಗೆ ಹೋಗಲಿಲ್ಲ ನಾನು, ಯಾರಂತ ಬಾಯ್ಬಿಟ್ಟು ಹೇಳಲ್ಲ ನನಗೆ, ನಾನು ಇದ್ದಿಲ್ಲ ನನಗೆ, ಅದಕ್ಕೆ ಅವರ ಲೈವಲ್ಲಿ ನನಗಂತಲ್ಲ ಬೇರೆಯವರಿಗೆ ಅಂದಿದ್ದು, ಎಲ್ಲರದಲ್ಲಿ 50-60 ಬರುತ್ತದೆ, ನಮಗೆ ಯಾರು ಜಾಯ್ನ್ ಆಗಲ್ಲ ಅಂತ. ಅದಕ್ಕೆ ನಾವು ಏನು ಮಾಡೋದು, ಬರೋದು ಬೇಡ ಅನ್ನಲಿಕ್ಕಾಗುತ್ತಾ. ಸುಜಾತ ಅವ್ರು ಯಾರಿಗೆ ಕೊಟ್ಟರು. ब्लू डन गिफ्ट डन. सुजाता प्लीज रिटर्न कीजिए. ब्लू डन दीदी प्लीज रिटर्न कीजिए सुजाता दीदी को. रम्या और सुपर सपोर्ट. जेएनएस और सुपर सपोर्ट. जेएनएस और सुपर सपोर्ट. रम्या और सुपर सपोर्ट. जेएनएस और सुपर सपोर्ट. थैंक यू रम्या. थैंक यू सुपर सपोर्ट. सुजाता ಅವರು ಥ್ಯಾಂಕ್ ಯು. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರೇ ಥ್ಯಾಂಕ್ ಯು. ಜೆಎನ್ಎಸ್ ಅವರೇ ಥ್ಯಾಂಕ್ ಯು. ಬ್ಲೂ ಡನ್ ಅವರು ಸುಜಾತಾಜಿ ರಿಟರ್ನ್ ಡನ್ ಪ್ಲೀಸ್ ಚೆಕ್ ಅಂತಿದ್ದಾರೆ ನೋಡಿ. ಎನ್ ಬಿ ಆರ್ ಅವರು ಸೂಪರ್ ಸಪೋರ್ಟ್. ವರ್ಷು 10 ಬಜೆ ಬ್ಲೂ ಡನ್ ದಿ ಸಿಸ್ ಇದ್ದಾರಲ್ವ, ಅವ್ರದ್ದು ಲೈವ್ ಇದೆ, ಅಲ್ಲಿ ಹೋದ್ರೆ ನಿಮಗೆ ತುಂಬ ಗಿಫ್ಟು ಸಿಗುತ್ತೆ ನೋಡಿ, ಜಾಯ್ನ್ ಆಗಿ. ನಾನು ಎಜೆಸ್ ಅವರಿಗೂ ಕೂಡ ಇದು ಮಾಡಿದ್ದೆ, ಅವರು ಕೂಡ ಹೋಗಿದ್ದಾರೆ, ಅವರಿಗೂ ಕೂಡ ತುಂಬ ಸಿಕ್ಕಿದೆ. ಅಲ್ಲಿ ಹೋಗಿ ಜಾಯ್ನ್ ಆಗಿ, ನಿಮಗೆ ಸಿಗುತ್ತೆ 10 ಗಂಟೆಗೆ, 10 ಗಂಟೆಗಲ್ಲ 9 ಗಂಟೆಗೆ. ತುಂಬ ಚೆನ್ನಾಗಿ ಕೊಡ್ತಾರೆ ಅವರು. ಶಾಂತಾ ಬ್ಲಾಗ್ಸ್ ಅವರು ಬಂದರು. ಹಾಯ್ ಹಾಯ್ ವೆಲ್ಕಮ್ ವೆಲ್ಕಮ್ ಶಾಂತ ಅವರೇ ವೆಲ್ಕಮ್. ವಿ ಆರ್ ಕುಕಿಂಗ್ ಅವರು ಥ್ಯಾಂಕ್ ಯು. ಬ್ಲೂ ಡನ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಕುಕಿಂಗ್ ಅವರೇ ವೆಲ್ಕಮ್, ನಿಮಗೆ ವೆಲ್ಕಮ್. ಲಾಲ್ ಟಿ ವಿ ಎನ್ ಬಿ ಆರ್ ಗಿಫ್ಟ್ ಡನ್ ಅಂತಿದ್ದಾರೆ. ಜೆಎನ್ಎಸ್ ಅವರು ಸೂಪರ್ ಸಪೋರ್ಟ್. ರಮ್ಯಾ ಅವರು ಸೂಪರ್ ಸಪೋರ್ಟ್. ಸುಜಾತಾ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಎಲ್ರಿಗೂ ಥ್ಯಾಂಕ್ ಯು. ವೈಶು ಇವರ ಬ್ಲೂ ಡನ್ ದಿ ಸಿಸ್ ಇದ್ದಾರಲ್ವ, ಅವರ ಲೈವ್ಗೆ ಜಾಯ್ನ್ ಆಗು, ನಿಮಗೆ ಗಿಫ್ಟ್ ತುಂಬ ಸಿಗುತ್ತೆ ಅಲ್ಲಿ ಹೋದರೆ. ಜಾಯ್ನ್ ಆಗದೇ ಇರುವವರೆಲ್ಲ ಇರ್ತಾರೆ. ಯಾರು ಹಾಕಿದ್ದು ಅರಿನಾ 56 ಅಂತ. 50 ಯಾರು ಹಾಕಿಲ್ಲ ಇವತ್ತು. 50 ಆಯಿತು ನನಗೆ. ನಿನ್ನೆ ಹಾಕಿದ್ರು, ಇವತ್ತು 50 ಆಗಿದೆ. ಥ್ಯಾಂಕ್ ಯು ಸಪೋರ್ಟ್ ಅಲ್ಲಿದೆ ಎಲ್ರಿಗೂ. TV 17 ಗಿಫ್ಟ್ ಡನ್. ಥ್ಯಾಂಕ್ ಯು ಗುಡ್ ಗುಡ್ ಥ್ಯಾಂಕ್ ಯು ಸೋ ಮಚ್. ಬ್ಲೂ ಕೊಡೋಕ್ಕೆ ಬ್ಲೂ ಡನ್ ವೈಶು ಅವರ ಚಾನಲ್ಗೆ ಹೋಗಿ ಮೆಸೇಜ್ ಹಾಕು, ನಾನು ಅವರಿಗೆ ब्लू डन दीदी वैशु को कल सुबह आपका लाइव ज्वाइन हो जाएगी, आपका वीडियो पे मैसेज करती है, आप उनको ब्लू दे दो दीदी, उनको ब्लू दे दो। वैशु दीदी आपका लाइव में ज्वाइन करेगी। दीदी सबको ब्लू देती है, उधर कुछ प्रॉब्लम नहीं, दीदी सबको देती, सपोर्ट करती है, अच्छी से सपोर्ट करती है ब्लू डन दीदी। कमेंट करो टीवी, कमेंट करो लेट। लाल टीवी कमेंट करो टीवी 17 को, ನೀವು ಲಾಲಾ ಟಿವಿ ಅವರು ಟಿವಿ 17 ಸರಿ ಆಯಿತು, ನಾಟ್ ಒನ್ ಡನ್। ಲಾಲಾ ಟಿವಿ ಅವರೇ ಟಿವಿ 17 ಅವರಿಗೆ ಕೊಡಿ, ಕಮೆಂಟ್ ಹಾಕಿ। ಶಾಂತಿ ಸಿ ಸಾಯಿ ರಿಟರ್ನ್ ಮಾಡಿ ಲಕ್ಷ್ಮಿ ಅವರಿಗೆ। ವಿ ಆರ್ ಅವರು ಆಯ್ ಆಯ್ ಅಂತಿದ್ದಾರೆ, ವಿ ಆರ್ ಅವರೇ ಆಯ್ ಆಯ್ ವೆಲ್ಕಮ್ ವೆಲ್ಕಮ್। ಲಾಲ್ ಟಿವಿ ಥ್ಯಾಂಕ್ ಯು ಅಂತಿದ್ದಾರೆ ವಿ ಆರ್ ಅವರು, ಸೂಪರ್ ಸಪೋರ್ಟ್ ಬ್ಲೂ ಡನ್ ದೀದಿ। ವೈಶು ನೀನು ಕಮೆಂಟ್ ಹಾಕು, ಅವ್ರು ಕೊಡ್ತಾರೆ ಬ್ಲೂ। ವೈಶು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು, ಜಿ ಎನ್ ಎಸ್ ಅವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು, ವೈಶು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು, ಲಾಲ್ ಟಿವಿ ಸೂಪರ್ ಥ್ಯಾಂಕ್ ಯು, ಎಲ್ರಿಗೂ ಸೂಪರ್ ಸಪೋರ್ಟ್ ಅಲ್ಲಿದ್ದವರಿಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ। ಬಂದೆ ಈಗ, ಒಂದು ನಿಮಿಷ ಬಂದೆ। ब्लू डन दीदी आपको वैशु दीदी कमेंट भेजा, आप उनको ब्लू दे दो,
वो कल सुबह आपका लाइव में ज्वाइन करेगी. 9 बजे से 10 बजे तक रहता है दीदी. अच्छा गिफ्ट मिलेगा उनका लाइव में, सब लोग देता है अच्छे से, सपोर्ट भी मिलेगा आपको. वैशु आप ही ज्वाइन कर दीजिए. वैशु JNS ಗಿಫ್ಟ್ ಡನ್ ಅಂತಿದ್ದಾರೆ. ಲಕ್ಷ್ಮಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದವರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ಲೂ ಡನ್, ಥ್ಯಾಂಕ್ ಯು ಲಕ್ಷ್ಮಿ, ಥ್ಯಾಂಕ್ ಯು ಲಾಲ್ ಟಿವಿ, ಥ್ಯಾಂಕ್ ಯು ವೈಶು, ಥ್ಯಾಂಕ್ ಯು ಎಲ್ರಿಗೂ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಶ್ವೇತಾ ಅವರು ಬಂದರು. ಸಾಯಿ ಐ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು, ವೆಲ್ಕಮ್ ವೆಲ್ಕಮ್. ಶ್ವೇತಾ ಅವರೇ ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಬ್ಲೂ ಡನ್ ಅವ್ರ ಸಪೋರ್ಟು. ಅಕ್ಕ ನನಗೆ ಹಿಂದಿ ಬರಲ್ಲ ಅಂದರೆ ಪರವಾಗಿಲ್ಲ, ಗಿಫ್ಟ್ ಡನ್, ಗಿಫ್ಟ್ ಅದೇ ಹಾಕಿದ್ರೆ ಆಯಿತು, ಏನು ಪ್ರಾಬ್ಲಮ್ ಇಲ್ಲ. ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತ ಹಾಕಿದರೆ ಆಯ್ತು. ಅಲ್ಲಿ ಹೋಗಿ ವಿ ಆರ್ ಕುಕಿಂಗ್ ಅವರೇ ಕೊಡ್ತಾರೆ ನಿಮಗೆ, ಅವರಾಗೆ ಕನೆಕ್ಟ್ ಕೂಡ ಆಗ್ತಾರೆ ಕೆಲವರು. ನನಗೆ ತುಂಬ ಗಿಫ್ಟ್ ಸಿಕ್ಕಿದೆ ಅವ್ರ ಹತ್ರ, ಅವರ ಲೈವ್ ಅಲ್ಲಿ ಹೋಗಿ. ನಾನು ಇಲ್ಲ ಅಂತಲ್ಲ, ಏಜಸ್ ಅವರಿಗೂ ಕೂಡ ಸಿಕ್ಕಿದೆ. ಏಜಸ್ ಅವರಿಗೆ ನಾನೇ ಕೊಟ್ಟಿದ್ದು ಹೋಗು ಅಂತ, ಏಜಸ್ ಅವರಿಗೆ ಅಲ್ಲಿ ಹೋಗಿ ಅಂತ ನಾನೇ ಕೊಟ್ಟಿದ್ದು. ಶ್ವೇತಾ ಗಿಫ್ಟ್ ಡನ್ ಅಂತಿದ್ದಾರೆ. ಲಾಲ್ ಟಿವಿ ಅವರು, ಶ್ವೇತಾ ಅವರು ಸ್ವಲ್ಪ ಸಪೋರ್ಟ್ ಅಲ್ಲಿದ್ದಾರೆ. ಊಟ ಆಯ್ತಾ ಸಿಸ್ಟರ್? ಊಟ ಆಯಿತು, ನಿಮ್ದಾಯ್ತಾ ಶ್ವೇತಾ ಅವರೇ? ಊಟ ಮಾಡಿದ್ರಾ? ಲಾಲ್ ಟಿವಿ ಕಮೆಂಟ್ ಕರೋ. ಲಾಲ್ ಟಿವಿ ಅವರೇ ಕಮೆಂಟ್ ಮಾಡಿ ಪ್ಲೀಸ್. TV 17 ಅವರಿಗೆ ಅವ್ರದ್ದು 9 ಗಂಟೆಯಿಂದ 9ರಿಂದ ಅವ್ರದ್ದು 10 ಗಂಟೆ ತನಕ ಇರುತ್ತೆ, 1 ಗಂಟೆ ಇರುವುದು ಅವ್ರದ್ದು. ಆದರೆ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ, ಗಿಫ್ಟು ಕೂಡ ಚೆನ್ನಾಗಿ ಬರುತ್ತೆ. ನಮಗೆ ಬಂದಿದೆ, ಅದಕ್ಕೆ ಅಂದಿದ್ದು ನಾನು. ಶ್ವೇತಾಜಿ ರಿಟರ್ನ್ ಡನ್, ಪ್ಲೀಸ್ ಚೆಕ್. ಲಕ್ಷ್ಮಿ ಸೂಪರ್ ಸಪೋರ್ಟ್. ಲಾಲ್ ಟಿವಿ 17 ಕಮೆಂಟ್ ಡನ್. ಒಂದೇ ಸರಿ ಕೊಡಬೇಕು ಲಾಲ್ ಟಿವಿ ಅವರೇ, ಕಮೆಂಟನ್ನು ಒಂದೇ ಸರಿ ಕೊಡಿ, ಇಲ್ಲಾಂದರೆ ಲೆಸ್ ಆಗುತ್ತೆ. ಒಮ್ಮೆ ಕಮೆಂಟ್ ಒಮ್ಮೆ ಗಿಫ್ಟ್ ಕೊಟ್ಟರೆ. ಹೌ ನ್ಯೂ ಫ್ರೆಂಡ್ಸ್ ಗಿಫ್ಟ್ ರಿಟರ್ನ್, ಐ ವಿಲ್ ರಿಟರ್ನ್ ಯು ಅಂತಿದ್ದಾರೆ ಶ್ವೇತಾ ಅವರು. ಟಿವಿ ಅವರು ಲೇಟ್. ಲಾಲ್ ಟಿವಿ ಕಮೆಂಟ್ ಕರೋ. ಡನ್ ಅಂತೆ ನೋಡಿ. ವಿ ಆರ್ ಕುಕ್ 11:30 ಮಾರ್ನಿಂಗ್, 8:30 ನೈಟ್, 1:30 ಮಾರ್ನಿಂಗ್, 8:30 ನೈಟ್. ವಿ ಆರ್ ಅವ್ರದ್ದು ಲೈವ್ ಇದೆ, ಎಲ್ಲರೂ ಜಾಯಿನ್ ಆಗಿ ಅವರಿಗೆ ಸಪೋರ್ಟ್ ಮಾಡಿ ನೋಡಿ. JNS ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಬಂದಿಲ್ಲ ಅತ್ತೆ ಲಾಲ್ ಟಿವಿ ಅವರೇ, TV 17 ಅವರಿಗೆ ಬಂದಿಲ್ಲ ಅಂತೆ ನೋಡಿ. TV 17 ಅವರೇ ಒಮ್ಮೊಮ್ಮೆ ಶೋ ಹಾಕಲ್ಲ, ಆದರೆ ನೋಡುವ ಅವರು ಏನು ಇದು ಮಾಡ್ತಾರಂತ. ವೈಶು ಅವರು ಥ್ಯಾಂಕ್ ಯು ಸೋ ಮಚ್. ಬ್ಲೂಡನ್ ದೀದಿ ಥ್ಯಾಂಕ್ ಯು. ಎಪಿ ಡೇ ಅವ್ರ ಸೂಪರ್ ಸಪೋರ್ಟ್. ಬ್ಲೂಡನ್ ದೀದಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಪೋರ್ಟ್ ಮಾಡಿದೆ ಎಲ್ರಿಗೂ. ಓಕೆ ಬಾಯ್ ಬಾಯ್, ಗುಡ್ ನೈಟ್ ಅಂತಿದ್ದಾರೆ JNS ಅವರೇ. ಓಕೆ ಬಾಯ್ ಬಾಯ್, ಗುಡ್ ನೈಟ್. ಇಷ್ಟೊತ್ತಿಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಓಕೆ ಬಾಯ್ ಸಿಸ್, ಗುಡ್ ನೈಟ್. ಗುಡ್ ನೈಟ್ ಲಕ್ಷ್ಮಿ ಅವರೇ, ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್, ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಓಕೆ ಬ್ಲೂಡನ್ ಫ್ರೆಂಡ್ಸ್ ಥ್ಯಾಂಕ್ಸ್ ಅಂತಿದ್ದಾರೆ. ಬಿಂದು ಕೆ ರಾಜ್ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಬಿಂದು ಕೆ ರಾಜ್. ವೈಶು ಅಕ್ಕ ಬ್ಲೂಡನ್ ಟೈಮ್ ಏನು? 9ಇಂದ 10 ಇರುತ್ತೆ ವೈಶು. 9 ಮಾರ್ನಿಂಗ್ 10 o'clock ತನಕ ಇರುತ್ತೆ, ಮತ್ತೆ ಇರಲ್ಲ ಅವ್ರದ್ದು ಬ್ಲೂಡನ್ दीदी का लाइव. ब्लूडन दीदी प्लीज़, आपको वैशु दीदी ने कमेंट किया आपका वीडियो पे, आप प्लीज़ उनको ब्लू दे दो. वो दीदी ने कल आपका लाइव में ज्वाइन करेगी, प्लीज़ उनको भी सपोर्ट कीजिए उधर. हैप्पी डे सपोर्ट अंतिದ್ದಾರೆ. अच्छे से सपोर्ट करती है दीदी. हैप्पी डे ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. हैप्पी ಸಪೋರ್ಟ್ ಅಂತಿದ್ದಾರೆ. ವೈಶು ಅವರು ಸೂಪರ್ सपोर्ट हैप्पी डे सुपर सपोर्ट. ब्लूडन दीदी, ये वैशु दीदी बहुत अच्छी सपोर्ट करती है, उनको भी सपोर्ट कीजिए, करो उधर आपका लाइव में, उनको भी सपोर्ट करो. सुपर सपोर्ट, थैंक यू सो मच. थैंक यू हैप्पी डे और सुपर सपोर्ट. 9 to 10 PM ಲೈವ್ ಟೈಮ್. ಹೌದು, ಎಲ್ಲರೂ ಜಾಯಿನ್ ಆಗಿ ಅವ್ರದ್ದು ಎಲ್ಲರೂ ಹೋಗಿ, ಅಲ್ಲಿ ಗಿಫ್ಟ್ ಸಿಗುತ್ತೆ ನಿಮಗೆ. ಯಾರಿಗೂ ಗಿಫ್ಟ್ ಬೇಕು, ಎಷ್ಟು ಕಮ್ಮಿ ಉಂಟು, ಎಲ್ರಿಗೂ ಸಿಗುತ್ತೆ ಅಲ್ಲಿ ಹೋದರೆ.
ಹೊಸಬ್ರು ಇರ್ತಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ನಮ್ಮ ಕನ್ನಡದವರು ಕೂಡ ಹೋಗ್ತಾರೆ, ಕೆಲವರು ಸುಮಾರು ಜನ ಹೋಗಿದ್ದಾರೆ. ಸ್ವಾತಿ, ಶ್ವೇತಾ ಅವರು ಸೂಪರ್ ಸಪೋರ್ಟ್, ಬ್ಲೂಡಾನ್ ಅವರು ಸೂಪರ್ ಸಪೋರ್ಟ್, ಎಪಿಡೆ ಅವರು ಸೂಪರ್ ಸಪೋರ್ಟ್, NBR ಅವ್ರದ್ದು VR ಅವ್ರದ್ದು ಕೂಡ ಉಂಟಂತೆ ನೋಡಿ. 1:30 ಈವ್ನಿಂಗ್ ಆಫ್ಟರ್ನೂನು ಮತ್ತು 8:30 ಈವ್ನಿಂಗ್ ಇರುತ್ತೆ. ಎಲ್ಲರೂ ಜಾಯಿನ್ ಆಗಿ ಅವರಿಗೂ ಕೂಡ ಸಪೋರ್ಟ್ ಮಾಡಿ ಆಯಿತಾ. ಸಪೋರ್ಟ್ ಅಂದೆ. VR ಗಿಫ್ಟ್ ಕುಕ್ಕಿಂಗ್ ಗಿಫ್ಟ್ ಡನ್. VR ಕುಕ್ಕಿಂಗ್ ಗಿಫ್ಟ್ ಡನ್. ಉಡುಪಿ ನಾಯ್ಕ್ ಪ್ಲೀಸ್ ರಿಟರ್ನ್. ಬಿಂದುಕೆ ರಿಟರ್ನ್ ಮಾಡಿದ್ದೀರಾ ಬಿಂದುಕೆ ಅವರೇ? ಗಿಫ್ಟ್ ಸಿಗ್ತಾ ಬಿಂದುಕೆ ಅವರೇ ನಿಮಗೆ? ಬ್ಲೂಡನ್ ಓಕೆ ಸಿಸ್ ಅಂತಿದ್ದಾರೆ. ಓಕೆ ಸಪೋರ್ಟ್ ಮಾಡ್ತಾರೆ ವೈಶು. ಹೋಗ್ತೀನಿ मैम आएगी वैशु, कल आपका लाइव में ज्वाइन हो जाएगी. मैं भी आऊँगी साथ में. वैशु भी आएगी. ಬ್ಲೂಡನ್ ಆರ್ಟ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಎಪಿಡೆ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ಲೂಡನ್ ದೀದಿ. ಥ್ಯಾಂಕ್ ಯು ಎಪಿಡೆ ಅವರೇ. ವೈಶು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ದರ್ಶನ್ ಕನ್ನಡಿಗ ಆಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ನೈಸ್ ಟಾಕಿಂಗ್ ಕನ್ನಡ ಅರಿನಾ ಸಿಸ್. ನನಗೆ ಬರುತ್ತೆ ಕನ್ನಡ, ಬರೋದಿಲ್ಲ ಸ್ವಲ್ಪ. ನಾನು ಹುಟ್ಟಿದಿಂದಲೂ ಹುಟ್ಟಿದಾಗ ಸ್ಕೂಲಲ್ಲಿ ಮಾತ್ರ ಕನ್ನಡ ಮಾತಾಡಿದ್ದು. ನನ್ನ ಲ್ಯಾಂಗ್ವೇಜ್ ತುಳು ಲ್ಯಾಂಗ್ವೇಜೇ ಬರೋದು ನನಗೆ. ಹಿಂದಿ ಹೆಚ್ಚಾಗಿ ಬರುತ್ತೆ ನನಗೆ, ಆದರೆ ಕನ್ನಡ ಹೆಚ್ಚಾಗಿ ಬರೋದಿಲ್ಲ. ಅದಕ್ಕೆ ಕನ್ನಡ ಫಾಸ್ಟಾಗಿ ಮಾತಾಡಲಿಕ್ಕೆ ನನಗೆ ಬರಲ್ಲ. ನಾನು ತುಳುವಿನಲ್ಲಿ ಮಾತಾಡ್ತಿದ್ದೆ ಸ್ಕೂಲ್ಗೆ ಹೋಗುವ ತನಕ. ಸ್ಕೂಲಲ್ಲಿ ಕನ್ನಡ ಆಯಿತು. ಕನ್ನಡದ ಆದಮೇಲೆ ಹಿಂದಿ ಇಲ್ಲಿಗೆ ಬಂದ ಮೇಲೆ. ಆದರೆ ಹಿಂದಿ ಚೆನ್ನಾಗಿ ಮಾತಾಡ್ತೀನಿ ಸ್ವಲ್ಪ, ಆದರೂ ಕನ್ನಡವೇ ಬರೋದಿಲ್ಲ ನನಗೆ. ಸೂಪರ್ ಸಪೋರ್ಟ್, ಸೂಪರ್ ವಾಯ್ಸು, ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಎಪಿ ಸಪೋರ್ಟ್. ರಮೇಶ್ ಫ್ರಮ್ ಲ್ಯಾಂಡ್ ಆಫ್ ಗೋಲ್ಡ್. ಹಾಯ್ ಸಿಸ್, ಊಟ ಆಯಿತು. ನಿಮ್ದಾಯ್ತಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ರಮೇಶ್ ಅವರೇ ಲೈಕನ್ನು ಕೊಡಿ. VR ಕುಕ್ಕಿಂಗ್ ಉಡುಪಿ ಡನ್ ಅಂತಿದ್ದಾರೆ ನೋಡಿ. ದರ್ಶನ್ ಕಡೆ ಥ್ಯಾಂಕ್ ಬ್ಲೂಡನ್ ಜಿ ಅಂತಿದ್ದಾರೆ ನೋಡಿ. ಮೋಸ್ಟ್ ವೆಲ್ಕಮ್ ಅಂತಿದ್ದಾರೆ ನೋಡಿ. ಸೂಪರ್ ದರ್ಶನ್ ಸರ್. ಗಿಫ್ಟ್ ಡನ್ ಪ್ಲೀಸ್. ದರ್ಶನ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ವೈಶು ಅವರು ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಓಕೆ ಥ್ಯಾಂಕ್ಸು ವೈಶು ಅಂತಿದ್ದಾರೆ. अनपिन सिस ओके दीदी ओके. आपका टाइम हो गए ना? कल आऊंगी दीदी, आपका लाइव में ज्वाइन हो जाऊंगी. मैंने आज आके गई थी, थोड़ा काम था आज, इसलिए. ನಮ್ಮ ಹಿಟ್ಲರ್ ಬ್ರದರ್ ಬಂದರು. ಹಿಟ್ಲರ್ ಅವರೇ ವೆಲ್ಕಮ್. ಅಕ್ಕ ಎಂಚೊಲ್ಲರು ಯಾನು ಹುಷಾರುಲ್ಲ. ಲೈಕ್ ಕೊರ್ತಿ ಜಿಂಡ ಲೈಕ್ ಕೊರ್ಲೆ ಈ ಎಂಚೊಲ್ಲರು ಒಣಸಾಂಡೆ ಬ್ಲೂಡನ ಎಂತಿದ್ದಾರೆ. ಪಿ ಅವರು ಸೂಪರ್ ಸಪೋರ್ಟ್. ಅಕ್ಕ ಎಂಚೊಲ್ಲರು ಯಾನು ಹುಷಾರುಲ್ಲ ಹಿಟ್ಲರ್. दर्शन ब्लूडान जी आप कहाँ से हो? ब्लूडान एपी जी आपके कमेंट नहीं आया. एपी जी आपका कमेंट नहीं आया. ಬ್ಲೂಡನ್ ವಿತ್ ಪ್ಲೀಸ್ ವೆಯ್ಟ್ ಪ್ಲೀಸ್ ಅಂತಿದ್ದಾರೆ ನೋಡಿ. ವೈಶು ಗಿಫ್ಟ್ ರಿಟರ್ನ್ ಕೊಡೋಕ್ಕೆ ಹೇಳಿ ಅಕ್ಕ. ದರ್ಶನ್ ಅವರೇ ಪ್ಲೀಸ್ ರಿಟರ್ನ್ ಕೊಡಿ ವೈಶು ಅವರಿಗೆ. ಕೋಲ್ಕತ್ತಾ ಸೆ ದೀದಿ. ಅಕ್ಕ ಹಾಯ್ ಹಿಟ್ಲರ್ ಅವರೇ ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಹಿಟ್ಲರ್ ಅವರೇ. VR ಕುಕ್ಕಿಂಗ್ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ. ब्लूडन प्लीज वेट कमेंट करेगा. हाँ प्लीज़ ब्लूडन दीदी हैप्पी डे कमेंट करेगा अभी प्लीज़. ओके थैंक यू सो मच अंतिದ್ದಾರೆ ವೈಶು. ಅವರು ಭಾರಿ ಮೆಸೇಜ್ ಮಾಡ್ತಾವ್ರಿ. ದರ್ಶನ್ ಕನ್ನಡಿಗ ಪ್ಲೀಸ್. ವೈಶು ಅವರಿಗೆ ರಿಟರ್ನ್ ಕೊಡಿ. ಓಕೆ ಅಂತಿದ್ದಾರೆ. ಕೊಡ್ತೀನಿ ಇರಿ ವೈಶು ಅವರೇ ಅಂತಿದ್ದಾರೆ. ನಮಸ್ತೆ ಸಪೋರ್ಟ್ ಮೆಸೇಜ್ ಡನ್. ಹಿಟ್ಲರ್ ಅವರಿದ್ದಾರೆ ನೋಡಿ. ಹಿಟ್ಲರ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. VR ಕುಕ್ಕಿಂಗ್ ಆಯ್ ಅಂತಿದ್ದಾರೆ ನೋಡಿ.
ಅಬೀಸ್ ಕಿಚನ್ ಅವರ ಹಾಯ್ ಹಲೋ ಹಲೋ ವೆಲ್ಕಮ್ ವೆಲ್ಕಮ್ ಅಬೀಸ್ನವರೇ. ವಿ ಆರ್ ಕುಕಿಂಗ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ವಿ ಆರ್ ಕುಕಿಂಗ್ ಮಿಸ್ಟರ್ ಹಿಟ್ಲರ್ ಅವರು ಸಪೋರ್ಟ್ ಮೆಸ್ಟೇಜ್ ಅಂತಿದ್ದಾರೆ. ವಿ ಆರ್ ಕುಕಿಂಗ್ ಸೂಪರ್ ಸಪೋರ್ಟ್ ಅಪ್ಪು. ಅಬೀಸ್ ಅವರು ಊಟ ಆಯ್ತಾ ಎಲ್ರದು ಆಯಿತು. ನಂದಾಯಿತು. ಬ್ಲೂ ಡನ್ ಆರ್ಟ್ ಅಂತಿದ್ದಾರೆ. 52 ಅಕ್ಕ ಡನ್ ಅಂತಿದ್ದಾರೆ ಅಮ್ಮ ಹಿಟ್ಲರ್ ಬ್ರದರ್ ಅವರು. ವೈಶು ನೀವು ಕೊಟ್ಟರೆ ನಾನು ಹಾಗೆ ಮಲಗ್ತೀನಿ ದರ್ಶನ್ ಅವರೇ ನೀವು ಕೊಡುವಾಗ ಅವರು ಹಾಗೆ ಮಲಗಿ ಬಿಡ್ತಾರಂತೆ. ಕೊಡಿ ಅವರಿಗೆ. ವೈಶು ಅವರೇ ಎಲ್ಲಿ ಹೋದ್ರಿ? ಇದ್ದಾರೆ ನೋಡಿ, ಕೊಡಿ ಅವರಿಗೆ. ಪಿನ್ಸೆ ಹೋತಾ ಹೈ ದೋ ಪಿನ್ಸೆ ಆತಾ ದೋ ಅಬ್ 54 ಡನ್. ಥ್ಯಾಂಕ್ ಯು ಹಿಟ್ಲರ್ ಅವರೇ. ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಅವರು ಸೂಪರ್ ಸಪೋರ್ಟ್. ಅಬೀಸ್ ಅವರು 53 ಲೈಕ್ ಡನ್. ಥ್ಯಾಂಕ್ ಯು ಅಬಿ ಅವರೇ. ಥ್ಯಾಂಕ್ ಯು ಅಬೀಸ್ ಅವರೇ ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಕುಕಿಂಗ್. ಯಾರು ಹೇಳಿದ್ದು ಸಿಸ್ ನಿಮಗೆ ಹಾಗಂತ? ಯಾವುದು ವಿ ಆರ್ ಅವರೇ? ಏನು ಹಾಗಂತ ಗೊತ್ತಾಗಿಲ್ಲ. ಯಾಕ್ರೀ ಮಲ್ಕೋತೀರಾ? ವೈಶು ಅವರೇ ರೀ ಅಂತಿದ್ದಾರೆ. ಸಪೋರ್ಟ್ ವೇಸ್ಟೇಜ್ ಮಿಸ್ಟರ್ ಹಿಟ್ಲರ್ ಅವರೇ ಊಟ ಮಾಡಿದ್ರ ನೀವು? ब्लू डन गिफ्ट डन कमेंट के साथ प्लीज़ चेक कीजिए. ब्लू डन दीदी गिफ्ट डन प्लीज़ रिटर्न कीजिए. हैप्पी डे कमेंट के साथ किया. दर्शन ಅವರೇ ಇದ್ದೀನಿ, ನೀವು ಗಿಫ್ಟ್ ರಿಟರ್ನ್ ಕೊಡಿ. ಅವರವರ ಗಿಫ್ಟ್ ಅವರವರಿಗೆ ಕೊಡಿ. ಮಿಸ್ಟರ್ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಮಿಸ್ಟರ್ ಹಿಟ್ಲರ್ ಅವರೇ. ಥ್ಯಾಂಕ್ ಯು ಸೋ ಮಚ್. ದರ್ಶನ್ ಸಿಸ್ ಗಿಫ್ಟ್ ಕೊಡ್ತಿದ್ದೀನಿ, ಕೊಡಿ. ಸಪೋರ್ಟ್ ವೈಶು ದರ್ಶನ್ ಗಿಫ್ಟ್ ಕೊಡಿ. ದರ್ಶನ್ ಅವರೇ ಕೊಡಿ. ಎಪಿ ಪೇಮೆಂಟ್ ರಿಟರ್ನ್ ಪ್ಲೀಸ್ ಚೆಕ್ ಅಂತಿದ್ದಾರೆ. ಥ್ಯಾಂಕ್ ಯು ಹಿಟ್ಲರ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಹಿಟ್ಲರ್ ಅವರೇ. ವೈಶು ದರ್ಶನ್ ಸರ್ ಗಿಫ್ಟ್ ಕೊಟ್ಟಿದ್ದೀನಿ. थैंक यू हिटलर ಅವರೇ. ಥ್ಯಾಂಕ್ ಯು ಬ್ಲೂ ಡನ್ ಅವರೇ. ಥ್ಯಾಂಕ್ ಯು ಹಿಟ್ಲರ್ ಅವರೇ. ಬ್ಲೂ ಡನ್ ಬ್ಲೂ कर दो लाइव कनेक्ट आएंगे. ब्लू डन ब्लू कर दो लाइव कनेक्ट आएंगे. हैप्पी डे. ದರ್ಶನ್ ಕನ್ನಡಿಗ. ವೈಶು ಅವರು ನಿಮ್ಮ DP ಸೂಪರ್. ಕೊಡಿ. ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಹಿಟ್ಲರ್ ಅವರು. ಥ್ಯಾಂಕ್ ಯು ಹಿಟ್ಲರ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಹಿಟ್ಲರ್ ಅವರೇ. ನೋಡಿ ಹಿಟ್ಲರ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಬ್ಲೂ ಡನ್ ಓಕೆ ಅಂತಿದ್ದಾರೆ. ಅಕ್ಕೋ ಅಂತಿದ್ದಾರೆ. ಸುಮ್ಮನೇರಿ ವೈಶು ಕೊಡ್ತಾರೆ ನೋಡಿ. ಬ್ಲೂ ಡನ್ ಟೈಮ್ बताइए. टाइम ब्लू डन दीदी का टाइम 9 बजे से 10 1 घंटा 1 आवर 9 बजे से 10. हिटलर हैप्पी डे सुपर सपोर्ट. हिटलर सुपर सपोर्ट. थैंक यू हिटलर ಅವರೇ. ಥ್ಯಾಂಕ್ ಯು हैप्पी ಅವರೇ. ಥ್ಯಾಂಕ್ ಯು. ಹಾಯ್ ದರ್ಶನ್ ಬ್ರೂ ಹಾಯ್ ಅಂತಿದ್ದಾರೆ ನೋಡಿ. ವೈಶು ರಿಟರ್ನ್ ಗಿಫ್ಟ್ ಕೊಡಿಸಿ ಪ್ಲೀಸ್. ದರ್ಶನ್ ಅವರೇ ಗಿಫ್ಟ್ ಕೊಡಿ ಅಲ್ವಾ. ನೋಡಿ ಗಿಫ್ಟ್ ಡನ್ ಅಂತೆ ದರ್ಶನ್ ಅವ್ರು. ನೋಡಿ ವೈಶು ರಿಟರ್ನ್ ತಗೋ. 9 to 10 ಮಾರ್ನಿಂಗ್ ಮೇರಿ ಲೈಫ್ ಟೈಮ್. ಹೆಲೋ ಅಭಿ ಬ್ರೂ. गुड नाइट सिस. गुड नाइट ऑल फ्रेंड्स. गुड नाइट दीदी. गुड नाइट. कल मिलेगी 10 बजे. ओके. सपोर्ट. थैंक यू वी आर ಅವರು. ಓಕೆ. ವಿ ಆರ್ ಅವರೇ ಏನು ಹಾಗಂದ್ರಂದ ಅಂತ ಮೆಸೇಜ್ ಹಾಕಿದ್ರಲ್ವಾ ಏನು? ಹಿಟ್ಲರ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಹಿಟ್ಲರ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮೆಸೇಜ್. ಥ್ಯಾಂಕ್ ಯು ಹಿಟ್ಲರ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೈಶು. ವೈಸ್ಟೇ ದರ್ಶನ್ ಬ್ರೂ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ವೈಶು. ಸೂಪರ್ ಸಪೋರ್ಟ್ हैप्पी डे ಅವರು. ಸೂಪರ್ ಸಪೋರ್ಟ್ हैप्पी डे ಅವರು. ಹಿಟ್ಲರ್ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹಿಟ್ಲರ್ ಅವರೇ. ಥ್ಯಾಂಕ್ ಯು ಸೋ ಮಚ್.
ತುಂಬ ದಿನ ಆದಮೇಲೆ ಎಂಟ್ರಿ ಕೊಟ್ರಿ ಹಿಟ್ಲರ್ ಅವರೇ. ಏನು ನಮ್ಮ ಅಕ್ಕನನ್ನು ಮರ್ತು ಬಿಟ್ರಾ? ಹಿಟ್ಲರ್ ಅವರು ಸಪೋರ್ಟಲ್ಲಿದ್ದಾರೆ. ವೈಶು ಅವರು ಬೇಜಾರಾಗಿದ್ದೀರಿ ಏನು? ವೈಶು ಅವರೇ ಬೇಜಾರಾಗಿದ್ದೀರೇನು? ಸಪೋರ್ಟ್ ವೈಶು ಸಪೋರ್ಟ್ ಮೆಸೇಜ್ ಅಂತಿದ್ದಾರೆ ನಮ್ಮ ಹಿಟ್ಲರ್ ಅವರು. ಥ್ಯಾಂಕ್ ಯು ಸೋ ಮಚ್ ವೈಶು ಅವರೇ, ಥ್ಯಾಂಕ್ ಯು ಸೋ ಮಚ್ ಹಿಟ್ಲರ್ ಅವರೇ. ಹೌದಕ್ಕ, ನನ್ನನ್ನು ಮರ್ತು ಬಿಟ್ರಲ್ವಾ? ಹೌದಾ, ಇದೇ ಇವತ್ತು ನೆನಪಾಯ್ತು ಹಾಗಾದರೆ ಅಲ್ವಾ? ಹಿಟ್ಲರ್ ಅವರು ಬರ್ತಾ ಇದ್ರು ಅಕ್ಕ ಎಂಚೊಲ್ಲರು ಅಂದ್ಕೇನೊಂದಿತ್ತೇರು ಖುಷಿಯ ಒಂದಿತ್ತರು. ಹೆಪ್ಪಿ ಡೇ ಅರಿನಾಜಿ, ನನಗೆ ನಿದ್ದೆ ಬರ್ತುಂಟು, ಹೋಗಿ ಹೆಪ್ಪಿ ಡೇ, ನಾಳೆ ವೆಲಿಗೆ ಬನ್ನಿ ಜಾಯ್ನ್ ಆಗಿ, ಹೋಗಿ ಮಲಗಿ. ಪಾಪ ಕೆಲಸ ಮಾಡಿ ಎಲ್ಲ ಸುಸ್ತಾಗಿರುತ್ತೆ ಅಲ್ವ ಎಲ್ರಿಗೂ. ಸಪೋರ್ಟ್ ಮಾಡಿದ್ರಲ್ವ ಅಷ್ಟು ಸಾಕು ನನಗೆ. ಹರಿನಕ್ಕೋ, ನಾನು ಮಾರ್ನಿಂಗ್ ಬರ್ತೀನಿ, ಇವಾಗ ಹೋಗ್ತೀನಿ ಅಕ್ಕ. ಓಕೆ ವೈಶು, ಹೋಗು ಮಲಗು. ನಾನು ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಬರುವುದು. ಹಾಂ, ಹುಣ್ಣಿಮೆ ಹೋಯ್ತಲ್ವ ಅಕ್ಕ. ಓಕೆ ಓಕೆ ಹಿಟ್ಲರ್ ಅವರೇ, ಗುಡ್ ನೈಟ್ ಎಪಿ ಡೇ ಅವರೇ. ಥ್ಯಾಂಕ್ ಯು ಸೋ ಮಚ್ ಎಪಿ ಡೇ ಅವರೇ, ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ ನಿಮಗೆ. ದರ್ಶನ್ ಅವರು ಲೈಕ್ ಟನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ದರ್ಶನ್ ಅವರೇ. ಬಾಯ್, ಗುಡ್ ನೈಟ್, ಟೇಕ್ ಕೇರ್, ರೆಸ್ಟ್ ಮಾಡಿ ಅಕ್ಕ. ಓಕೆ ಓಕೆ ವೈಶು, ಥ್ಯಾಂಕ್ ಯು ವೈಶು, ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ವಿಡಿಯೋ ಹಾಕಿ, ನಾಳೆ ನೋಡ್ತೀನಿ ವಿಡಿಯೋ, ಆಯಿತಾ? 198 ಗಿಫ್ಟ್ ಡನ್. ದರ್ಶನ್ ರಿಟರ್ನ್ ಪ್ಲೀಸ್. ಅಕ್ಕ, ನಿಮ್ಮ ಚಾನಲ್ಗೆ ಪಲ್ಲವಿ ಬರ್ತಾರಾ ಇಲ್ವಾ? ಬರ್ತಾರೆ ಅವ್ರು, ಕೆಲವೊಮ್ಮೆ ಬರ್ತಾರೆ. ಥ್ಯಾಂಕ್ ಯು ಅಭಿಬ್ರು ಅಂತಿದ್ದಾರೆ. ಬರ್ತಾರೆ ಮಿಸ್ಟರ್ ಹಿಟ್ಲರ್ ಅವರೇ. ಯಾರದು? ನೀವೇಯಾ? ನನಗೇನು ಗೊತ್ತು ನೀವೇ ಅಂತ. ಹಿಟ್ಲರ್ ಬ್ರದರ್, ಥ್ಯಾಂಕ್ ಯು ಅಭಿಬ್ರು ಅಂತಿದ್ದಾರೆ. ಅಭಿಬ್ರು ಡನ್ ಗಿಫ್ಟ್ ಅಂತಿದ್ದಾರೆ ನೋಡಿ, ದರ್ಶನ್ ಕನ್ನಡಿಗ ಅವರು. ಹೌದು ಹಿಟ್ಲರ್ ಅವರೇ, ಅವರು ಏನಾಗಬೇಕು? ಪಲ್ಲವಿ ಅವರು, ಪಲ್ಲವಿ ಹೌದು, ಪಲ್ಲವಿ ಅವರು ಬರ್ತಾರೆ ನೋಡಿ. ನೀವೇನದು? ದರ್ಶನ್ ಕನ್ನಡಿಗ, ದರ್ಶನ್ ಕನ್ನಡಿಗ ಬ್ರೂ. ಮತ್ತೆ ನಾವು ನೀವೇ ಅಂತ ಅನ್ಕೊಂಡೆ ಮಿಸ್ಟರ್ ಹಿಟ್ಲರ್ ಅವರೇ. ಅವರು ನನ್ನ ಫ್ರೆಂಡ್. ಹೌದಾ, ನಿಮ್ಮ ಫ್ರೆಂಡಾ? ಬರ್ತಾರೆ. ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ ಕೂಡ ಬಂದ್ರಲ್ವ ನನ್ನ ಲೈವಿಗೆ, ಬರ್ತಾರೆ, ಸಪೋರ್ಟ್ ಮಾಡಿ ಹೋಗ್ತಾರೆ. ನೀವೇ ಬಂದಿಲ್ಲ, ನೀವು ಯಾವಾಗಲೂ ಬರ್ತಿದ್ದೀರಿ, ಇವಾಗ ಬಂದಿಲ್ಲ. ದರ್ಶನ್ ಅವರು, ಹಾಂ ಅಭಿಬ್ರು ಅಂತಿದ್ದಾರೆ ನೋಡಿ ದರ್ಶನ್ ಅವರು. ನೆನಪಿರುತ್ತೆ ನನಗೆ ಯಾರೆಲ್ಲ ಬಂದಿದ್ದಾರೆ ಅಂತ. ಹಾಂ ಅಭಿಬ್ರು ಅಂತಿದ್ದಾರೆ ಅವರು, ನನ್ನ ಅಂತಿದ್ದಾರೆ. ಅಭೀಸ್ ಕಿಚನ್ ಅವರು ನೋಡಿ, ನಿಮ್ಮ ಫ್ರೆಂಡ್ ಅವರು. ಓಕೆ, ಐಡಲ್ ಇದ್ದವರು. ವಿ ಆರ್ ಕುಕಿಂಗ್ ಅವರು, ಹಾಯ್ ವೆಲ್ಕಮ್ ವಿ ಆರ್ ಅವರೇ, ವೆಲ್ಕಮ್. ಇವತ್ತು ಜಾಯಿನ್ ಆಗಿಲ್ಲ, ಖಂಡಿತ ನಾಳೆ ಜಾಯಿನ್ ಆಗ್ತೀನಿ. ಇವತ್ತು ಡಿಮಾರ್ಟಿಗೆ, ಇದು ರಿಲಯನ್ಸಿಗೆ ಹೋಗಿದ್ದೆ, ನನಗೆ ಸ್ವಲ್ಪ ಮನೆಗೆ ಬೇಕಾಗುವ ಐಟಮ್ ಬೇಕಿತ್ತು. ಅಭಿಬ್ರು ಊಟ ಆಯ್ತಾ ಅಂತಿದ್ದಾರೆ. ಆನಂದ್ ಪಟೇಲ್ ಬ್ರದರ್ ಬಂದರು. ಹಾಯ್ ಆನಂದ್ ಪಟೇಲ್ ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಬ್ರದರ್. ಆನಂದ್ ಪಟೇಲ್ ಬ್ರದರ್ ಅವರು ಬಂದು ಹೋಗ್ತಾರೇನೆ ಯಾವಾಗಲೂ ಒಂದು ಸರಿ. ಅವರು ನನ್ನ ಲೈವಿಗೆ ಒಂದು ಸರಿ ಆದರೂ ಬಂದು ಹೋಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಆನಂದ್ ಪಟೇಲ್ ಅವರೇ, ಥ್ಯಾಂಕ್ ಯು. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ನಾನು ಹೇಳಿದ್ದು ನಿಮಗೆ 50 ಫಿಕ್ಸ್ ಬರ್ತಾರೆ ಅಂತ ಹೇಳಿದ್ದು ಯಾರು? ಅವರಾ? ನಾನು ಅದು ಮೆನ್ಷನ್ ಮಾಡಲ್ಲ. ಅದು ಅವರು ಒಬ್ಬರು, ನಮಗಂತಲ್ಲ, ನಾನು ಅವರದ್ದು ಲೈವಿಗೆ ಹೋಗಿಲ್ಲ ಇವತ್ತು. ಅಂದರೆ ನಾನು 4 o'clock ಮಾಡಿದ್ದೀನಿ, ಅವರು ಇವತ್ತು ಬಂದಿಲ್ಲ ನನ್ನ ಲೈವಿಗೆ ನೋಡಿ. 4 o'clock ನಾನು ಲೈವ್ ಮಾಡಿದ್ದೆ ಇವತ್ತು ಮ್ಯೂಟಲ್ಲಿ. ನನಗೆ ಅಂದರೆ 1K ಆಗಿದೆ, ನನಗೆ ವಾಚ್ ಅವರ್ ಬೇಗ ಆಗಬೇಕಂತ ಆಸೆ ಉಂಟು, ಅದಕ್ಕೆ ಮಾಡಿದೆ. ನಾನು ಇದರಲ್ಲೆಲ್ಲ ಸರ್ಚ್ ಮಾಡಿ ನೋಡುವಾಗ
ರಾಧಾ ಬ್ಲಾಗ್ಸ್ ಅವ್ರು ಬಂದರು. ಐ ಸಿ ಸಾಯ್ ವೆಲ್ಕಮ್ ರಾಧಾ ಅವರೇ, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಆಗ ನಾನು ಹೋಗಿಲ್ಲ ಅಲ್ವಾ, ಯಾರಿಗೆ ಅಂದಿತ್ತಂತ ಗೊತ್ತಿಲ್ಲ. ಅವ್ರದ್ದು ಲೈವ್ ಇದ್ದು ವಿಡಿಯೋ ಇತ್ತು, ಅದನ್ನು ನೋಡಿದೆ. ಎಲ್ರಿಗೂ 60-70 ಬರುತ್ತೆ, ನಮಗೆ ಬರುವುದಿಲ್ಲ ಯಾರು ಅಂತಂದು. ನಾನು ಯಾವತ್ತೂ ಹೋಗ್ತಿದ್ದೆ, ವಿಡಿಯೋ ಕೂಡ ನೋಡ್ತಿದ್ದೇನೆ. ನನಗೆ ಇವತ್ತು ಹೋಗ್ಲಿಕ್ಕೆ ಆಗಲಿಲ್ಲ, ನಾನು ಇದು ಲೈವ್ ಮಾಡ್ತಿದ್ದೆ. ಅದಕ್ಕೆ ಯಾರಿಗೆ ಅಂದಿದ್ದಂತ ಗೊತ್ತಿಲ್ಲ, ಇವತ್ತು ಬಂದಿಲ್ಲ ಅವರು. ಹಾಂ ಅಭಿ ಟ್ರೈ ಮಾಡ್ತಾ ಇದ್ದೀನಿ ಬ್ರೂ ಅಂತಿದ್ದಾರೆ ರಮ್ಯಾ. ರಾಧಾ ಅವರು ಎಪ್ಪಿ ಅಂತಿದ್ದಾರೆ ನೋಡಿ. ಅಭಿ ಅವರು ರಾಧಾ ಸಿಸ್ಟರ್ ಆಯ್ ಅಂತಿದ್ದಾರೆ. ರಾಧಾ ಬ್ಲಾಗ್ಸ್ ಅವರು ನೈಸ್ ಅಂತಿದ್ದಾರೆ, ಬ್ಯೂಟಿಫುಲ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಧಾ ಅವರೇ, ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಕುಕಿಂಗ್ ಕೊಟ್ಟಿದ್ದಾರೆ, ಥ್ಯಾಂಕ್ ಯು. ರಾಧಾ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ ಹಾಗೆ ಅಂದರು. ಅದು ನಾವು ಇದಾಗಿದಲ್ಲ, ಅವ್ರಿಗೆ ಇಷ್ಟ ಅಲ್ವಾ, ಅವ್ರು ಯಾರ್ಯಾರ ಲೈವ್ಗೆ ಯಾರ್ಯಾರು ಹೋಗ್ತಾರೆ, ಯಾರ್ಯಾರು ಬರ್ತಾರೆ ಅಂತ. ನಾನು ಇವತ್ತು ಒಂದೇ ದಿನ ಹೋಗೋದಿದ್ದದ್ದು, ಅದಕ್ಕೆ. ರಾಧಾ ಬ್ಲಾಗ್ಸ್ ಚಾನಲ್ ನಾಳೆ 10 ಗಂಟೆಗೆ ನನ್ನ ಲೈವ್ ಇದೆ. ಮಾರ್ನಿಂಗಾ ಎಂತ ರಾಧಾ ಅವರೇ? ನೀವು ಏಜಸ್ ಅವರಲ್ಲಿ ಇರ್ತಾರಲ್ವಾ, ಅವರೇಯ ನೀವು? ಏಜಸ್ ಅವರಲ್ಲಿ ಇದ್ದೀರಲ್ವಾ, ಅವರೇಯ ನೀವು? ಏಜಸ್ ಅವರಲ್ಲಿ ಸಪೋರ್ಟ್ ಮಾಡ್ತಾ ಇರ್ತೀರಲ್ವಾ, ಅವರೇಯಾ? ವಿ ಆರ್ ಕುಕಿಂಗ್ ಅವರು ಹಾರ್ಟ್ ಕೊಟ್ಟಿದ್ದಾರೆ, ಬಂದು ಸಪೋರ್ಟ್ ಮಾಡಿ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ವಿ ಆರ್ ಅವರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ವಿ ಆರ್ ಅವರೇ, ಥ್ಯಾಂಕ್ ಯು. ರಾಧಾ ಅವರೇ ಎಸ್ ಸಿಸ್, ಓಕೆ ಸಿಸ್, ಓಕೆ ಖಂಡಿತ ಬರ್ತೀನಿ. ನನಗೆ ಒಂದು ಮೆಸೇಜ್ ಹಾಕಿ ರಾಧಾ ಅವರೇ. 10 ಗಂಟೆ ಮಾರ್ನಿಂಗಾ? ಖಂಡಿತ ಆದಷ್ಟು ಸಪೋರ್ಟ್ ಮಾಡಿ ಹೋಗ್ತೀನಿ ನಾನು. ಎಲ್ರಿಗೂ ಮಾಡಬೇಕು, ನನಗೆ 10 ಗಂಟೆಗೆ ಸುಮಾರಿದೆ, ನಾನು ಹೋಗ್ತೀನಿ ಎಲ್ರಿಗೂ ಸಪೋರ್ಟ್ ಮಾಡಲಿಕ್ಕೆ. 10 ಗಂಟೆಗೆ ಸುಮಾರಿದೆ ಹೋಗ್ಲಿಕ್ಕೆ, ಎಲ್ರಿಗೂ ಮಾಡಿ ಹೋಗಬೇಕು. ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ, ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು. ಓಕೆ ಸಿಸ್. ರಾಧಾ ಅವರೇ ನನಗೆ ಒಂದು ಕಮೆಂಟ್ ಹಾಕಿ, ಖಂಡಿತವಾಗಿಯೂ ನಿಮಗೆ ನಾನು ಜಾಯಿನ್ ಆಗ್ತೀನಿ. 1:30ಗೆ ಮಾರ್ನಿಂಗ್, 8:30ಗೆ ನೈಟ್ ಲೈವ್ಗೆ ಬನ್ನಿ ಪ್ಲೀಸ್ ಎಲ್ಲರೂ ಅಂತಿದ್ದಾರೆ. ವಿ ಆರ್ ಅವರೇ ನೋಡಿ, ರಾಧಾ ಅವರ ಲೈವ್ಗೆ ಜಾಯಿನ್ ಆಗಿ, ಅವರು ಖಂಡಿತವಾಗಿಯೂ ತುಂಬಾ ಸಪೋರ್ಟ್ ಮಾಡ್ತಾರೆ. ನಿಮಗೂ ಕೂಡ ಅವರು ತುಂಬ ಸಪೋರ್ಟ್ ಇದ್ದಾರೆ. ಅವರು ನೀವು ಅವರಿಗೆ ಜಾಯಿನ್ ಆಗಿ ಅವರು ನಿಮಗೆ ಜಾಯಿನ್ ಆಗ್ತಾರೆ ನೋಡಿ, ಅವರು ಸಪೋರ್ಟ್ ಮಾಡ್ತಾರೆ. ನಾನು ಮಾಡ್ತೀನಿ ಸಿಸ್ ಅಂತಿದ್ದಾರೆ. ಆಯಿತು ಹಾಕ್ತೀನಿ ಸಿಸ್, ಹಾಕಿ ಖಂಡಿತ ಸಪೋರ್ಟ್ ನೋಡಿ. ಅವರು ನಾನು ಎಜೆಸ್ ಅವರಲ್ಲಿ ನೋಡಿದ್ದೀನಿ, ತುಂಬ ಸಪೋರ್ಟ್ ಮಾಡ್ತಾರೆ ಅವರು ರಾಧಾ ಅವರು. ಪ್ಲೀಸ್ ಅವರಿಗೆ ನೀವು ಕನೆಕ್ಟ್ ಆಗಿ, ಅವರ ಚಾನಲ್ಗೆ ಅವರಿಗೆ ಲೈವ್ಗೆ ಕನೆಕ್ಟ್ ಆಗಿ ನೀವು 10 ಗಂಟೆಗೆ, ಮತ್ತು ನಿಮಗೆ 1:15ಗೆ ಅವ್ರು ಬರ್ತಾರೆ ಅಲ್ವಾ ರಾಧಾ ಅವರೇ? ನೀವು ಕನೆಕ್ಟ್ ಆಗಿ ಅವರಿಗೆ. ನನಗೆ ನೆನಪಲ್ಲಿ ರಾಧಾ ಅವರೇ ಇದು ಮೆಸೇಜ್ ಹಾಕಿ, ನಾನು ಖಂಡಿತ ಬರ್ತೀನಿ, ನಿಮಗೆ ಕನೆಕ್ಟ್ ಆಗ್ತೀನಿ. ನಾನು ಇಷ್ಟು ದಿನ ಆಗಿಲ್ಲ, ನನಗೆ ಗೊತ್ತಿರಲಿಲ್ಲ ನಿಮ್ಮದು. ಏಜಸ್ ಅವ್ರು ನನ್ನ ತಂಗಿ, ಏಜಸ್ ಅವರು ಇದ್ದಾರಲ್ವ, ಅವರು ನನ್ನ ಸ್ವಂತ ಓನ್ ತಂಗಿ. ಓಕೆ ರಾಧಾ ಬ್ಲಾಗ್ಸ್ ಬರ್ತೀನಿ ಅಂತಿದ್ದಾರೆ ನೋಡಿ, ಬರ್ತಾರಂತೆ ವಿ ಆರ್ ಅವರೇ. ನೀವು ಕೂಡ ಅವರ ಅದಕ್ಕೆ ಜಾಯಿನ್ ಆಗಿ, ಅವರು ಖಂಡಿತ ಸಪೋರ್ಟ್ ಮಾಡಲಿಕ್ಕೆ ಬರ್ತಾರೆ. ಅವ್ರದ್ದು 1:30ಕ್ಕೆ ಅಂತೆ ವಿ ಆರ್ ಅವ್ರದ್ದು. ವಿ ಆರ್ ಅವರು ಬಂದರೆ ನೀವು ಕೂಡ ಹೋಗಿ ಸಿಸ್, ಆಯ್ತಾ? ಏಜಸ್ ಅವರಿದ್ದಾರಲ್ವಾ, ಅವರು ನನ್ನ ಸ್ವಂತ ತಂಗಿ. ಹೌದಾ ಸಿಸ್? ಹೌದು. ನಾನು ಮತ್ತೆ ಅವಳು, ನನಗಿಂತ ಚಿಕ್ಕವಳು ಅವಳು, ನಾನು ದೊಡ್ಡವಳು. ಸೂಪರ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ನೈಸ್, ಥ್ಯಾಂಕ್ ಯು. ಹೆಪ್ಪಿ, ಥ್ಯಾಂಕ್ ಯು. ಬ್ಯೂಟಿಫುಲ್, ಥ್ಯಾಂಕ್ ಯು ರಾಧಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಖಂಡಿತ ನಾಳೆ ಜಾಯಿನ್ ಆಗ್ತೀನಿ ನಿಮಗೆ ನಾನು. ನಂದು ಕೂಡ ನಿಮ್ಮದು 10 ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ ರಾಧಾ ಅವರೇ? ಹೆಪ್ಪಿ ಅಂತಿದ್ದಾರೆ ರಾಧಾ ಅವರೇ. ಡನ್ ಅಂತೆ ನೋಡಿ, ನಿಮಗೆ ಗಿಫ್ಟ್ ವಿ ಆರ್ ಕುಕಿಂಗ್ ಅವರು ಕೊಟ್ಟರು ನೋಡಿ. ರಾಧಾ ಅವರೇ ನಿಮ್ಮದು ಎಷ್ಟು ಗಂಟೆಗೆ ಮಾರ್ನಿಂಗ್ ಇರುತ್ತಾ ನೈಟ್ ಇರುತ್ತಾ ಲೈವ್ ನಿಮ್ಮದು ರಾಧಾ ಅವರೇ? ಲಕ್ಷ್ಮೀ ದೇಸಾಯಿ ಆಯ್ ಅಂತಿದ್ದಾರೆ, ಆಯ್. ರಾಧಾ ಅವರು 12. ಅಲ್ಲ ನಿಮ್ಮದು ಟೈಮ್ ಕೊಡಿ, ನನಗೆ ಸರಿಯಾಗಿ ಕೊಡಿ, ಇಲ್ಲಾಂದರೆ ನನಗೆ ಜಾಯಿನ್ ಆಗಲಿಕ್ಕೆ ಆಗಲ್ಲ. 10 ಗಂಟೆ ನೈಟ್ ಆದರೆ ನನಗೆ ಬರಲಿಕ್ಕೆ ಆಗಲ್ಲ, ಮಾರ್ನಿಂಗ್ ಆದರೆ ಬರ್ತೀನಿ ನಾನು.
12 ಯಾವಾಗ? ಸೂಪರ್ ಸಪೋರ್ಟ್. ಟೈಮು ಸರಿಯಾಗಿ ಕೊಡಿ ನನಗೆ, ಇಲ್ಲಾಂದರೆ ನನಗೆ ಅದು ಟೈಮ್ ಮಿಸ್ ಆಗುತ್ತೆ. ದೇಸಾಯಿ, ಲಕ್ಷ್ಮೀ ದೇಸಾಯಿ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. 10 ಮಾರ್ನಿಂಗಾ? ಮತ್ತೆ ಮತ್ತೆ ಎಷ್ಟೊತ್ತಿಗೆ ಇರುತ್ತೆ? 10 ಮಾರ್ನಿಂಗ್ 12 ಓ ಕ್ಲಾಕ್ ಇದೆಯಾ? 10 ಮಾರ್ನಿಂಗಿಂದ ಎಷ್ಟು ಗಂಟೆ ತನಕ ಇರುತ್ತೆ ರಾಧಾ ಅವರೇ? 10 ಮಾರ್ನಿಂಗಿಗೆ ಬರ್ತೀನಿ ನಾನು, ಬಾಕಿ ಟೈಮ್ ಸಿಗಲ್ಲ ನನಗೆ. ನಮಗೆ ಸಪೋರ್ಟ್ ಮಾಡಿದವರಿಗೆಲ್ಲ ಸಪೋರ್ಟ್ ಮಾಡಲೇಬೇಕಲ್ವಾ, ಯಾರೇ ಆಗಲಿ ಏನೇ ಆಗಲಿ. 12 ಗಂಟೆವರೆಗೆ ಹೌದಾ? ನಾನು 10 PM ಇಂದ 10ವರೆಗೆ ನಡುವಿಗೆ ನಿಮಗೆ ಸಪೋರ್ಟ್ ಮಾಡಿ ಹೋಗ್ತೀನಿ. ಯಾಕಂದರೆ ನನಗೆ 10ವರೆಗೆ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಅರ್ಧ ಗಂಟೆಯಲ್ಲಿ ನಿಮಗೆ ಸಪೋರ್ಟ್ ಮಾಡಿ ಹೋಗ್ತೀನಿ ನಾನು. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ರಾಧಾ ಅವರೇ, ಥ್ಯಾಂಕ್ ಯು. ಏಜಸ್ ಅವರಿಗೆ ತುಂಬ ಸಪೋರ್ಟ್ ಮಾಡ್ತೀರಾ, ನಾನು ನೋಡ್ತಾ ಇದ್ದೀನಿ. ಏಜಸ್ ಅವರೇ ನನಗೆ ವಿಡಿಯೋ ಇದು ಚಾನಲ್ ಮಾಡಿ ಎಡಿಟ್ ಮಾಡಿ ಎಲ್ಲ ಕೊಟ್ಟಿದ್ದು, ಅವರಿಂದಲೇ ನಾನು ಚಾನಲ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ಏಜಸ್ ಅವರಿಂದ. ಓಕೆ ಸಿಸ್, ಥ್ಯಾಂಕ್ ಯು ಅಂತಿದ್ದಾರೆ. ಓಕೆ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಹೆಪ್ಪಿ. ಥ್ಯಾಂಕ್ ಯು ರಾಧಾ ಅವರೇ, ಥ್ಯಾಂಕ್ ಯು ರಾಧಾ ಅವರೇ, ಥ್ಯಾಂಕ್ ಯು. ಸೋ ಮಚ್, ಥ್ಯಾಂಕ್ ಯು. ಎಷ್ಟಾಯಿತು ಗಂಟೆ? ನಾನು ಕೂಡ ಇವಾಗ ಬಂದ್ ಮಾಡುವ ಟೈಮು. ರಾಧಾ ಕನೆಕ್ಟ್ ಆಗಿ. ರಾಧಾ ಅವರೇ, ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ VR ಅವರು, ಅವರಿಗೆ ರಿಟರ್ನ್ ಕೊಡಿ ಆಯಿತಾ? ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ರಾಧಾ ಕನೆಕ್ಟ್ ಆಗಿ ಅಂತಿದ್ದಾರೆ. ಗುಡ್ ನೈಟ್ VR ಕುಕಿಂಗ್ ಅವರೇ, ನಾನು ಕೂಡ ಹೋಗ್ತೀನಿ ಈಗ. ಗುಡ್ ನೈಟ್ ನಿಮಗೆ, ಗುಡ್ ನೈಟ್ ಎಲ್ರಿಗೂ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬಾಯ್. VR ಅವರೇ, ಥ್ಯಾಂಕ್ ಯು ಸೋ ಮಚ್. ನಾಳೆ ಜಾಯ್ನ್ ಆಗ್ತೀನಿ ನಿಮ್ಮ ಲೈವ್ಗೆ ಆಯಿತಾ? ಖಂಡಿತವಾಗಿಯೂ ಬರ್ತೀನಿ VR ಅವರೇ. ಯಾವಾಗಲಾದರೂ ಒಂದಿನ ಹೋಗ್ಲಿಕ್ಕೆ ಇರುತ್ತೆ ನನಗೆ. ಅಬಿಸ್ ಕಿಚನ್ ಸಪೋರ್ಟ್ ಅಂತಿದ್ದಾರೆ ನೋಡಿ. ನಾನಿನ್ನು ಹೋಗುದು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ತುಂಬ ಹೆಲ್ಪ್ ಮಾಡಿದ್ದೀರಾ, ತುಂಬ ಹೃದಯದ ಧನ್ಯವಾದ ನಿಮಗೆ. ಆದಷ್ಟು ವಿಡಿಯೋ ನೋಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನನಗೆ ಈಗ ನೆಟ್ ಪ್ರಾಬ್ಲಮ್ ಇದೆ, ಹಾಗೆ ಬರುವ ತಿಂಗಳು ನಾನು ಇದು VR ಅವರ ಗಿಫ್ಟ್ ಡನ್ ಅಂತೆ. ಬರುವ ತಿಂಗಳು ವೈಫೈ ಹಾಕಿಸ್ತೀನಿ, ಆಮೇಲೆ ಎಲ್ಲರದ್ದು ವಿಡಿಯೋ ನೋಡ್ಬೋದು, ಟೆನ್ಷನ್ ಇಲ್ಲ ನನಗೆ. ವೈಫೈ ಹಾಕಿಸಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಹಾಗೆ ಎಲ್ರಿಗೂ ನನಗೆ ಕೂಡ ಕನೆಕ್ಟ್ ಆಗಿ ವಿಡಿಯೋ ನೋಡ್ಬೋದು. ಈಗ ಹೆಚ್ಚು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಒಂದೊಂದೇ ನೋಡಬೇಕಾಗುತ್ತದೆ. ಓಕೆ ಬಾಯ್ ಎಲ್ರಿಗೂ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬಾಯ್.